ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ನಾನು ಮಾತನಾಡ್ತಾ ಇರುವಂತಹ ವಿಚಾರ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಇದು ದಕ್ಷಿಣ ಭಾರತದಲ್ಲಿ ಹುಟ್ಟಿರುವಂತಹ ಒಂದು ವಿವಾದ. ಇದೀಗ ದೇಶವ್ಯಾಪಿ ಈ ಒಂದು ವಿವಾದ ಹುಟ್ಟಿಕೊಂಡಿದೆ. ಜೊತೆಗೆ ಸಮಾಜದಲ್ಲಿ ದೇಶದಲ್ಲಿರುವಂತಹ ಶೋಷಿತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಜೊತೆಗೆ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಕೇಂದ್ರ ಸರ್ಕಾರದ ನಡೆ, ವ್ಯಾಪಕವಾಗಿರುವಂತಹ ಪ್ರತಿರೋಧಗಳು ಈ ಒಂದು ನಿರ್ಧಾರದ ಮೇಲೆ, ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ನಿಂತಿರುವಂಥದ್ದು ಗೊತ್ತಿರುವಂತಹ ವಿಚಾರ. ನಮ್ಮ ಸಮಾಜದಲ್ಲಿ ಕೊಳಕು ಜಾತೀಯತೆ, ಅಸ್ಪೃಶ್ಯತೆ ಅನ್ನುವಂತಹ ಒಂದು ಪಿಡುಗು ತುಂಬ ದೊಡ್ಡ ಮಟ್ಟದಲ್ಲಿ ತಾಂಡವವಾಡ್ತಾ ಇದ್ದಾಗ ನಮ್ಮ ಇಡೀ ಜಗತ್ತಿಗೆ ವಿಶ್ವ ಮಾನವತೆಯ ಪ್ರತಿಪಾದನೆಯನ್ನ ಮಾಡಿರುವಂತಹ ವಿಶ್ವ ಮಾನವತೆಯ ಹರಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ತಿರಸ್ಕಾರ ಮಾಡಿರುವಂತಹ ವಿಚಾರ ವ್ಯಾಪಕವಾಗಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಇಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿತ್ರ ಬೇಡ, ಸ್ತಬ್ಧ ಚಿತ್ರ ಬೇಡ, ಆದರೆ ಇಲ್ಲಿ ಆದಿ ಶಂಕರಾಚಾರ್ಯರ ಸ್ತಬ್ಧ ಚಿತ್ರ ಬೇಕು ಅನ್ನುವಂಥದ್ದು ಇದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಸಮಾಜದಲ್ಲಿರುವಂತಹ ಜಾತೀಯತೆ, ಅಸ್ಪೃಶ್ಯತೆಯ ಕೊಳಕುವನ್ನ ನಮ್ಮ ಇಡೀ ವಿಶ್ವಕ್ಕೆ ತೋರಿಸಿದಂಥದ್ದು. ಜೊತೆಗೆ ಇದನ್ನು ನಿರ್ಮೂಲನೆ ಮಾಡಿದಂತಹ ಮಾನವತೆಯ ಹರಿಕಾರರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬೇಡ ಅನ್ನುವಂತಹ ಪ್ರಶ್ನೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ಬಂತು ಅನ್ನುವಂತಹ ವಿವಾದಗಳ ನಡುವೆ ಶಂಕರಾಚಾರ್ಯರ ಪ್ರತಿಮೆಯನ್ನ ಆ ಒಂದು ಸ್ತಬ್ಧ ಚಿತ್ರದಲ್ಲಿ, ಆ ಒಂದು ಟ್ಯಾಬ್ಲೋದಲ್ಲಿ ಅಳವಡಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡಿರುವಂತಹ ತೀರ್ಮಾನ ವ್ಯಾಪಕವಾಗಿರುವಂತಹ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದೇ ಜನವರಿ 20 ಕೇಂದ್ರದಿಂದ ವಿಶ್ವ ಮಾನವತೆಯ ಹರಿಕಾರನಿಗೆ ಅಪಮಾನ. ಗಣರಾಜ್ಯೋತ್ಸವ ಪೆರೇಡ್ಗೆ ಬ್ರಹ್ಮಶ್ರೀ ನಾರಾಯಣಗುರು ಸ್ತಬ್ಧ ಚಿತ್ರ ಬೇಡ್ವಂತೆ. ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಸ್ತಬ್ಧ ಚಿತ್ರ ಪೆರೇಡ್ನಲ್ಲಿ ಕೇರಳ ರಾಜ್ಯದ ಪ್ರಸ್ತಾವವನ್ನ ಕೇಂದ್ರ ತಿರಸ್ಕರಿಸಿದೆ. ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕೇರಳ ಸರ್ಕಾರ ಕಳುಹಿಸಿದ್ದ ಶ್ರೀನಾರಾಯಣಗುರು ಹಾಗೂ ಜಟಾಯುಪಾರದ ಪ್ರತಿಕೃತಿಗಳನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿ ಆದಿಶಂಕರಾಚಾರ್ಯರ ಪ್ರತಿಮೆ ಇಡಬೇಕು ಅಂತ ಸೂಚಿಸಿದೆ. ಗುರು ಪ್ರತಿಮೆ ತಿರಸ್ಕರಿಸಿ ಶಂಕರಾಚಾರ್ಯರ ಪ್ರತಿಮೆ ಸೂಚಿಸಿದ ಕೇಂದ್ರ ಕೋಟ್ಯಾಂತರ ಶೋಷಿತ ಸಮಾಜದ ಆಕ್ರೋಶಕ್ಕೆ ಕಾರಣವಾಯಿತಾ ಸರ್ಕಾರದ ನಡೆ. ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಕೇರಳ ಸರ್ಕಾರ ಜಟಾಯುಪಾರದ ಹಿನ್ನೆಲೆಯುಳ್ಳ ಮಹಿಳಾ ಸಬಲೀಕರಣವನ್ನ ಮತ್ತು ಪ್ರವಾಸೋದ್ಯಮವನ್ನ ಬಿಂಬಿಸುವ ಸ್ತಬ್ಧ ಚಿತ್ರವನ್ನ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪ್ರದರ್ಶಿಸಲು ಉದ್ದೇಶಿಸಿತ್ತು. ಇದರೊಂದಿಗೆ ಅದರ ಮುಂಭಾಗದಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾರಕರಾದ ಶ್ರೀನಾರಾಯಣ ಗುರುಗಳ ಪ್ರತಿಮೆಯನ್ನ ಇರಿಸುವುದಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದ ಪ್ರಸ್ತಾವನೆಯಲ್ಲಿ ಉಲ್ಲೇಖವಿತ್ತು. ಆದರೆ ಇದನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿ ಶಂಕರಾಚಾರ್ಯರ ಪ್ರತಿಮೆ ಇಡುವಂತೆ ಸೂಚಿಸಿದೆ. ಈ ಹಿಂದೆ ಕೇರಳದ ಸ್ತಬ್ಧ ಚಿತ್ರ ಈ ಹಿಂದೆ 5 ಬಾರಿ ಪ್ರಶಸ್ತಿಯನ್ನ ಗೆದ್ದಿದೆ. ಜೊತೆಗೆ ಇದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಅನ್ನುವಂತಹ ವಿಚಾರದ ಮೇಲೆ ವ್ಯಾಪಕವಾಗಿರುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಆ ಭಾಗದಲ್ಲಿ, ಆ ಸ್ಥಳದಲ್ಲಿ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಇಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಸೂಚಿಸಿರುವಂಥದ್ದು. ಅನೇಕ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಪರ ವಿರೋಧ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸಮಾಜದಲ್ಲಿರುವಂತಹ ಶೋಷಿತರ, ದಮನಿತರ ಪರವಾಗಿ ಧ್ವನಿಯನ್ನ ಎತ್ತಿದಂತಹ ನಾರಾಯಣ ಗುರುಗಳಿಗೆ, ಬ್ರಹ್ಮಶ್ರೀ ಗುರುಗಳಿಗೆ ಮಾಡಿರುವಂತಹ ಅವಮಾನ ಅನ್ನುವಂಥದ್ದು ಒಂದ್ ಕಡೆಯಾದ್ರೆ, ಕೆಲವೊಂದು ವಾದವೂ ಕೂಡ ಬರುತ್ತೆ. ಇಲ್ಲಿ ಆದಿಶಂಕರಾಚಾರ್ಯವರು ಭಾರತದ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವವ್ಯಾಪಿ ಪ್ರಸಾರ ಮಾಡಿದ್ದಾರೆ ಅನ್ನುವಂಥದ್ದು, ಅವರ ಚಿತ್ರ ಹಾಕಿದ್ರೆ ಏನು ಅನ್ನುವಂತಹ ವಿಚಾರವನ್ನ ಹೇಳುವವರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರ ವಿಮರ್ಶೆಯಾಗಲಿ, ಈ ಒಂದು ವಿಚಾರ ಸತ್ಯ ವಿಮರ್ಶೆ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿರುವಂತಹ ಶೋಷಿತರ ಪರವಾಗಿ ಮಾತನಾಡಿದಂತಹ, ವಿಶ್ವ ಮಾನವತೆಯನ್ನು ಪ್ರತಿಪಾದಿಸಿದಂತಹ ವ್ಯಕ್ತಿಯನ್ನ, ಗುರುಗಳನ್ನ ತಿರಸ್ಕಾರ ಮಾಡಿರುವಂಥದ್ದು ಖಂಡನೀಯ. ಈ ಒಂದು ಖಂಡನೆಯ ಮೂಲಕ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಯಾಕಂದರೆ ಘಾಸಿಯಾಗಿರುವಂತಹ ವಿಚಾರ, ಪರ ವಿರೋಧ ಚರ್ಚೆಗಳು ಏನೇ ಇರಲಿ, ಆದರೆ ಇದು ಖಂಡನೀಯವಾಗಿರುವಂತಹ ವಿಚಾರ. ಮಾತಾಡಬೇಕು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಮೊದಲದಾಗಿ ಶ್ರೀ ಕ್ಷೇತ್ರ ಕುದ್ರೋಳಿಯ ಕೋಶಾಧಿಕಾರಿ, ಜೊತೆಗೆ ಬಿಲ್ಲವ ಮುಖಂಡರು. ಈ ಒಂದು ವಿಚಾರ ನಡೆದಾಗ ದಕ್ಷಿಣ ಭಾರತದಲ್ಲಿ ಸುದ್ದಿ ಮಾಡುತ್ತೆ, ಜೊತೆಗೆ ಕರಾವಳಿ ಭಾಗದಲ್ಲಿ ಸುದ್ದಿ ಮಾಡುತ್ತೆ ಅಂತ ಬಂದಾಗ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂತಹ ವ್ಯಕ್ತಿಯೂ ಕೂಡ ಹೌದು.
ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ, ನಾನು ಇದನ್ನ ಖಂಡಿಸ್ತೇನೆ, ಈ ನಡೆ ಯಾವತ್ತೂ ಕೂಡ ಸರಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಧ್ವನಿ ಎತ್ತಿದಂತಹ ವ್ಯಕ್ತಿ ಪದ್ಮರಾಜ್ ಆರ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಈ ಒಂದು ಕೇಂದ್ರ ಸರ್ಕಾರದ ನಡೆ ಏನಿದೆ, ಈ ನಡೆಯನ್ನ ಈಗಾಗಲೇ ಘಟಾನುಘಟಿ ನಾಯಕರುಗಳು ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ಸೇರಿದಂತೆ ಘಟಾನುಘಟಿ ನಾಯಕರು ಇದನ್ನ ಖಂಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ತಮ್ಮ ಬಿಜೆಪಿ ಅನ್ನುವಂತಹ ಪಕ್ಷ ಏನಿದೆ, ಕೇಂದ್ರ ಸರ್ಕಾರ ಏನಿದೆ, ಸಂಘ ಪರಿವಾರದ ಅಜೆಂಡಾದಲ್ಲಿ ಹೋಗ್ತಾ ಇದೆ, ಜೊತೆಗೆ ಜಾತಿ ಪ್ರತಿಪಾದನೆಯನ್ನ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕಾಂಗ್ರೆಸ್ ನೇರವಾಗಿ ಖಂಡನೆ ಮಾಡಿರುವಂತದ್ದು. ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರೆ ಪ್ರತಿಭಾ ಕುಳಾಯಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಅದೇ ರೀತಿ ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಒಂದು ವಿವಾದ ಹುಟ್ಕೊಂಡಿದೆ. ಏನ್ ವಿವಾದ, ಯಾಕಾಯ್ತು ಅನ್ನುವಂತಹ ವಿಚಾರಗಳ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾಗ ಬಿಜೆಪಿ ಈಗಾಗಲೇ ಹೇಳಿದೆ ಇದೊಂದು ವಿವಾದವೇ ಅಲ್ಲ ಅನ್ನುವಂಥದ್ದು, ಇದರಲ್ಲಿ ಮಾತನಾಡುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು. ಅಂದ್ರೆ ಜನರು ಮಾತನಾಡ್ತಾ ಇದ್ದಾರೆ, ಜನರ ಸಾಮಾನ್ಯರ ಅವರ ನಂಬಿಕೆಗಳಿಗೆ ಅವರ ಭಾವನೆಗಳಿಗೆ ಧಕ್ಕೆಯಾಗಿದೆ, ಹಾಗಾಗಿ ಮಾತನಾಡಲೇಬೇಕು ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ನೇರವಾಗಿ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಬಿಲ್ಲವ ಮುಖಂಡರು ಕೂಡ ಹೌದು, ಆತ್ಮೀಯವಾಗಿರುವಂತಹ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿಮಾನಿ ಕೂಡ ಹೌದು, ಆತ್ಮೀಯವಾಗಿರುವಂತಹ ಸ್ವಾಗತ ದೀಪು ಶೆಟ್ಟಿಗರ್ ಅವರಿಗೆ. ನಮಸ್ತೆ ಸರ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಈ ಒಂದು ಬೆಳವಣಿಗೆಯನ್ನ ಖಂಡಿಸಿದ್ದಾರೆ. ಜೊತೆಗೆ ಬಿಲ್ಲವ ಮುಖಂಡರಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಅವರು ಕೂಡ ಈ ಒಂದು ವಿಚಾರವನ್ನ ಖಂಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಗುರುಸ್ತಬ್ಧ ಚಿತ್ರ ತಿರಸ್ಕಾರ, ಸತ್ಯಜಿತ್ ಸುರತ್ಕಲ್ ಖಂಡನೆ. ಸಾಮಾಜಿಕ ಬದಲಾವಣೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣಗುರು ಅವರ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದನ್ನ ನಾರಾಯಣಗುರು ವಿಚಾರ ವೇದಿಕೆಯ ಸಂಚಾಲಕ ಸತ್ಯಜಿತ್ ಸುರತ್ಕಲ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನಾರಾಯಣಗುರು ಮಹಿಳೆಯರಿಗೂ ಸಮಾನತೆ ತಂದವರು, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ ಹಿಂದುಳಿದ ವರ್ಗ, ದಮನಿತರ ಆಶಾಕಿರಣವಾಗಿದ್ದಾರೆ. ಇದು ಕೇಂದ್ರ ಸರ್ಕಾರ ಜನತೆಗೆ ಮಾಡಿದ ಅವಮಾನವಾಗಿದ್ದು, ಈ ಬಗ್ಗೆ ಪ್ರಧಾನಿ ಮಧ್ಯಪ್ರವೇಶಿಸಬೇಕು. ಇದನ್ನು ಸರಿಪಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತೆ ಅಂತ ಸತ್ಯಜಿತ್ ಎಚ್ಚರಿಸಿದ್ದಾರೆ. ನಾಳಿನ ಜನವರಿ 26ರ ದೆಹಲಿಯ ಗಣರಾಜ್ಯೋತ್ಸವ ಪಿರಿಯಡ್ಗೆ ಯಾವ ಕೇರಳದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಚಿಂತನೆ ಆಗಿತ್ತು, ಒಬ್ಬ ಸಾಮಾಜಿಕ ಬದಲಾವಣೆಯ ಹರಿಕಾರ, ಸಾಮಾಜಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡಿದವರು, ಮಹಿಳೆಯರಿಗೂ ಸಮಾನತೆಯನ್ನು ತಂದುಕೊಟ್ಟವರು, ಶಿಕ್ಷಣದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಹಿಂದುಳಿದ ದಲಿತ ದಮನಿತ ವರ್ಗಗಳ ಆಶಾಕಿರಣವಂತೇಳಿ ಆಗಿದ್ದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಬದಲಾವಣೆ ಮಾಡಬೇಕನ್ನುವಂಥ ಪ್ರಸ್ತಾಪೆಯನ್ನು ಕೇಂದ್ರದಿಂದ ಬಂದಿದೆ. ಇದನ್ನು ಶ್ರೀ ನಾರಾಯಣಗುರು ವಿಚಾರ ವೇದಿಕೆ ಉಗ್ರವಾಗಿ ಖಂಡಿಸ್ತದೆ. ತಕ್ಷಣ ಪ್ರಧಾನಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ಸ್ತಬ್ಧ ಚಿತ್ರ ಯಥಾವತ್ತಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕು. ಇಲ್ಲ ಅಂತ ಹೇಳಿದರೆ ಇದು ಇಡೀ ಹಿಂದುಳಿದ ವರ್ಗದ ಬಂಧುಗಳ ಗುರುಗಳಿಗೆ ಮತ್ತು ಸಮಾಜಕ್ಕೆ, ದಲಿತರ ದಮನಿತರ ಶೋಷಿತರ ಗುರುಗಳಿಗೆ ಮತ್ತು ಸಮಾಜಕ್ಕೆ ಮಾಡಿದ ಅಪಮಾನ ಅಂತ ಹೇಳಿಕೊಂಡು ಸಮಾಜ ಭಾವಿಸಿಕೊಂಡು ಮುಂದಿನ ದಿವಸ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಸಮಸ್ತ ಮಾನವ ಕುಲಕ್ಕೆ ಮಾಡಿದ ಅವಮಾನ, ಯುಟಿ ಖತ್. ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಸ್ತಬ್ಧಚಿತ್ರ ಪೆರೇಡ್ನಲ್ಲಿ ಕೇರಳ ರಾಜ್ಯದ ಪ್ರಸ್ತಾವವನ್ನ ಕೇಂದ್ರ ತಿರಸ್ಕರಿಸಿದ್ದು ಸಮಸ್ತ ಮಾನವ ಕುಲಕ್ಕೆ ಮಾಡಿದ ಅವಮಾನ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣಗುರು ಜನಸಾಮಾನ್ಯರಲ್ಲಿ ದೇವರನ್ನ ಕಂಡವರು. ಅವರ ಸ್ತಬ್ಧಚಿತ್ರ ತಿರಸ್ಕರಿಸುವ ಮೂಲಕ ನಾರಾಯಣಗುರುಗಳ ತತ್ವ ಆದರ್ಶವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದ ಸಂದೇಶವನ್ನ ನೀಡಿದೆ. ಬ್ರಹ್ಮಶ್ರೀ ಕೇವಲ ಕೇರಳಕ್ಕೆ ಸೀಮಿತರಲ್ಲ, ಸ್ತಬ್ಧಚಿತ್ರ ತಿರಸ್ಕಾರ ಮಾಡಿದ ಬಗ್ಗೆ ಕೇಂದ್ರ ಪುನರ್ಚರ್ಚೆ ಮಾಡಬೇಕು, ಅದಕ್ಕಾಗಿ ರಾಜ್ಯದ ಜಿಲ್ಲೆಯ ಸಂಸದರು ಮಾತನಾಡಬೇಕು ಅಂತ ಆಗ್ರಹಿಸಿದ್ರು. ರಿಪಬ್ಲಿಕ್ ಡೇ ದಿವಸ ದೇಶದಲ್ಲಿ ಸಾಮಾಜಿಕವಾದ ಬದಲಾವಣೆ ತಂದಂತಹ ಮತ್ತು ಇವತ್ತು ವಿಶ್ವದಲ್ಲೇ ತಮ್ಮ ತತ್ವ ಆದರ್ಶಗಳಿಗೆ ಆಧರಿಸಬಡುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಆ ಟ್ಯಾಬ್ಲೋವನ್ನು ಒಂದು ಸಂದೇಶ, ಕೇಂದ್ರ ಸರ್ಕಾರ ಕೊಡುವಂತಹ ಒಂದು ಸಂದೇಶ. ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಅವತ್ತಿನ ಕಾಲದಲ್ಲಿ ಸ್ವಾಭಿಮಾನ ಬದುಕಿಗೆ ಕೊಟ್ಟಂತ ರಾಜ್ಯ ನಮಸ್ಕಾರ. ರೈ ಆಕ್ರೋಶ.
ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ನಡೆಯಲಿರುವ ಐತಿಹಾಸಿಕ ಗಣರಾಜ್ಯೋತ್ಸವದ ಪೆರೇಡ್ಗೆ ಕೇರಳ ರಾಜ್ಯದಿಂದ ಕಳಿಸಿಕೊಟ್ಟಿರುವ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದಕ್ಕೆ ಮಾಜಿ ಸಚಿವ ಬಿ ರಮಾನಾಥ್ ರೈ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿ ಸಮಸ್ತ ಹಿಂದುಳಿದ ಜನರ ಧ್ವನಿಯಾಗಿದ್ದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇಂತಹ ಮಹಾನ್ ಸಂತನ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಿರಸ್ಕರಿಸಿದ್ದು ಖಂಡನೀಯ. ದೇಶದಲ್ಲಿ ಕೋಟ್ಯಾಂತರ ಮಂದಿ ಬ್ರಹ್ಮಶ್ರೀ ಗುರುಗಳನ್ನ ಆರಾಧಿಸುವ ಜನ ಇದ್ದಾರೆ. ಹಿಂದುಳಿದ ಜನರಿಗೆ ದೇವಾಲಯಗಳ ಬಾಗಿಲು ಮುಚ್ಚಿದ್ದ ಸಂದರ್ಭ ದೇವಾಲಯಗಳನ್ನ ತೆರೆದು ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟ ಮಹಾನ್ ದಾರ್ಶನಿಕ ನಾರಾಯಣ ಗುರುಗಳನ್ನ ಕೇಂದ್ರ ಸರ್ಕಾರ ಅವಮಾನಿಸಿದೆ ಅಂತ ಆರೋಪಿಸಿದ ರೈ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಿದ್ಧಾಂತಕ್ಕೆ ಅಪಮಾನ ಮಾಡಿದ್ದಾರೆ. ಮಾತ್ರವಲ್ಲ, ಇದು ಸಮಸ್ತ ಹಿಂದುಳಿದ ಹಿಂದೂ ವರ್ಗದ ಜನತೆಗೆ ನೋವುಂಟು ಮಾಡಿದೆ. ಈ ಅಪಮಾನ ಸಹಿಸಲು ಸಾಧ್ಯವಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ನೇಮಕಗೊಂಡಿರ್ತಕ್ಕಂಥ ಸಮಿತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿರ್ತಕ್ಕಂಥದ್ದು ಇದು ಖಂಡನೀಯ ವಿಚಾರ. ಎಸ್, ಇದು ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಮನಾಥ್ ರೈ ಅವರು, ಜೊತೆಗೆ ಯುಟಿ ಖಾದರ್ ಅವರು, ಜೊತೆಗೆ ಬಿಲ್ಲವ ಮುಖಂಡರಾಗಿರುವಂತಹ ಸತ್ಯಜಿತ್ ಸುರತ್ಕಲ್ ಅವರು ಈ ಒಂದು ಘಟನೆಯನ್ನ ಖಂಡಿಸಿರುವಂತದ್ದು ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ರಿ. ತದನಂತರ ಇಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಅತಿ ಮುಖ್ಯವಾಗಿರುವಂತದ್ದು. ಜನರು ಕೂಡ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಕೋಟ್ಯಾಂತರ ಶೋಷಿತರ ಸಮಾಜದ ಪರವಾಗಿ ಧ್ವನಿ ಎತ್ತಿದಂತಹ ಬ್ರಹ್ಮಶ್ರೀ ಗುರುಗಳನ್ನ ಈ ರೀತಿ ಅವಮಾನ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ನೇರವಾಗಿ ನಾನು ಗಣ್ಯ ವ್ಯಕ್ತಿಗಳ ಜೊತೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೇನೆ. ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಧ್ವನಿ ಎತ್ತಿದಂತಹ ಮುಖಂಡರು, ಜೊತೆಗೆ ಶ್ರೀ ಕ್ಷೇತ್ರ ಕುದ್ರೋಳಿ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥದ್ದು, ಈ ಒಂದು ಅದ್ಭುತವಾಗಿರುವಂತಹ ವಾಕ್ಯ ಏನಿದೆ, ತತ್ವ ಸಿದ್ಧಾಂತ ಏನಿದೆ, ಈ ತತ್ವ ಸಿದ್ಧಾಂತದ ನೆಲೆಯಲ್ಲಿ ಹುಟ್ಟಿಕೊಂಡಿರುವಂತಹ ಕುದ್ರೋಳಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕ್ಷೇತ್ರ. ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಅವರು ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ಜಗದ್ಗುರು. ಸಮಸ್ತ ಹಿಂದುಳಿದ ವರ್ಗದ ಅವರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದಂತಹ ಜಗದ್ಗುರು. ಎಲ್ರಿಗೂ ಬಹಳ ಸಂತೋಷವಾಗ್ತಾ ಇತ್ತು. ಈ ಭಾರತ, ನಮ್ಮ ದೇಶದ ಈ ಗಣರಾಜ್ಯೋತ್ಸವ ಪೆರೇಡ್ ಅಂದ್ರೆ ಎಲ್ರಿಗೂ ಒಂದು ಹೆಮ್ಮೆ ತರುವಂತ ವಿಚಾರ. ನಿಜ. ಸರ್ಕಾರದ, ಕೇರಳ ಸರ್ಕಾರ ಅವರ ಒಂದು ಯಾವ ಚಿತ್ರ ಮಾಡಬೇಕನ್ನುವಾಗ ಈ ಮಹಿಳಾ ಸಬಲೀಕರಣದ ಬಗ್ಗೆ ಜಟಾಯುವನ್ನು ಇರುವಂತಹ ನಾರಾಯಣ ಗುರುಗಳ ಪ್ರತಿಮೆಯೊಟ್ಟಿಗೆ ಒಂದು ಸ್ತಬ್ಧ ಚಿತ್ರವನ್ನು ಕಳಿಸಿಕೊಡುತ್ತೆ. ಇದಕ್ಕೆ ಅದರದೇ ಆದಂತಹ ಒಂದು ಸಮಿತಿ ಇರುತ್ತೆ, ಇದನ್ನು ಆಯ್ಕೆ ಮಾಡುವಂತ. ಆ ಸಮಿತಿ ಎಲ್ಲಾ ರೀತಿಯಲ್ಲಿ ಇದನ್ನು ಒಪ್ಪಿಕೊಂಡಾದ ನಂತರ ನೀವು ಶಂಕರಾಚಾರ್ಯರ ಪ್ರತಿಮೆಯನ್ನು ಹಾಕ್ಲಿಕ್ಕೆ ಸೂಚಿಸ್ತಾರೆ. ನಾವು ಅಂತ ಅವ್ರು ರಿಜೆಕ್ಟ್ ಮಾಡಿದ್ರೆ ನಾವು ಖಂಡಿತ ನಮ್ಮ ಅಭ್ಯಂತರವಿಲ್ಲ. ಯಾಕಂತ ಹೇಳಿದ್ರೆ ದೇಶದ ಒಂದು ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಯಾವ ರೀತಿಯ ಸ್ತಬ್ಧ ಚಿತ್ರ ಆಗಬೇಕು ಅಂತ ಅದಕ್ಕೆ ಆದಂತ ಸಮಿತಿ ಇರುತ್ತೆ. ಬಹಳಷ್ಟು ಗೌರವ ಇರುವಂತವರು ನಾವು. ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸಮಿತಿಯವರು ಇದನ್ನು ತೆಗೆದು ನೀವು ಬ್ರಹ್ಮಶ್ರೀ ಶಂಕರಾಚಾರ್ಯರ ಪ್ರತಿಭೆಯನ್ನು ಹಾಕಿ ಅಂತ ಹೇಳ್ತಾರೆ. ಇದನ್ನು ನಾನು ಖಂಡಿತವಾಗಿ ಖಂಡಿಸ್ತೇವೆ. ಯಾಕೆಂತ ಹೇಳಿದ್ರೆ ಇದು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಗಳಿಗಲ್ಲ, ಸಮಸ್ತ ಶೋಷಿತ ವರ್ಗದವರಿಗೆ ಮಾಡಿದಂತ ಅವಮಾನ ಅಂತ ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಇದು ಪದ್ಮರಾಜ್ ಅವರ ಫಸ್ಟ್ ರಿಯಾಕ್ಷನ್. ಮಾಡಿರುವಂತಹ ಅವಮಾನ ಅಲ್ಲ, ಸಮಾಜದಲ್ಲಿರುವಂತಹ ಕೋಟ್ಯಾಂತರ ಶೋಷಿತ ವರ್ಗ ಏನಿದೆ, ಹಿಂದುಳಿದ ವರ್ಗ ಏನಿದೆ, ಇದರ ಮೇಲೆ ಮಾಡಿರುವಂತಹ ಅವಮಾನ. ಒಂದ್ ಕಡೆ ಈ ವಿಚಾರವನ್ನ ಅವರು ಈಗಾಗಲೇ ಹೇಳಿದ್ದಾರೆ, ಭಾರತದ ಸನಾತನ ಸಂಸ್ಕೃತಿನ ಜಗತ್ತಿಗೆ ಸಾರಿದ್ದಾರೆ ಶಂಕರಾಚಾರ್ಯರು. ಅವರ ಪ್ರತಿಮೆಯನ್ನ ಇಟ್ಟಿದ್ದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ, ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಯಾಕೆ ರಿಪ್ಲೇಸ್ ಮಾಡಲಾಯಿತು, ಅದು ಬೇಡ, ಇದನ್ನ ಹಾಕಿ ಅನ್ನುವಂತಹ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ. ಅದು ತಮ್ಮ ಖಂಡನೆಗೆ. ಇನ್ನೊಂದು ವಿಚಾರ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿಪಾದಿಸಿದವರು, ಬೋಧನೆ ಮಾಡಿರುವಂತವರು ಶಂಕರಾಚಾರ್ಯ. ಆದ್ರೆ ಇದನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಅವರು. ಇದನ್ನು ಆ ಸಮಿತಿ, ಈ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಮಿತಿ ಇರುತ್ತಲ್ಲ, ಇದು ಅವರು ತಿಳ್ಕೊಳ್ಬೇಕಾಗಿತ್ತು. ಇದು ಏನನ್ನು ತೋರಿಸಿಕೊಡುತ್ತೆ ಅಂತ ಹೇಳಿದ್ರೆ, ಈ ಅಧಿಕಾರಶಾಹಿಗಳು ಇನ್ನೂ ಕೂಡ ಈ ಕೆಳವದ ವರ್ಗದವರನ್ನು ತುಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ನನ್ನ
ಕಾಂಗ್ರೆಸ್ ವಕ್ತಾರೆ ಪ್ರತಿಭಾ ಕುಳಾಯರು. ಫಸ್ಟ್ ರಿಯಾಕ್ಷನ್ ಮೇಡಮ್. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ಬೇಕು ಅಂತಾದ್ರೆ ಖಂಡಿತವಾಗಿ ನಾರಾಯಣ ಗುರು ಕಾರಣ. ಯಾಕೆಂದ್ರೆ ನಾನೊಂದು ಶಿಕ್ಷಿತಲಾಗಿರ್ಬೇಕಾದ್ರೆ, ನಾನೊಂದು ಸ್ವಾಭಿಮಾನಿನ ಜೀವನ ಬದುಕಬೇಕಾದ್ರೆ ಖಂಡಿತವಾಗಿ ಅವರ ಚಿತ್ತ ತದ್ವಾಂತಗಳು ಏನಿದೆ ಅದರಿಂದಾಗಿ ಐ ಆಮ್ ಸಿಟ್ಟಿಂಗ್ ಹಿಯರ್. ಸೊ ಐ ರಿಯಲಿ ನಾನು ಇದನ್ನು ಖಂಡಿಸ್ತೇನೆ. ಯಾಕೆಂದ್ರೆ ಇದು BJP ಅವರ ಮನಸ್ಥಿತಿಯನ್ನು ತೋರಿಸ್ತದೆ. ಅವ್ರು ಯಾವ ರೀತಿ ಈ RSS ಬೇಸ್ ಅನ್ನು ಇಟ್ಕೊಂಡು ಇವತ್ತಿಗೂ ಅವರು ಮೇಲ್ವರ್ಗ ಕೆಳವರ್ಗ ಅಂತ ಹೇಳ್ಕೊಂಡು ಸಮಾಜವನ್ನು ಡಿವೈಡಿಂಗ್ ದ ಸೊಸೈಟಿ. ಸೊ ಐ ಆಮ್ ಅಗೇನ್ಸ್ಟ್ ದಿಸ್ ವಾಟ್ ಹಸ್ ಹ್ಯಾಪನ್. ಇವ್ರು ಹೇಳಿದಾಗೆ ಅಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಇಡುವುದು ದಟ್ಸ್ ನಾಟ್ ಅನ್ ಅಬ್ಜೆಕ್ಷನ್, ಅದು ಅಬ್ಜೆಕ್ಷನ್ ಅಲ್ಲ. ಆದ್ರೆ ನಾರಾಯಣ ಗುರು ಅವರ ಪ್ರತಿಮೆಯನ್ನು ಯಾಕೆ ಅದನ್ನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ದಟ್ ಇಸ್ ಅ ಕ್ವೆಶ್ಚನ್. ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್ ಇಸ್ ಆನ್ಸರಬಲ್. ಸೆಂಟ್ರಲ್ ಗವರ್ಮೆಂಟ್ ಆನ್ಸರ್ ಮಾಡ್ಬೇಕು ಇದಕ್ಕೆ, ಯಾಕೆ ಇದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ಸೊ ಈ ರೀತಿ ತುಳಿತಾ ಇದ್ದಾರೆ ಬಿಕಾಸ್ ಹಿಂದುಳಿದ ವರ್ಗದವರು ಏನು ಮಾತಾಡ್ತಾ ಇಲ್ಲ, ಯಾರು ಧ್ವನಿ ಎತ್ತಾ ಇಲ್ಲ. ಅವ್ರು ಏನು ಮಾಡಿದ್ರೆ ನಡೀತದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ವಾಯ್ಸ್ ಅಪ್ ಮಾಡ್ಬೇಕಿಂತ ಎಗೇನ್ಸ್ಟ್. ಯಾಕೆಂದ್ರೆ ಇದು ನಮ್ಗೆ ಇನ್ನೂ ಎಲ್ಲೂ ಇಂಡಿಪೆಂಡೆನ್ಸ್ ಸಿಕ್ಲಿಲ್ಲ. ಇವರು ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ಕೊಂಡು ನಮ್ಗೆ ಇವತ್ತು ಇಂಡಿಪೆಂಡೆನ್ಸ್ ಏನು ಕೊಟ್ಟಿದ್ದಾರೆ. ಖಂಡಿತವಾಗಿ ಬರುವ ದಿನಗಳಿಗೆ ಮತ್ತೆ ನಾವು ಸುಮ್ಮನೆ ಇದ್ರೆ ನಾವು ಮತ್ತೆ ಹಿಂದುಳಿದ ವರ್ಗವೇ ಆಗಿ ಉಳ್ಕೊಳ್ತೇವೆ. ಇದು ಪ್ರತಿಭಾ ಕುಳಾಯರ ಮಾತುಗಳು. ಫಸ್ಟ್ ರಿಯಾಕ್ಷನ್ ದೀಪು ಶೆಟ್ಟಿಗರ್ ಅವರು, ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ಎಸ್, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ ಅನ್ನುವಂತಹ ವಿಚಾರ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ನಾರಾಯಣ ಗುರುಗಳು ಕೂಡ ನಮ್ಮ ಗುರುಗಳು. ಶಂಕರಾಚಾರ್ಯರ ಬಗ್ಗೆ ಹೇಳ್ಬೇಕಂತಿಲ್ಲ, ಯಾರು ಹೇಳಲಿಕ್ಕಿಲ್ಲ. ನಮ್ಮ ಜಾತಿಯ ಗುರುಗಳವರು, ನಮ್ಮ ಜಾತಿಯವರು ಫಾಲೋ ಮಾಡುವಂತ ಗುರುಗಳು ಶಂಕರಾಚಾರ್ಯರು. ಇಬ್ಬರ ಬಗ್ಗೆಯೂ ಗೌರವ ಇದೆ. ಯಾಕಂತ ಹೇಳಿದ್ರೆ ಇಬ್ಬರು ಮಹಾನ್ ವ್ಯಕ್ತಿಗಳು, ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡವರು ನಾವಲ್ಲ, ಇಬ್ಬರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ. ಆದ್ರೆ ಇಲ್ಲಿ ವಿಷಯ ಏನಂತಾಗಿದೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯನ್ನು ಸರ್ಕಾರಕ್ಕೆ ಆ ವ್ಯಕ್ತಿದೊಂದು ಪ್ರತಿಮೆ ಅಥವಾ ಆ ವ್ಯಕ್ತಿದೊಂದು ಟ್ಯಾಬ್ಲು ಅಥವಾ ಎಂತದೊಂದು ಮಾಡಿ ಕಳಿಸ್ತೇವೆ ಅಂತೇಳಿ ಎಲ್ಲಿಗಾದ್ರೂ ಕಳಿಸಿದ್ರೆ ಅದನ್ನು ರಿಜೆಕ್ಟ್ ಮಾಡುವಾಗ ಒಂದು ಸ್ಪಷ್ಟ ಕಾರಣವನ್ನು ಕೊಡ್ಬೇಕು. ಟೆಕ್ನಿಕಲ್ ರೀಸನ್ ಆದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ, ವ್ಯಕ್ತಿಯನ್ನು ಬದಲಾಯಿಸಿ ಅಂತ ಹೇಳುದಲ್ಲ. ಯಾವತ್ತೂ ಕೂಡ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಅಥವಾ ಎಂತದೊಂದು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸಬಹುದು. ತಿಳಿಸಿದ ನಂತರ ಅದನ್ನು ಸರಿ ಮಾಡುವಂತ ಸಾಮರ್ಥ್ಯ ರಾಜ್ಯ ಸರ್ಕಾರಕ್ಕೆ ಇದ್ದೇ ಇರ್ತದೆ, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್. ಆದ್ರೆ ಇಲ್ಲಿ ನಮ್ಗೆ ಏನ್ ಕಾಣ್ತದೆ ಅಂತ ಹೇಳಿದ್ರೆ, ಯಾಕೆ ಒಂದು ವ್ಯಕ್ತಿಯನ್ನು ಚೇಂಜ್, ಅವರು ಕೂಡ ಮಹಾನ್ ವ್ಯಕ್ತಿ, ಆದ್ರೆ ಈ ವ್ಯಕ್ತಿಯಲ್ಲಿ ಎಂತ ಪ್ರಾಬ್ಲಮ್ ಆಗಿದೆ ಅಂತ ರಿಜೆಕ್ಟ್ ಮಾಡಿದ್ರು ಎಂಬುದು ನಮ್ಗೊಂದು ಪ್ರಶ್ನೆಯಾಗಿ ಮೂಡ್ತದೆ. ಮತ್ತೆ ಒಂದು ಏನಂತ ಹೇಳಿದ್ರೆ, ಹಲವಾರು ಮಂದಿ ಹಲವಾರು ರೀತಿಯ ಬೈಟ್ಗಳನ್ನು ಕೊಡೋದು. ಇದು ನಮ್ಗೆ ಕಾಮನ್ ಆಗಿ ನೋಡ್ಲಿಕ್ಕೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ಸೆಂಟ್ರಲ್ ಅಲ್ಲಿ ಒಂದು ಪಕ್ಷ ಇದ್ರೆ ಅದನ್ನು ಸಮರ್ಥಿಸಿಕೊಂಡು ಎಲ್ಲರೂ ಇಲ್ಲಿ ಅವರು ಇದು ಕೊಡುದು. ಯಾವುದೇ ಪಕ್ಷ ಇರಲಿಲ್ಲ, ಅಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಸಮರ್ಥಿಸ್ತಾರೆ, ಬಿಜೆಪಿ ಅವರಿದ್ರೆ ಬಿಜೆಪಿ ಅವರು ಸಮರ್ಥಿಸ್ತಾರೆ. ಇಲ್ಲಿ ವ್ಯಕ್ತಿಯನ್ನು ನೋಡೋದು, ಅಲ್ಲಿ ಒಂದು ವ್ಯಕ್ತಿ, ಇಲ್ಲಿ ಎಲ್ಲವನ್ನು ಬಿಟ್ಟು ನಾವು ಕಾಮನ್ ಆಗಿ ಒಂದು ವ್ಯಕ್ತಿಯನ್ನು ನೋಡೋಣ. ಎರಡು ವ್ಯಕ್ತಿ, ಶಂಕರಾಚಾರ್ಯರು, ನಾರಾಯಣ ಗುರುಗಳು. ಓಕೆ, ನಾರಾಯಣ ಗುರುಗಳಲ್ಲಿ ಬೇಡದ್ದು ಎಂತ ಇತ್ತು, ಯಾಕೆ ರಿಜೆಕ್ಟ್ ಮಾಡಿದ್ರು, ಎಂತ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನು ಸರಿ ಮಾಡ್ಲಿಕ್ಕೆ ಆಗದಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತಾ ಅಲ್ಲಿ ಅವರು ಕಲಿಸುವಾಗ, ಇದನ್ನು ಇವರು ಸ್ಪಷ್ಟಪಡಿಸಬೇಕಲ್ಲ. ಇಲ್ಲದಿದ್ರೆ ಸಾಮಾನ್ಯವಾಗಿರುವಂತ ಯೋಚಿಸುವಂತ ನಮ್ಮಂತ ವ್ಯಕ್ತಿಗಳು ಎಂತ ಯೋಚಿಸ್ತೇವೆ ಅಂತ ಹೇಳಿದ್ರೆ, ಇದೊಂದು ಪೊಲಿಟಿಕಲ್ ಗೇಮ್ ತರ ನಮ್ಗೆ ಕಾಣ್ತದೆ, ಅಥವಾ ಇಲ್ಲಿ ಒಳಗೊಳಗಡೆ ಏನೇನೋ ನಡೀತದೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಇಲ್ಲಿ ಸಮಾಜದಲ್ಲಿ ಏನ್ ನೋಡ್ಕೊಂಡು ಬರ್ತಿದ್ದೇವೆ ಅಂತ ಹೇಳಿದ್ರೆ, ಹೊಡಿಲಿಕ್ಕೊಬ್ಬ, ಬಡಿಲಿಕ್ಕೊಬ್ಬ, ಬಲಿಯಾಗುದೊಬ್ಬ, ಬಂದು ಅಧಿಕಾರದಲ್ಲಿ ಕುತ್ಕೊಳ್ಳುವ ಮತ್ತೊಬ್ಬ. ಅಂದ್ರೆ ಯಾರೇ ಆಗಿರ್ಲಿ, ಇಲ್ಲಿ ಸಮಾಜದಲ್ಲಿ ಹಲವಾರು ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂತ ಕೆಲವರನ್ನು ಮಿಸ್ಯೂಸ್ ಮಾಡೋದು ಎಷ್ಟೋ ನೋಡಿದ್ದೇವೆ. ಸಮಾಜಕ್ಕೆ ನಾರಾಯಣ ಗುರುಗಳು ಸ್ಪಷ್ಟವಾಗಿ ಏನು ಸ್ವಾರ್ಥ ಇಲ್ಲದೆ ಇಟ್ರು, ಎಲ್ಲಾ ಜಾತಿಯವರು ಒಂದೇ, ಎಲ್ಲಾ ಜಾತಿಯಲ್ಲಿ ಭೇದ ಭಾವ ಇಲ್ಲ ಅಂತ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಈಗ ರಾಜಕೀಯದಲ್ಲಿ, ಎಲ್ಲಾ ಜಾತಿಯವರು ಒಂದೇ, ನಾವೆಲ್ಲ ಹಿಂದೂಗಳು. ಯಾವಾಗ ಓಟೊತ್ತುವಾಗ ಮಾತ್ರ ಅಧಿಕಾರಕ್ಕೆ ಕೊಡುವಾಗ ಅಥವಾ ಯಾರಿಗಾದ್ರೂ ಒಂದು ಹಕ್ಕು ಕೊಡುವಾಗ ಜಾತಿ ನೋಡುದು, ಮೇಲ್ಜಾತಿಯವರನ್ನು ನೋಡುದು, ಯಾರು ತಮಗೆ ಹತ್ತಿರ ಇದ್ದಾನೆ ಅವನನ್ನು ನೋಡುದು, ಅಧಿಕಾರಕ್ಕೆ ಕೊಡುದು. ಕೊಟ್ಟಾದ ನಂತರ ಓಟ್ ಹಾಕುವಾಗ ಎಲ್ಲ ಬಿಡುದು, ಹೇಳುದು ನಾವೆಲ್ಲ ಒಂದೇ ಜಾತಿ, ಒಂದೇ ದೇವರು ಅಂತ ಹೇಳುದು, ಅಂತ ಮಾಡುದು. ಅದು ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಯೋಚಿಸೋದು, ನೀವು ಥಿಂಕ್ ಮಾಡುವಾಗ ಪ್ರತಿ ಸಮಯದಲ್ಲೂ ಎಲ್ಲಾ ಜಾತಿಯನ್ನು ಸಮಾನವಾಗಿ ಕಾಣುವಂತ ಮನೋಭಾವನೆಯನ್ನು ಬೆಳೆಸಬೇಕು. ಆದ್ರೆ ಇವತ್ತು ಅದಾಗ್ತಿಲ್ಲ ಸಮಾಜದಲ್ಲಿ. ಪಕ್ಷ ಯಾವುದೇ ಇರ್ಲಿ ಅದು ಬಿಟ್ಟೋಗಿಲ್ಲ, ಬಟ್ ಸಾಮಾನ್ಯವಾಗಿರುವಂತ ನಮ್ಮ ಜನರಿಗೆ ಇದು ಕಾಣ್ತಾ ಇದೆ. ಇಲ್ಲಿ ನಾವು ಕೇಳೋದು ಇಷ್ಟೇ, ನಾರಾಯಣ ಗುರುಗಳದ್ದು ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನು? ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಅದನ್ನು ಸರಿಪಡಿಸಲಾಗದಂತ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತೆ, ಅಥವಾ ಅದು ರಿಜೆಕ್ಟ್ ಮಾಡಿದಂತ ವ್ಯಕ್ತಿ ಯಾರು, ಅಥವಾ ಇದಕ್ಕೆ ಸಲಹೆ ಕೊಟ್ಟದ್ದು ಯಾರು ಎಂಬುದನ್ನು ಜನರಿಗೆ ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ರೀಸನ್ಸ್ ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಕೆಟ್ಟವನಾದ್ರೆ ಅವನಿಗೊಂದು ಲೀಸ್ಟ್ ಕೊಡ್ತಾರೆ, ಅವನಲ್ಲಿ ಇಂತ ಒಂದಿತ್ತು, ಅವನು ಬೇಡ ಅಂತ. ಇದು ಇಂತ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಹೀಗೆ ರಿಜೆಕ್ಟ್ ಮಾಡೋದಂತ ಹೇಳಿದ್ರೆ, ಶಂಕರಾಚಾರ್ಯರು ಒಳ್ಳೆಯದು, ಇಬ್ಬರದು ಮಾಡ್ಲಿ ನಮ್ಗೆ ಖುಷಿ. ಆದ್ರೆ ಒಬ್ಬರನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬರನ್ನು, ಅವರು ಶಂಕರಾಚಾರ್ಯ ಸಮೇತ ಲೈಕ್ ಮಾಡ್ಲಿಕ್ಕಿಲ್ಲ. ಅವರಿಗೊಂದು ಶಕ್ತಿ ಇದೆ, ಅವರು ಕೂಡ ಒಂದು ದೊಡ್ಡ ಒಂದು ಶಕ್ತಿ ಇರುವಂತ ವ್ಯಕ್ತಿ. ಅವರ ಮನಸ್ಸಿಗೆ ಇದು ಒಪ್ಪಿಗೆ ಆಗ್ತಿಲ್ಲ. ಅವರು ಬಂದು ನಿಜವಾಗಿ ಅವರು ಬಂದು ವ್ಯಕ್ತಿ ಇರ್ತಿದ್ರೆ ಅವರನ್ನು ಕೆಳಗಿಳಿಸಿ ಇವರನ್ನು ಕುತ್ಕೊಳ್ಳಿ ಅಂತಿದ್ರೆ ಅವರು ಕುತ್ಕೊಳ್ತಿದ್ರೆ ಖಂಡಿತ ಕುತ್ಕೊಳ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಭೇದ ಭಾವ ಮಾಡಿದಾಗ ಆಯ್ತಂತ ಆ ವ್ಯಕ್ತಿಗೆ ಗೊತ್ತಾಗ್ತದೆ, ಆದ್ರೆ ಮನುಷ್ಯ ರೂಪದಲ್ಲಿರುವಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು. ಆದ ಕಾರಣ ಹೇಳ್ತಿದ್ದೇನೆ, ಇದಕ್ಕೆ ಕಾರಣಗಳನ್ನು
ಪಕ್ಷದವರು ತಿಳಿಸಲೇಬೇಕು, ಪಕ್ಷವನ್ನು ಮೆಚ್ಚಿಸುವಂತ ಕೆಲಸ ಮಾಡ್ತಾರೆ. ಬಟ್ ಯಾವ ಕಾರಣ, ಏನ್ ಕಾರಣ ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ರೆ ಒಳ್ಳೇದು ನಮ್ಗೆ. ಓಕೆ ಎಸ್, ಇದು ದೀಪು ಶೆಟ್ಟಿಗರ್ ಅವರ ಮಾತುಗಳು. ಇಬ್ರು ಕೂಡ ನಮ್ಮವರೇ. ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಅದ್ಭುತವಾಗಿರುವಂತಹ ತ್ಯಾಗಗಳನ್ನ ನಿಸ್ವಾರ್ಥವಾಗಿ ನಮ್ಮ ಸಮಾಜದಲ್ಲಿ ಮಾಡಿದಂತಹ ಅದ್ಭುತವಾಗಿರುವಂತಹ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು. ಆದ್ರೆ ಈ ಮಹಾನ್ ವ್ಯಕ್ತಿಗಳ ವಿಚಾರದಲ್ಲಿ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಈ ರೀತಿ ಮಾಡುತ್ತೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ. ಈ ವಿಚಾರದ ಬಗ್ಗೆ ವ್ಯಾಪಕವಾಗಿರುವಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಯಾಕೆ ಈ ವಿವಾದ ಆಯಿತು ಅಂತ ಬಂದಾಗ, ರಾಜಪಥದಲ್ಲಿ ಅಂದ್ರೆ ಗಣರಾಜ್ಯೋತ್ಸವ ದಿನದಂದು ಪರೇಡ್ ನಲ್ಲಿ ಭಾಗವಹಿಸುವಂತಹ ಸ್ತಬ್ಧ ಚಿತ್ರಗಳ ಟ್ಯಾಬ್ಲೋ ಏನಿದೆ, ರಾಜ್ಯಪಥದಲ್ಲಿ ಏನು ಹೋಗುತ್ತೆ ಚಲಿಸುವಂತಹ ಟ್ಯಾಬ್ಲೋಗಳಿಗೆ ಅದರದೇ ಆಗಿರುವಂತಹ ಮಾರ್ಗದರ್ಶಿ ಸೂತ್ರಗಳಿವೆ. ಹಾಗಾಗಿ ಆ ಸೂತ್ರಗಳು ಎಲ್ಲೋ ತೊಡಕಾಗಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಡಿರುವಂತಹ ಟ್ವೀಟ್. ಆ ಬಗ್ಗೆಯೂ ಕೂಡ ತಮ್ಮಲ್ಲಿ ನಾನು ಇನ್ನು ಮುಂದಕ್ಕೆ ಹೇಳ್ತೇನೆ. ತದನಂತರ ಬಿಜೆಪಿ ಪಕ್ಷ, ಬಿಜೆಪಿ ಕರ್ನಾಟಕ ಈಗಾಗಲೇ ಹೇಳಿದೆ ಇದೊಂದು ವಿವಾದದ ವಿಚಾರವೇ ಅಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು. ನೇರವಾಗಿ ಮಾತಾಡಬೇಕು. ಫಸ್ಟ್ ರಿಯಾಕ್ಷನ್ ಸರ್, ರಾಧಾಕೃಷ್ಣ ಅವರು ಬಿಜೆಪಿ ವಕ್ತಾರರು, ಜನರಿಗೆ ತಾವುಗಳೇ ನೇರವಾಗಿರುವಂತಹ ಉತ್ತರವನ್ನ ಕೊಡಬೇಕಾಗುತ್ತೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ನಮಗೆ ನಾರಾಯಣ ಗುರುಗಳು ಹಾಗೂ ಶಂಕರಾಚಾರ್ಯರು ಸಮಾನವಾದಂಥ ಪೂಜ್ಯರು. ಇವತ್ತು ಏನು ನೀವು ಅವಮಾನ ಅಂತೇಳಿ ಹಾಕ್ತೀರಾ, ಆ ಅವಮಾನ ಅಂತ ಪದವನ್ನು ಬಳಸುವುದೇ ನಾರಾಯಣ ಗುರುಗಳಿಗೆ ಅವಮಾನ ಅಂತೇಳಿ ನನ್ನ ಭಾವನೆ. ಓಕೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಬಹುಶಃ ಅವಮಾನ ಆಗಿಲ್ಲ ಅನ್ನೋದು ತಾವು ಹೇಳ್ತೀರಾ? ಅಲ್ಲಲ್ಲ, ನಾನು ಹೇಳ್ತೇನೆ. ಇವತ್ತು ಗಣರಾಜ್ಯೋತ್ಸವ 1952ರಿಂದ ಪ್ರಾರಂಭ ಆಗಿದೆ. ಈ 58 ವರ್ಷದಲ್ಲಿ ಅಧಿಕಾರದಲ್ಲಿರುವಾಗ ಒಮ್ಮೆಯಾದರೂ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಇಲ್ಲಿವರೆಗೆ ಮಾಡಲಿಲ್ಲ ಕಾಂಗ್ರೆಸ್. ಇವತ್ತು ಶಂಕರಾಚಾರ್ಯರ ಬಗ್ಗೆ ಮಾತಾಡಬೇಕಾದ್ರೆ ಅವರು 8ನೇ ಶತಮಾನದ ಒಬ್ಬ ಕ್ರಾಂತಿಕಾರಿ ಏನೋ ಮಾಡಿದವರು. ಈ ದೇಶದಲ್ಲಿ ಶೈವ ಮತ ಇರಬಹುದು, ವೈಷ್ಣವ ಮತ ಇರಬಹುದು, ಶಾಕ್ತೇಯ ಇರಬಹುದು, ಗಾಣಪತ್ಯ ಇರಬಹುದು. ಆ ಕಾಲದಲ್ಲಿ ಜಾತೀಯ ವ್ಯವಸ್ಥೆಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲ. ಆಮೇಲೆ ಕ್ರಿಸ್ತಪೂರ್ವ 545ರಿಂದ ಶಂಕರಾಚಾರ್ಯರ ಕಾಲದವರೆಗೆ ಬೌದ್ಧ ಮತಗಳು ಪ್ರವರ್ಧಮಾನಕ್ಕೆ ಬಂದು ಸರಿ ಈ ದೇಶದಲ್ಲಿ ಬೌದ್ಧ ಮತ ಹಿಂದೂ ಧರ್ಮವನ್ನ ಆಕ್ರಮಿಸಿಕೊಂಡಾಗ ಶಂಕರಾಚಾರ್ಯರು ಕಾಲಡಿಯಲ್ಲಿ ಜನ್ಮ ತಾಳಿ ಅವತಾರ ಪುರುಷರಾಗಿ ಈ ದೇಶದಲ್ಲಿ 4 ದಿಕ್ಕುಗಳಲ್ಲಿ ಚತುರ್ಮಠವನ್ನು ಸಂಸ್ಥಾಪನೆಗೈದಂಥ ಆದಿಶಂಕರ ಗುರು ಭಗವತ್ಪಾದರವರು. ಅವರ ಬಗ್ಗೆ ಹೇಳಬೇಕಾದ್ರೆ ನಾವು ಒಂದು ಬಿಂದು ಮಾತ್ರ ಹೇಳಬಹುದು, ಅವರು ಸಾಗರ ಇದ್ದಾರೆ. ಅಷ್ಟೊಂದು ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡವರು, ಅವರು ಮಾಡಿ ತೋರಿಸಿದವರು. ಉದಾಹರಣೆಗೆ ಅವರ ತಾಯಿ ತೀರಿಕೊಂಡಾಗ, ಸರಿ ಸರಿ ಇಲ್ಲ ಹೇಳ್ತೇನೆ, ಅವರ ತಾಯಿ ತೀರಿಕೊಂಡಾಗ ನೇರವಾಗಿ ತಾವು ಶಂಕರಾಚಾರ್ಯರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ನಾನು ನೇರವಾಗಿ ಹೇಳ್ತೇನೆ, ಆದಿಶಂಕರಾಚಾರ್ಯರು ಭಗವಂತ ಶಿವನ ಅವತಾರ ನಾವುಗಳು ನಂಬ್ತೇವೆ. ಅದರಲ್ಲಿ 2 ಮಾತು ಅಂತ ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನೇಷನ್ ಬೇಡ ಅನ್ನೋ ನನ್ನ ಬಹುಶಃ ನನ್ನ ಭಾವನೆ. ಇಂತಹ ವಿಚಾರ ಇದ್ದಾಗ ಶಂಕರಾಚಾರ್ಯರ ಮೇಲೆ ಅಪಾರವಾಗಿರುವಂತಹ ನಂಬಿಕೆ ಇದೆ. ಆ ಒಂದು ನಂಬಿಕೆಯಿಂದ ನಾವುಗಳೆಲ್ಲರೂ ಕೂಡ ಗೌರವವನ್ನ ಕೊಡ್ತೇವೆ. ವೈ ಶಂಕರಾಚಾರ್ಯರ ಪ್ರತಿಮೆಯನ್ನ ಅಲ್ಲಿ ಮಾಡಬೇಕು, ಆದರೆ ಇಲ್ಲಿ ಬರುವಂಥದ್ದು ನಾರಾಯಣ ಗುರುಗಳ ಪ್ರತಿಮೆ ಯಾಕೆ ರಿಜೆಕ್ಟ್ ಆಯಿತು ಅನ್ನುವಂಥ ಪ್ರಶ್ನೆ. ವೈ ಅಂಡ್ ಹೌ ಅಂಡ್ ಯಾಕೆ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ಇವರಿಗೆ ಸೂಚಿಸಿದ್ದೇ ಶಂಕರಾಚಾರ್ಯರ ಪ್ರತಿಮೆಯನ್ನು ಮಾಡಬೇಕು, ಟ್ಯಾಬ್ಲೋವನ್ನು ಮಾಡಬೇಕು. ಶಂಕರಾಚಾರ್ಯರ ಪ್ರತಿಮೆಯನ್ನು ಮಾಡಬೇಕು. ಪಿಣರಾಯಿ ಏನು ಮಾಡಿದ್ರು, ಅಲ್ಲಿ ಸಣ್ಣ ಒಂದು ರಾಜಕೀಯವನ್ನು ಮಾಡಿದ್ರು. ಓಕೆ, ಅವರ ಮಗಳು ಮುಸ್ಲಿಮನ್ನ ಆದದ್ದು, ಅವರು ಗುರು ಮಂದಿರಕ್ಕೆ ಹೋಗುವುದಿಲ್ಲ. ಈಗ ನಾರಾಯಣ ಗುರುಗಳ ಬಗ್ಗೆ ಅತೀವವಾದಂತಹ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. 2017ರಲ್ಲಿ ಗುರುಮಠವನ್ನ ಅಲ್ಲಿ ಓಡಿದ್ರು. 2017ರಲ್ಲಿ ಅವರದೇ ಆಡಳಿತ ಇತ್ತು. ಆ ಮೂರ್ತಿಯನ್ನು ಭಗ್ನ ಮಾಡಿದ್ರು, ಯಾರು ಧ್ವನಿ ಎತ್ತಲಿಲ್ಲ. 2006ರಲ್ಲಿ ಅಲ್ಲಿ ನಮ್ಗೆ ಪಿಕ್ಚರ್ ಕಾಣ್ತಾ ಇರುವಂತದ್ದು, ಪ್ರಸ್ತಾವನೆ ಹೋಗಿರುವಂತದ್ದು ತಾವು ಗಮನಿಸಿರಬಹುದು. ಒಂದು ಪಿಕ್ಚರ್ ಹಾಕಿ. ಎಸ್, ಇದು ಕೇಂದ್ರ ಸರ್ಕಾರಕ್ಕೆ ಇದು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಹಾಕಿ. ಎಸ್, ಹಿಂದುಗಡೆ ಇರುವಂತದ್ದು. ಎಸ್, ಇದು ಕೇಂದ್ರ ಸರ್ಕಾರಕ್ಕೆ ಕೇರಳ ಸರ್ಕಾರ ಕಳಿಸಿರುವಂತಹ ಸ್ತಬ್ಧ ಚಿತ್ರದ ಒಂದು ಪ್ರಸ್ತಾವನೆ. ಇದನ್ನ ಎಲ್ಲಾ ವಿಭಾಗಗಳಲ್ಲೂ ಕೂಡ ಇದು ಓಕೆ ಆಗುತ್ತೆ, ಆದ್ರೆ ಕೊನೆಯ ಕ್ಷಣದಲ್ಲಿ ಇದು ಬೇಡ ಅನ್ನುವಂಥದ್ದಾಗುತ್ತೆ. ಆ ಜಟಾಯುಪ್ಪರ
ಅನ್ನುವಂತಹ ಒಂದು ಸ್ತಬ್ಧ ಚಿತ್ರಣ, ಅಂದ್ರೆ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಆ ಸ್ತಬ್ಧ ಚಿತ್ರಣ. ಸೊ ಅದರ ಮುಂದೆ ಇರುವಂತದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಅಲ್ಲಿ ಬೇಡ, ಅಲ್ಲಿ ಶಂಕರಾಚಾರ್ಯರ ಸ್ತಬ್ಧ ಚಿತ್ರ ಬೇಕು ಅನ್ನುವಂಥದ್ದು ರಕ್ಷಣಾ ಸಚಿವಾಲಯ, ಕೇಂದ್ರ ಸರ್ಕಾರ ಹೇಳಿರುವಂತಹ ವಿಚಾರ. ವೈ ಅನ್ನುವಂಥ ಪ್ರಶ್ನೆ. ರಕ್ಷಣಾ ಸಚಿವಾಲಯ ಶಂಕರಾಚಾರ್ಯರ ಟ್ಯಾಬ್ಲೋವನ್ನೇ ಮಾಡ್ಲಿಕ್ಕೆ ಹೇಳಿ ಅದಕ್ಕೆ ಒತ್ತಿಕೊಂಡಿದೆ. ನಿತಿನ್, Yes, 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 madam. ಇವಾಗ ಅವರು ಆಕ್ಚುಲಿ ನಾವೊಂದು ಬಿಲ್ಲವ ಕಮ್ಯುನಿಟಿಯಲ್ಲಿ ಹುಟ್ಟಿದವರು. ಸೊ ನಮ್ಮ ಪ್ರಧಾನ ದೇವರು ನಾರಾಯಣ ಗುರುಗಳು. ನಾವೆಲ್ಲರೂ ನಾರಾಯಣ ಗುರುಗಳನ್ನು ಪೂಜಿಸ್ತೇವೆ. ನಾವು ಇವತ್ತು ಬಿಲ್ಲವರು ಯಾವ ಸ್ಥಾನಮಾನದಲ್ಲಿ ಇದ್ದೇವೆ ಅದು ಅವರ ಕೊಡುಗೆ. ಸೊ ಹಾಗಾಗಿ ಅವ್ರಿಗೆ ಅಪಮಾನ ಆಗ್ಲಿಲ್ಲ ಅಂತ ನಾವು ಹೇಳ್ತೇವಲ್ಲ, ನಮಗೆ ಅಪಮಾನ, ಅದು ನಮಗೆ ಅಪಮಾನ. ಒಂದು ಇನ್ನೊಂದು ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಮಾಡ್ಲಿಲ್ಲ ಅಂತ. ಬಿಜೆಪಿ ಅವರೀಗ ಮಾಡ್ಬೋದಲ್ಲ, ಮಾಡ್ಲಿಲ್ಲ ಅಂತ ಹೇಳಿ ದಾಖಲಾತಿ ಇದೆಯಾ? ಇಷ್ಟು ವರ್ಷಗಳಿಂದ ಇಷ್ಟು ಪರೇಡ್ ಅಲ್ಲಿ ನಾನು ಸ್ವತಃ ನೋಡಿದ್ದೇನೆ. ನಾರಾಯಣ ಗುರುಗಳ ಪ್ರತಿಮೆ ಅದನ್ನು ನಾನು ಸ್ವತಃ ನೋಡಿದ್ದೇನೆ. ಒಂದು ಆಯ್ತು, ಇಡ್ಲಿಲ್ಲ ಅಂತ ಅನ್ಕೊಳ್ಳಿ. ಈಗ ಇವರು ಅದಕ್ಕೆ ಆ ಕಂಪ್ಯಾರಿಸನ್ ಕೊಡ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ನವರು ಮಾಡ್ಲಿಲ್ಲ, ಈಗ ನಾವು ಹಾಗಾದ್ರೆ ಇವ್ರು ಮಾಡ್ಬೋದಲ್ಲ ಸಿಂಪಲ್ ಆಗಿ. ಇನ್ನೊಂದು ಕೇರಳದಲ್ಲಿ ನೋಡೋದಾದ್ರೆ ನಾರಾಯಣ ಗುರು ಮತ್ತೆ ಶಂಕರಾಚಾರ್ಯ ಇವರಿಬ್ಬರನ್ನು ನಾವು ಪ್ರಧಾನವಾಗಿ ತಕೊಂಡ್ರೆ ಅಲ್ಲಿ ನಾನು ಅಥವಾ ಜನರು ಒಪ್ಕೊಳ್ಳುವಂತದ್ದು ನಾರಾಯಣ ಗುರುಗಳನ್ನು. ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಕೇರಳ ಒಂದು ಸಲ ವಿವೇಕಾನಂದರು ಹೇಳಿದ್ರಂತೆ ಹುಚ್ಚರ ಆಸ್ಪತ್ರೆ ಅಂತ. ಹುಚ್ಚರ ಆಸ್ಪತ್ರೆಯನ್ನು ಸರಿ ಮಾಡ್ಕೊಂಡದ್ದು ನಾರಾಯಣ ಗುರುಗಳು ಅವರ ಐಡಿಯಾಲಜೀಸ್ ಇಂದ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಥವಾ ಹಿಂದುಳಿದ ವರ್ಗದವರ ಪರಿಸ್ಥಿತಿ ಯಾವ್ದಿತ್ತು, ಬಿಲ್ಲವ ಅಂತ ನಾವು ಕರೆಯೋದು ಬೇಡ, ಎಲ್ಲಾ ಹಿಂದುಳಿದ ವರ್ಗದವರು. ಈಗ ನಾರಾಯಣ ಗುರುಗಳು ಇಲ್ಲದಿದ್ರೆ ಕೇರಳದಲ್ಲಿ ಅಲ್ಲಿ ಈಗ ಬರೀ 20% ಕ್ಯಾಥಲಿಕ್ಸ್ ಇದ್ದಾರೆ. ಇಲ್ಲಾಂದ್ರೆ ಇವಾಗ 50% ಕ್ಯಾಥಲಿಕ್ಸ್ ಆಗ್ತಾ ಇದ್ರು, ಎಲ್ಲ ಮತಾಂತರ ಆಗ್ತಾ ಇದ್ರು ಆ ಟೈಮಲ್ಲಿ ವಿದೌಟ್ ಡಿಸ್ಟರ್ಬಿಂಗ್ ಎನಿಥಿಂಗ್. ಅಹಿಂಸೆಯ ರೂಪದಲ್ಲಿ ಅವರು ಹಿ ಟ್ರೈ ಟು ಟ್ರಾನ್ಸ್ಫಾರ್ಮ್ ಪೀಪಲ್. ಸೊ ದಿಸ್ ಇಸ್ ನಾಟ್, ನಾಳೆ ಕಾಂಗ್ರೆಸ್ನವರು ಇದು ಮಾಡಿದ್ರು, being in Congress, I should voice against. Okay. I have to voice against because he's a social reformer. Okay. He has given his blood and he has given himself to the society. ಅವರು ಸೊಸೈಟಿಗೆ ಅವರನ್ನು ಕೊಟ್ಟಿದ್ದಾರೆ. ಅವರು ಏನೋ ಎಷ್ಟೋ ಕಷ್ಟಪಟ್ಟು ರಿಫಾರ್ಮ್ಸ್ ಮಾಡಿದ್ದಾರೆ. ಸೊ ನಾವು ಯಾವುದೇ ಪಕ್ಷದಲ್ಲಿ ಇರಲಿ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇಲ್ಲಿ ಏನಂದ್ರೆ ನಮ್ಮ ಗುರುಗಳಿಗೆ ಅವಮಾನ ಆಗ್ತಾ ಇದೆ. ಸೊ ನಾವು ಅದರಲ್ಲಿ ಹುಟ್ಟಿ ನಮಗೆ ಇಷ್ಟೊಂದು ಮಾಡ್ಲಿಕ್ಕೆ ವಾಯ್ಸ್ ಅಪ್ ಮಾಡುವಷ್ಟು ನಮಗೆ ಯೋಗ್ಯತೆ ಇಲ್ಲ ಅಂತಾದ್ರೆ ವಿ ಆರ್ ನಾಟ್ ಫಿಟ್ ಟು ಬಿ ಅ ಹ್ಯೂಮನ್ ಬೀಯಿಂಗ್. ಓಕೆ ಎಸ್, ಇದು ಪ್ರತಿಭಾ ಕುಳಾಯಿ ಅವರ ಮಾತುಗಳು. ಓಕೆ, ಕಾಂಗ್ರೆಸ್ನವರು ಮಾಡಿಲ್ಲ. ಓಕೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಯಾವುದೇ ರೀತಿಯ ಸ್ಥಾನಮಾನವನ್ನ ಕಾಂಗ್ರೆಸ್ನವರು ಕೊಡಲಿಲ್ಲ. ತಾವುಗಳಿಗೆ ಕೊಡುವಂತ ಅವಕಾಶ ಇತ್ತಲ್ಲ. ನಾವು ನಿರಾಶಾವಾದಿಗಳಲ್ಲ, ನಾವು ಆಶಾವಾದಿಗಳು. 2022 ನಾವು ನಿರಾಶಾವಾದಿಗಳಲ್ಲ, ನಾವು ಆಶಾವಾದಿಗಳು. 2022ಕ್ಕೆ ಗಣರಾಜ್ಯೋತ್ಸವ ಮುಗಿಯುವುದಿಲ್ಲ. ಆದರೆ 8ನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿದಂತವರಿಗೆ ಮೊದಲ ಆದ್ಯತೆ ಗೌರವವನ್ನು ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಓಕೆ, ಆದ್ದರಿಂದಾಗಿ ಒಬ್ಬರ ಹೆಸರನ್ನ ಹಿಂದಕ್ಕೆ ತಳ್ಳಿ ಕೇಂದ್ರ ಸರ್ಕಾರ ಇದು ಏನ್ ಮಾಡಿದೆ, ಶಂಕರಾಚಾರ್ಯರ ಪ್ರತಿಮೆ ಇಡುವುದಕ್ಕೆ ಯಾರು ಕೂಡ ವಿರೋಧ ಇಲ್ಲ. ಆದ್ರೆ ಈ ಹಿಂದೆ ಇದ್ದಂತಹ ನಾರಾಯಣ ಗುರುಗಳ ಪ್ರತಿಮೆ ಯಾಕೆ ಬೇಡ ಅನ್ನುವಂಥದ್ದೇ ಪ್ರಶ್ನೆ ಇಷ್ಟೇ ಆಗಿರುವಂತದ್ದು. ಕೇಂದ್ರ ಸರ್ಕಾರ ಕಳಿಸಿರುವಂತದ್ದೇ ಶಂಕರಾಚಾರ್ಯರ ಪ್ರತಿಮೆ ಟ್ಯಾಬ್ಲೋ ಮಾಡಬೇಕು ಅಂತೇಳಿ. ಓಕೆ, ಪಿಣರಾಯಿ ಸರ್ಕಾರ ಅಲ್ಲಿ ಗೇಮ್ ಪಾಲಿಟಿಕ್ಸ್ ಮಾಡಿದೆ. ಓಕೆ, ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಪಿಣರಾಯಿ ಸರ್ಕಾರ ಮಾಡಿದೆ. ಓಕೆ 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 ಓಕೆ, ಕಮ್ಯುನಿಸ್ಟರು ಮಾಡಿದ್ದಾರೆ. ಪದ್ಮರಾಜ್ ಸರ್ ಎಸ್ ಸರ್. ಒಂದು, ಕೇಂದ್ರ ಸರ್ಕಾರ ಯಾವುದೇ ರಾಜ್ಯಕ್ಕೆ ನೀವು ಇಂಥ ಟ್ಯಾಬ್ಲೆಗಳನ್ನು ಮಾಡಿ ಅಂತ ಸೂಚಿಸುವ ಪ್ರಶ್ನೆ ಇಲ್ಲಿ ಕರೆಕ್ಟ್. ಪ್ರಪ್ರಥಮವಾಗಿ ಇದಕ್ಕೆ ನಮ್ಮ ಡಿಫೆನ್ಸ್ ಇದರಲ್ಲಿ ಮಿನಿಸ್ಟ್ರಿಯಲ್ಲಿ ಅವರು ಇದಕ್ಕೆ ಆದಂತಹ ಮಾನದಂಡಗಳಿದೆ. ಯಾವ ಟ್ಯಾಬ್ಲೋ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಇದಕ್ಕೆ ಎಷ್ಟು ಲೈಟಿಂಗ್ಸ್ ಬೇಕು, ಯಾವ ರೀತಿ ಲೈಟಿಂಗ್ಸ್ ಆಗಿರ್ಬೇಕು, ಇದನ್ನು ಕಳಿಸುತ್ತೆ. ಅದರ ಪ್ರಕಾರ ಕೇರಳ ಸರ್ಕಾರದವರು ಒಂದು ಟ್ಯಾಬ್ಲೋವನ್ನು ಕಳಿಸಿಕೊಡ್ತಾರೆ. ಆ ಟ್ಯಾಬ್ಲೋ ಅದ್ರ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ, ಇವರು ಆ ಕಾನ್ಸೆಪ್ಟ್ ಅನ್ನು ಇವ್ರು ಒಪ್ಪಿಕೊಳ್ತಾರೆ. ಆ ಕಾನ್ಸೆಪ್ಟಿಗೆ ನಾರಾಯಣ ಗುರುಗಳ ಭಾವಚಿತ್ರ ಅಲ್ಲಿ ಬಾರಿ ಒಳ್ಳೆದಾಗಿ ಅವರ ಪ್ರತಿಮೆ ಸೂಟ್ ಆಗ್ತಾ ಇತ್ತು. ಇದನ್ನು ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಕೊನೆಯ ಹಂತದಲ್ಲಿ ಲಾಸ್ಟಿಗೆ ಇವ್ರು ಹೇಳ್ತಾರೆ, ನೀವು ಅಲ್ಲಿ ಇದನ್ನು ಬೇರೆ ಎಲ್ಲಾ ವಿಷಯದಲ್ಲಿ ಆಗ್ಬಹುದು, ಆದ್ರೆ ನಾರಾಯಣ ಗುರುಗಳ ಪ್ರತಿಮೆಯನ್ನು ತೆಗೆದು ಶಂಕರಾಚಾರ್ಯ ಪ್ರತಿಮೆಯನ್ನು ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಇದನ್ನು ಕೇರಳ ಸರ್ಕಾರ ಒಪ್ಪುದಿಲ್ಲ. ಆದ್ರಿಂದ ಈ ಟ್ಯಾಬ್ಲೋ ರಿಜೆಕ್ಟ್ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ನಮ್ಮ ಅಬ್ಜೆಕ್ಷನ್ ಇದ್ದದ್ದು ಈಗ ಗಣರಾಜ್ಯೋತ್ಸವ ಪೆರೇಡ್ ನ ಒಂದು ಟ್ಯಾಬ್ಲೋಗಳಲ್ಲಿ, ಸ್ತಬ್ಧ ಚಿತ್ರಗಳಲ್ಲಿ ಇದನ್ನು ನೇರವಾಗಿ ರಿಜೆಕ್ಟ್ ಮಾಡಿದ್ರೆ ಈ ವಿಚಾರ ಇವತ್ತು ಬರ್ತಾ ಇರ್ಲಿಲ್ಲ.
ಯಾವಾಗ ನಾರಾಯಣ ಗುರುಗಳ ಪ್ರತಿಮೆಯನ್ನು ತೆಗೆದು ಶಂಕರಾಚಾರ್ಯರ ಪ್ರತಿಮೆಯನ್ನು ಅಲ್ಲಿ ಅವರು ಸ್ಥಾಪನೆ ಮಾಡಿ ಅಂತ ಹೇಳಿದ್ರು, ಅಲ್ಲಿ ಅದು ಖಂಡಿಸಬೇಕಾದಂತ ವಿಚಾರ. ಯಾಕೆಂತ ಹೇಳಿದ್ರೆ ಶಂಕರಾಚಾರ್ಯರ ಬಗ್ಗೆ ನಾವು ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೇವೆ. ಆದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರು ಒಂದು ಸಂಘರ್ಷ ರಹಿತವಾಗಿ ಮಾಡಿರುವಂತಹ ಕ್ರಾಂತಿಗಳು ಇವತ್ತೇನಿದೆ, ನಾವು ಹಿಂದೂ ಧರ್ಮದ ಬಗ್ಗೆ ನಾವೆಲ್ಲರೂ ಬಹಳ ದೊಡ್ಡ ದೊಡ್ಡ ಮಾತಾಡ್ತೇವೆ ನಾವು, ಆದ್ರೆ ಈ ನಿಜವಾಗಿ ಈ ಹಿಂದೂ ಧರ್ಮ ಇವತ್ತು ಈವರೆಗೆ ಉಳಿದಿದೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಅವರು. ಯಾಕೆಂದ್ರೆ ಕೇರಳದಲ್ಲಿ ಮೇಡಮ್ ಅವರು ಹೇಳಿದ್ರು, ಹುಚ್ಚರ ಸಂತೆ ಅಂತ ವಿವೇಕಾನಂದರವರು ಹೇಳಿರುವಂತ ಮಾತು, ಅಂತ ಇದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಬಿಟ್ಟು ಹೋಗ್ತಾರೆ. ಅಂತ ಸಮಯದಲ್ಲಿ ನಾರಾಯಣ ಗುರುಗಳು ಆ ನಾಡನ್ನು ಹೇಗೆ ಪರಿವರ್ತನೆ ಮಾಡ್ತಾರೆ, ಇದರಿಂದ ಅಲ್ಲಿ ಆಗ್ತಾ ಇದ್ದಂತ ಎಷ್ಟೋ ಮತಾಂತರಗಳಲ್ಲಿ ನಿಂತು ಹೋಗುತ್ತೆ, ಹಿಂದೂಗಳಲ್ಲಿ ಇದ್ದವರು ಹಿಂದೂಗಳಾಗಿ ಉಳಿತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಅದಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಪ್ರತಿಮೆ ಪೆರೇಡ್ ನಲ್ಲಿ ಇರ್ತಿದ್ರೆ ಇವತ್ತು ನಮ್ಮ ಭಾರತ ದೇಶದ ಗೌರವ ಇನ್ನಷ್ಟು ಹೆಚ್ಚಿತ್ತು. ಯಾಕೆಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಭಾರಿ ಚಿಕ್ಕ ವಿಷಯ ಕಾಣುತ್ತೆ ಇದೆಲ್ಲ ಕೇಳಿ ಕೇಳಿ. ಆದ್ರೆ ಅಂತ ಸಮಯದಲ್ಲಿ ಇಂಥ ಚಿಂತನೆ ಒಬ್ಬ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅಂತ ಒಂದು ಸಂದೇಶವನ್ನು ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಗದ್ಗುರುಗಳು. ಇಂದು ಇವರ ಒಂದು ತತ್ವಾದರ್ಶಗಳಿದೆ, ಇದು ನಮ್ಮ ಖಾಲಿ ಈ ರಾಜ್ಯಕ್ಕಲ್ಲ, ದೇಶಕ್ಕಲ್ಲ, ಪ್ರಪಂಚಕ್ಕೆ ಇದರ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಇದು ಆದ್ರಿಂದ ಇದು ಆಗಿದ್ರೆ ಅವರ ಬಗ್ಗೆ ಇನ್ನಷ್ಟು ಅವರ ತತ್ವ ಆದರ್ಶಗಳು ಏನಿದೆ ಇನ್ನಷ್ಟು ಪ್ರಚಾರ ಆಗ್ತಾ ಇತ್ತು. ಒಂದು ಸಮಯದಲ್ಲಿ ಈ ನಮ್ಮ ಸಂವಿಧಾನವನ್ನು ಬರೆದಂತಹ BR ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಈ ಸಂವಿಧಾನ ಬರಿಬೇಕು ಅಂತ ಆದ್ರೆ ಅದರಲ್ಲಿ ಇರುವಂತಹ ಕೆಲವು ಕಾನೂನುಗಳಿಗೆ ಯಾರು ಪ್ರೇರಕ ಶಕ್ತಿ ಅಂತ ಹೇಳಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಅವರು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಬಿಟ್ಟು ನಾವು ಕೇವಲ ರಾಜಕೀಯವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಅವರ ಹೆಸರನ್ನು ನಾವು ಬಳಸುವುದು ನಾನು ನಿಜವಾಗ್ಲೂ ಯಾವಾಗ್ಲೂ ಎಂದೆಂದಿಗೂ ನಾನು ಖಂಡಿಸ್ತೇನೆ. ಓಕೆ, ಪದ್ಮರಾಜ್ ಅವರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದೀರಾ. ಕೇಂದ್ರ ಸರ್ಕಾರ ನೇರವಾಗಿ ಹೇಳಲ್ಲ ತಾವು ಇಂಥದ್ದೇ ಸ್ತಬ್ಧ ಚಿತ್ರವನ್ನ ಮಾಡಬೇಕು ಅನ್ನುವಂಥದ್ದು. ಅವರವರ ರಾಜ್ಯದಲ್ಲಿ ಏನಿದೆ, ಅವರವರ ರಾಜ್ಯದಲ್ಲಿರುವಂತಹ ಒಳ್ಳೆಯ ಐತಿಹಾಸಿಕ ಸ್ಥಳಗಳನ್ನ, ಅಲ್ಲಿರುವಂತಹ ಒಂದು ಒಳ್ಳೆಯ ಭೌಗೋಳಿಕ ಕ್ಷೇತ್ರಗಳನ್ನ ಅಥವಾ ಅಲ್ಲಿರುವಂತಹ ಕ್ರಾಂತಿಕಾರಿ ವ್ಯಕ್ತಿಗಳನ್ನ ಗುರುತಿಸುವಂಥದ್ದು ಅವರವರಿಗೆ ರಾಜ್ಯಗಳಿಗೆ ಬಿಟ್ಟಿರುವಂತಹ ವಿಚಾರ. ತದನಂತರ ರಾಧಾಕೃಷ್ಣ ಅವರು ಒಂದು ಗಮನಿಸಬೇಕಾಗಿರುವಂತಹ ವಿಚಾರ, ಇಲ್ಲಿ 5 ಸುತ್ತಿನ ಚರ್ಚೆಗಳಲ್ಲೂ ಕೂಡ ರಕ್ಷಣಾ ಸಚಿವಾಲಯ ನೇಮಿಸಿದಂತಹ ತೀರ್ಪುಗಾರರು 5 ಸುತ್ತಿನ ಚರ್ಚೆಗಳಲ್ಲೂ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆದ್ರೆ ಡಿಸೆಂಬರ್ 18ರಂದು ನಡೆದಂತಹ ಅಂತಿಮ ಸುತ್ತಿನಲ್ಲಿ ತೀರ್ಪುಗಾರರು ಈ ಸ್ಕೆಚ್ ಅನ್ನ ಬೇಡ, ನಮ್ಗಳಿಗೆ ಶಂಕರಾಚಾರ್ಯರ ಒಂದು ಪ್ರತಿಮೆ ಬೇಕು ಆ ಭಾಗದಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಈ ವಿಚಾರವನ್ನ ಕೇಳ್ತಾರೆ. ಜೊತೆಗೆ ತಾವು ಹೇಳ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿತ್ತು ಕೇರಳಕ್ಕೆ ಅನ್ನುವಂಥದ್ದು. ಕೇರಳ ಈ ಹಿಂದೆಯೂ ಕೂಡ 5 ಬಾರಿ ಪ್ರಶಸ್ತಿಯನ್ನ ಗೆದ್ದಿತ್ತು ಇದೇ ಪರೇಡ್ ನಲ್ಲಿ. ಸೊ ಹಾಗಾಗಿ ಯಾರು ಹೇಳ್ತಾ ಇದ್ದಾರೆ ಅಂಡ್ ಯಾಕೆ ರಿಜೆಕ್ಟ್ ಆಯ್ತು ಅನ್ನುವಂತಹ ವಿಚಾರಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒನ್ಸ್ ಅಗೇನ್ ವೈ ರಿಪ್ಲೇಸ್ಮೆಂಟ್ ಅನ್ನುವಂತಹ ವಿಚಾರಗಳು. ಎಸ್ ಸರ್, ಸ್ಪಷ್ಟವಾದಂತ ರಾಜಕಾರಣವನ್ನ ಪಿಣರಾಯಿ ಮಾಡಿದ್ದಾರೆ ಅಂತೇಳಿ ನಾನು ಈಗಾಗಲೇ ಹೇಳಿದೆ. ಓಕೆ, ನಾರಾಯಣ ಗುರುಗಳ ಬಗ್ಗೆ ಅತೀವವಾದಂತ ಗೌರವವನ್ನು ಹೊಂದಿರತಕ್ಕ. ಬರ್ತೇನೆ ಸರ್, ರಾಧಾಕೃಷ್ಣ ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗೀತಾ ಅವರು ಎಲ್ಲಿಂದ ಮೇಡಮ್? ಮುಲ್ಕಿಯಿಂದ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಸರ್, ಇವತ್ತಿನ ಚರ್ಚೆ ವಿಷಯ ನಾರಾಯಣ ಗುರು ಅವರ ತತ್ವಚಿತ್ರವನ್ನ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ಅನ್ನೋದೊಂದು ಪ್ರಶ್ನೆ ಅಲ್ವಾ? ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾರೆ, ಬೇರೆ ಬೇರೆ ರಾಜಕೀಯ ಮುಖಂಡರೆಲ್ಲ ಕೂತ್ಕೊಂಡಿದ್ದಾರೆ. ಅಲ್ಲಿ ಮಾತಾಡ್ಬೇಕಾದ್ರೆ ಅವರ ಸಾಧನೆ ಏನು, ಅವರ ವಯಸ್ಸು ಎಲ್ಲವನ್ನು ಕೂಡ ಇದು ಗಮನದಲ್ಲಿ ನಾವು ಇರಿಸ್ಕೊಳ್ಬೇಕು. ಅದು ನಾರಾಯಣ ಗುರು ಆಗ್ಲಿ, ವಿವೇಕಾನಂದರಾಗ್ಲಿ ಅಥವಾ ಶಂಕರಾಚಾರ್ಯರಾಗ್ಲಿ, ಅವರನ್ನ ಯಾರಿಗೂ ಕೂಡ ಹೋಲಿಕೆ ಮಾಡ್ಲಿಕ್ಕೆ ಅವರ 1% ಕೂಡ ನಾವಿಲ್ಲ. ಅವರವರ ಮಟ್ಟಿಗೆ ಅವರವರು ಒಳ್ಳೆ ಸಾಧನೆಗಳನ್ನ, ಉನ್ನತವಾದ ಸಾಧನೆಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಈಗ ನಾರಾಯಣ ಗುರು ಅವರು ಕೀಳು ಜಾತಿಯಲ್ಲಿ ಹುಟ್ಟಿಯಾಗ ಸಮಾಜ ಸುಧಾರಣೆ, ಜಾತಿಯ ನಡುವೆ ಇರುವಂತಹ ಒಂದು ಏನ್ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಲಿಕ್ಕೆ ಅಂತ ಹೇಳಿ, ಮೇಲ್ ಜಾತಿ ಕೀಳು ಜಾತಿ ಅಂತ ಹೇಳಿ ಸಮಸ್ಯೆಯನ್ನು ದೂರ ಮಾಡ್ಲಿಕ್ಕೆ ಅಂತ ಹೇಳಿ ಹೋರಾಟ ಮಾಡಿದವರು. ಅದೇ ವಿವೇಕಾನಂದರು ಕೂಡ ಅವರ ಹಿಂದೆನೆ ಹುಟ್ಟಿ ಎಷ್ಟೋ ಸಾಧನೆಗಳನ್ನ, ನಮ್ಮ ಭಾರತವನ್ನೇ ವಿಶ್ವಗುರುವನ್ನಾಗಿ ಮಾಡಿದವರು. ಅಮೆರಿಕದಂತಹ ದೊಡ್ಡ ದೊಡ್ಡ ರಾಷ್ಟ್ರಕ್ಕೆ ಹೋಗಿ ಭಾರತದ ಒಂದು ಸಂಸ್ಕೃತಿಯನ್ನ, ಒಳ್ಳೆ ಹೆಸರನ್ನ ತಂದುಕೊಟ್ಟವರು ಭಾರತಕ್ಕೆ.
ಅದೇ ರೀತಿ ಶಂಕರಾಚಾರ್ಯರು ಕೂಡ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಅವ್ರು ಜೀವಿಸಿದೇ ಕೆಲವು ವರ್ಷ, ಒಂದು 32-33 ವರ್ಷ ಏನೋ ಬದುಕಿದ್ದಾರೆ ಅವರು. ಅದಷ್ಟು ವರ್ಷದಲ್ಲಿ ಇಡೀ ಭಾರತವನ್ನ ಸಂಚಾರ ಮಾಡಿ ಅಷ್ಟಮಠಗಳನ್ನ ಸ್ಥಾಪಿಸಿದ್ದಾರೆ ಅಲ್ವಾ. ಅವರವರ ಮಟ್ಟಿಗೆ ಅವರವರ ಸಾಧನೆಗಳನ್ನ ಮಾಡಿದ್ದಾರೆ. ನಾವಿಲ್ಲಿ ಕೂತ್ಕೊಂಡು ಅವರು ಅಲ್ಲಿ ವಿವೇಕಾನಂದರನ್ನ ಅವರಿಗೆ ಕಂಪೇರ್ ಮಾಡೋದು, ಇವರನ್ನ ಅವರಿಗೆ ಕಂಪೇರ್ ಮಾಡೋದು, ಅದು ವಿಚಾರನೆ ಬರೋದಿಲ್ಲ. ನಿಜವಾಗಿ ಹಿಂದೂ ಧರ್ಮ ಅಂತ ಮೇಲೆ ಅದರಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಗಮನಿಸಿಯೇ ಅದಕ್ಕೊಂದು ಸಮಿತಿ ಅಂತ ಹೇಳಿರ್ತದೆ ಅಲ್ವಾ. ಒಂದು ಧರ್ಮವನ್ನು ತುಳಿಲಿಕ್ಕೋಸ್ಕರ ಅಂತ ಹೇಳಿ ಆ ಸ್ತಬ್ಧ ಚಿತ್ರವನ್ನು, ಶಂಕರಾಚಾರ್ಯ ಸ್ತಬ್ಧ ಚಿತ್ರವನ್ನ ಮಾಡಿ ಅಂತ ಹೇಳಿ ಹೇಳಿರುವಂತಹ ವಿಚಾರವೇ ಅಲ್ಲ ಅದು ನಿಜವಾಗಿ. ಇದನ್ನ ಈ ತರ ನೀವೊಂದು ಡಿಬೇಟ್ಗೆ ಇಟ್ರು ಕೂಡ ಅದನ್ನ ಸಮಸ್ಯೆ ಅಂತ ಹೇಳಿ ಆಗೋದಿಲ್ಲ. ಸಮಸ್ಯೆ ಮಾಡೋದು ಯಾರು ಗೊತ್ತಂತ, ಈ ರಾಜಕೀಯದಲ್ಲಿ ಕೂತ್ಕೊಂಡವರು ಅವ್ರು ಮಾಡ್ಬೋದಿತ್ತಲ್ಲ, ಇವರು ಮಾಡ್ಬೋದಿತ್ತಲ್ಲ, ಅದೆಲ್ಲ ಮಕ್ಕಳು ಎಲ್ಲ ಮಾತಾಡುವಂತಹ ವಿಚಾರಗಳು. ತಿಳಿದವರು ಸ್ವಲ್ಪ ಮೆಚೂರಿಟಿ ಇರುವವರು ಉಂಟಲ್ಲ, ಆ ತರ ಯಾವತ್ತೂ ಕೂಡ ಮಾತಾಡೋದಿಲ್ಲ. ನಾರಾಯಣ ಗುರುಗಳ ಸಪ್ತಚಿತ್ರವನ್ನ ಈ ಸತಿ ಅಂತಲ್ಲ ಯಾವತ್ತೂ ಕೂಡ ಮಾಡಬಾರ್ದು ಅಂತ ಹೇಳಿ ಆತರ ಯಾವ್ದು ಹೇಳಿಲ್ವಲ್ಲ ಕೇಂದ್ರ ಸರ್ಕಾರ. ಪ್ರಥಮ ಪ್ರಾಶಸ್ತ್ಯವನ್ನ ಮೇಡಮ್ ಕರೆಕ್ಟ್. ಇಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯಗಳು ಯಾವ ಸ್ತಬ್ಧ ಚಿತ್ರವನ್ನ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಹೇಳಲ್ಲ ಯಾವತ್ತು. ರಾಜ್ಯಗಳು ಯಾವ ಸ್ತಬ್ಧ ಚಿತ್ರವನ್ನ ಕಳಿಸುತ್ತೆ ಅನ್ನುವಂತಹ ಪ್ರಸ್ತಾವನೆಯನ್ನ ರಾಜ್ಯಗಳು ಕಳಿಸುತ್ತೆ ಕೇಂದ್ರ ಸರ್ಕಾರಕ್ಕೆ. ಈ ಸಂದರ್ಭ ಕೇರಳ ರಾಜ್ಯ ಕಳಿಸಿರುವಂತಹ ಸ್ತಬ್ಧ ಚಿತ್ರ ನಾರಾಯಣ ಗುರುಗಳು ಮತ್ತು ಜಟಾಯುಪರ ಇರುವಂತಹ ಒಂದು ಸ್ತಬ್ಧ ಚಿತ್ರ. ಇದನ್ನ ಏನು ತಿರಸ್ಕಾರ ಮಾಡಿದೆ ಕೇಂದ್ರ ಸರ್ಕಾರ, ಅದು ಕೊನೆ ಕ್ಷಣದಲ್ಲಿ ತಿರಸ್ಕಾರ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಅವರವರ ಅನುಯಾಯಿಗಳಿಗೆ ನೋವಾಗುವಂತದ್ದು ಸಹಜ ಅಲ್ವಾ ಮೇಡಮ್? ಅಲ್ಲ, ನಾನು ಸಾಮಾನ್ಯವಾಗಿ ಹೇಳುವಂತಹ ವಿಚಾರ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಹೇಳೋದು, ಈಗ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ ಅಂತ ಹೇಳಿ 3 ಧರ್ಮಗಳಿದ್ದಾವೆ. ಎಲ್ಲ ಧರ್ಮದಲ್ಲೂ ಒಗ್ಗಟ್ಟು, ಆಯಾ ಧರ್ಮದಲ್ಲಿ. ಫಾರ್ ಎಕ್ಸಾಂಪಲ್ ಮುಸ್ಲಿಂ ಅಂತ ತಗೊಂಡ್ರೆ ಅವರ ಧರ್ಮದಲ್ಲಿ ಒಗ್ಗಟ್ಟು ಅಂತ ಹೇಳಿದೆ, ಕ್ರೈಸ್ತ ಧರ್ಮದಲ್ಲಿ ಅದರಲ್ಲಿ ಒಗ್ಗಟ್ಟು ಅಂತ ಹೇಳಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಇಲ್ಲಿ ಆಗಿರುವಂತದ್ದು ಒಗ್ಗಟ್ಟನ್ನು ಹೊಡೆಯುವಂತ ಕೆಲಸ, ಇಲ್ಲಿ ಆಗಿರುವಂತದ್ದು ಒಗ್ಗಟ್ಟನ್ನು ಒಡೆಯುವಂತಹ ಕೆಲಸ. ಒಗ್ಗಟ್ಟು ಎಲ್ಲಿತ್ತು? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂತಹ ಪ್ರತಿಪಾದನೆಯನ್ನ ಮಾಡಿದ್ರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅದೇ ಸ್ತಬ್ಧ ಚಿತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ರು ಕೇರಳ ಸರ್ಕಾರ. ಇದೇ ಓಕೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಒಗ್ಗಟ್ಟು ಇರ್ತಾ ಇತ್ತು. ಇಲ್ಲಿ ಡಿವೈಡ್ ಅಂಡ್ ರೂಲ್ ಆಗಿದೆ. ದಟ್ಸ್ ವೈ. ಯಾಕೆ ಇಲ್ಲಿ ರಿಜೆಕ್ಟ್ ಯಾವಾಗ ಆಯ್ತು? ಅಲ್ಲೇ ಡಿವೈಡ್ ಅಂಡ್ ರೂಲ್ ಆಗಿರುವಂತದ್ದು ಮೇಡಮ್, ಅಲ್ಲೇ ಒಗ್ಗಟ್ಟು ಹೊಡೆದು ಹೋಗಿರುವಂತದ್ದು. ಈ ಒಗ್ಗಟ್ಟು ಹೊಡೆದವ್ರು ಯಾರು ಅನ್ನೋದು ಕೇಳ್ತಾ ಇರುವಂತದ್ದು ಇಲ್ಲಿ. ನಾರಾಯಣ ಗುರು ಅವರದು ಸ್ತಬ್ಧ ಚಿತ್ರವನ್ನ ತೆಗೆದು ಯಾವುದೋ ಒಂದು ಜನಸಾಮಾನ್ಯನದೇ ಸ್ತಬ್ಧ ಚಿತ್ರವನ್ನ ಮಾಡಿ ಅಂತ ಹೇಳಿ, ಜನಸಾಮಾನ್ಯನದ್ದು ಮಾಡ್ಲಿ, ಸ್ತಬ್ಧ ಚಿತ್ರ ಮತ್ತೆ ಇರುತ್ತೆ ಅಲ್ಲ ಮೇಡಮ್? ಇಲ್ಲ, ನೋ ಚಾನ್ಸ್. ನೀವು ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ? ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಶ್ರೇಷ್ಠರು, ಶಂಕರಾಚಾರ್ಯರು ಕೂಡ ಶ್ರೇಷ್ಠರು, ಯಾರು ಕನಿಷ್ಠರಲ್ಲ ಇಲ್ಲಿ. ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ವಿಚಾರ ಡಿವೈಡ್ ಅಂಡ್ ರೂಲ್ ಬಗ್ಗೆ ಹೇಳಿದ್ರಿ. ಹೋಲಿಕೆ ಮಾಡುವವರು ನಾವು ಆಲೋಚನೆ ಮಾಡ್ಬೇಕಲ್ಲ ಸರ್. ಏನ್ ಮೇಡಮ್? ನೋಡಿ, ಎಲ್ಲರೂ ಅವರವರ ಮಟ್ಟಿಗೆ ಸಾಧನೆಯನ್ನೇ ಮಾಡಿದವರು. ಅವರ ಸಾಧನೆಯ 1% ಕೂಡ ನಾವು ಯಾರು ಕೂಡ ಇಲ್ಲ. ಎಲ್ಲರೂ ಇಂಪಾರ್ಟೆಂಟ್. ಅಲ್ಲಿ ಶಂಕರಾಚಾರ್ಯರು ಇಂಪಾರ್ಟೆಂಟ್, ಸ್ವಾಮಿ ವಿವೇಕಾನಂದನು ಇಂಪಾರ್ಟೆಂಟ್, ಇಲ್ಲಿ ನಾರಾಯಣ ಗುರು ಇಂಪಾರ್ಟೆಂಟ್, BR ಅಂಬೇಡ್ಕರ್ ಇಂಪಾರ್ಟೆಂಟ್. ಮಾಡಿಕೊಳ್ಳುವವರು ನಾವೇ, ರಾಜಕೀಯದವರೇ ಸಮಸ್ಯೆ ಮಾಡ್ಕೊಳ್ಳೋದು. ಜನಸಾಮಾನ್ಯರು ಯಾರು ಅದ್ರ ಬಗ್ಗೆ ಮಾತಾಡಿ ಹೋಗುದಿಲ್ಲ. ಅದನ್ನ ಈ ತರ ಎಲ್ಲ ಮೀಡಿಯಾದಲ್ಲಿ ಮಾಡಿ ಪ್ರಚಾರ ಸಮಸ್ಯೆ ಮಾಡೋದೇ ರಾಜಕೀಯದವರು. ಖಂಡಿತ ಇಲ್ಲ. ಇಲ್ಲಿ ಯಾರ ಮನಸ್ಸಿಗೂ ಕೂಡ ಘಾಸಿ ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಮೇಡಮ್? ಸೊ ಯಾರನ್ನು ಯಾವಾಗ್ಲೂ ರೀಪ್ಲೇಸ್ ಮಾಡಬಹುದು ಹಾಗಾದ್ರೆ ನಿಮ್ ಲೆಕ್ಕದಲ್ಲಿ? ಇನ್ನು ಗಣರಾಜ್ಯೋತ್ಸವ ಈ ವರ್ಷಕ್ಕೆ ಮುಗಿದೋಯ್ತಾ? ಇನ್ನೊಂದು ಬರೋ ವರ್ಷ ಇರುತ್ತವಲ್ವಾ? ಓಕೆ, ಅಲ್ಲಿ ತನಕ ಕಾಯ್ಬೇಕು. ಈಗ ಆಗಿರುವಂತದ್ದು ಆಗಿ ಹೋಗ್ಲಿ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಒಗ್ಗಟ್ಟು ಹೊಡೆಯುವಂತ ಕೆಲಸವನ್ನ ಒನ್ಸ್ ಅಗೇನ್ ಯಾವತ್ತು ನಾವು ಹಿಂದೂ ಧರ್ಮದವರು ಎಲ್ಲರೂ ಒಗ್ಗಟ್ಟಾಗಿನೇ ಇರಬೇಕು. ಇದ್ರ ಬಗ್ಗೆ ಯಾರು ಜಾತಿಯ ಮಧ್ಯೆ ಇದ್ರ ಬಗ್ಗೆ ಜಗಳವನ್ನ ಮಾಡಿ ಒಗ್ಗಟ್ಟಾಗಿರ್ಬೇಕಾಗಿರುವಂತದ್ದು ಎಲ್ಲಿ? ಮೇಡಮ್, ಹಿಂದೂ ಧರ್ಮದಲ್ಲಿ ಎಲ್ಲಿ ಸಮಾನತೆ ಇದೆ? ಇವತ್ತು ಮೇಡಮ್ ಸಮಾನತೆ ಎಲ್ಲಿದೆ ಮೇಡಮ್? ಕೆಲಸ ಪ್ರತಿ ದಿವಸ ಆಗ್ತಿದೆ. ಯಾವ ದೇವಸ್ಥಾನದಲ್ಲಿ ಈಗ ಕಟೀಲ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ ಮೇಡಮ್? ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಒಗ್ಗಟ್ಟು ಅಂತ ಮಾತಾಡ್ತಿರಲ್ಲ ನೀವು, ಒಗ್ಗಟ್ಟು ಅಂತ ಮಾತಾಡ್ತಿರಲ್ಲ. ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಗಳಲ್ಲಿ ಮೇಲ್ಜಾತಿ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆಯಾ ಮೇಡಮ್? ಇದಕ್ಕೆ ಉತ್ತರ ಕೊಡಿ. ಮೇಡಮ್, ಅವಕಾಶ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀರಲ್ಲ. ಈಗ ನೋಡಿ, ನಾನು ಇರುವಂತಹ ಆಡಳಿತದಲ್ಲಿ ಇರುವಂತಹ ಪಕ್ಷ ಆಗ್ಲಿ ಅಥವಾ ಈ ಹಿಂದೆ ಇರುವ ಪಕ್ಷದ ಬಗ್ಗೆ ಆಗ್ಲಿ ಯಾವುದರ ಬಗ್ಗೆನೂ ದೂರ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಇರುವಂತ ಪ್ರಶ್ನೆ, ಈಗ ಎಲ್ರು ಹೇಳೋದು ಒಂದು ಗಂಡಸಿನ ತರ ಒಂದು ಆಡಳಿತವನ್ನ ನಡೆಸಿದವರು ಇಂದಿರಾ ಗಾಂಧಿ ಅಂತ ಹೇಳಿ ಹೇಳಿದ್ದಾರೆ. ಅಂತ ಅವರ ಕಾಲದಲ್ಲಿಯೇ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೀಗ ಜಾತಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಾನವೀಯವಾಗಿ ಮಾತಾಡಿ. ಸಿಂಪಲ್ ಆಗಿ ನಂದು ಒಂದು ಕ್ವೆಶ್ಚನ್, ಒಂದೇ ಕ್ವೆಶ್ಚನ್ ನಿಮ್ದು. ಇಲ್ಲ, ನೀವು ಒಂದು ಮೇಡಮ್, ಗೀತಾ ಮೇಡಮ್ ಅವರು ಒಂದು ವಿಚಾರವನ್ನ ಅವರು ರೈಸ್ ಮಾಡಿದ್ದಾರೆ. ಅದನ್ನ ನಾನು ಒಪ್ಕೊಳ್ತೇನೆ. ಎಲ್ಲೋ ಒಗ್ಗಟ್ಟನ್ನ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಸೊ ಅಬ್ಸಲ್ಯೂಟ್ಲಿ ನಾವು ಒಪ್ಕೊಳ್ಬೇಕಾಗುತ್ತೆ. ನಾನು ಒಂದು ವಿಷಯ ಹೇಳ್ತೇನೆ. ಇಲ್ಲಿ ನಾರಾಯಣ ಗುರು ಸ್ತಬ್ಧ ಚಿತ್ರದ ಬದಲು ಅದು BR ಅಂಬೇಡ್ಕರ್
ಪ್ರತಿಮೆಯನ್ನು ಅಲ್ಲಿ ಇಟ್ಟು ಅದನ್ನ ತೆಗಿಬೇಕು ಅಂದ್ರೆ ನಂದು ಅಬ್ಜೆಕ್ಷನ್ ಇತ್ತು. ಓಕೆ, ಈಗ BR ಅಂಬೇಡ್ಕರ್ದು ಪ್ರತಿಮೆಯಲ್ಲಿ ಇಟ್ಟಿದ್ರು, ಅದನ್ನ ತೆಗಿಬೇಕು, ಅಲ್ಲಿ ನಾರಾಯಣ ಗುರುಗಳು ಹಾಕಬೇಕು, ಅಲ್ಲಿ ನಂದು ಅಬ್ಜೆಕ್ಷನ್ ಇದೆ. ಖಂಡಿತ ಅಬ್ಜೆಕ್ಷನ್ ಇದೆ. ಯಾಕೆ ಗೊತ್ತಾ, ಇವರೆಲ್ಲ ಸಾಧಕರು, ಇವರೆಲ್ಲ ರಿಫಾರ್ಮರ್ಸ್, ಇವರಿಷ್ಟು ತ್ಯಾಗ ಬಲಿದಾನಗಳಲ್ಲಿ ನಾವ್ ಇವತ್ತು ಇಂಡಿಪೆಂಡೆನ್ಸ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೆ ಅವರದೇ ಆದ ಒಂದು ಮಹತ್ವ ಇದೆ. ಹೇಳಿ ಮೇಡಮ್, ಮಾತಾಡಿ. ಮೇಡಮ್, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನಾರಾಯಣ ಗುರುವಿನದು ಅಪ್ಪನ ಹೆಸರೇನು ಹೇಳಿ ಮೊದಲು? ಅಲ್ಲ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನ್ ನಿಮ್ಮ ಹತ್ರ ನನಗೆ ನಾರಾಯಣ ಗುರು ಅವರ ಅಪ್ಪನ ಹೆಸರು ನೀವು ನನ್ನ ಹತ್ರ ಕೇಳಬೇಡಿ. ಇವಾಗ ನಾನು ಹೇಳಿದ ಉತ್ತರಕ್ಕೆ ನೀವು ನಾನು ಹೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಹೇಳ್ತೀರಲ್ಲ ಹಿಂದುತ್ವದಲ್ಲಿ ಎಲ್ಲರೂ ಒಂದೇ ಅಂತ, ನಮಗೆ ಅವಕಾಶ ಇದೆಯಾ? ಇಂಥ ಸಾಧನೆಯನ್ನು ಮಾಡಿ ನಮಗೆ ಅವಕಾಶ ಇದೆಯಾ? ಯಾಕೆ ನೀವು ಮಾತಾಡ್ತಾ ಇಲ್ಲ? ಮಾಡಿದವರು, ನಮಗೆ ಅವಕಾಶ ಇದೆಯಾ? ಹೋರಾಟ ಮಾಡಿದವರು ನಾರಾಯಣ ಗುರುಗಳು. ಮೊದಲು ನೀವು ಅದೇ ಧರ್ಮದ ಅದೇ ಜಾತಿಯವರಾಗಿ ನಿಮಗೆ ಅವರ ಮಾತನಾಡುವ ವಿಚಾರದ ಬಗ್ಗೆ ಪೂರ್ತಿಯಾಗಿ ಜ್ಞಾನ ಇರ್ಬೇಕು ನಮ್ಗೆ. ಮೊದಲು ಸುಮ್ನೆ ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ. BR ಅಂಬೇಡ್ಕರ್ ಅವರ ಅಪ್ಪನ ಹೆಸರು ಹೇಳಿ ಮೇಡಮ್. BR ಅಂಬೇಡ್ಕರ್ ಅವರ ಅಪ್ಪನ ಹೆಸರು ಹೇಳಿ. ಶಂಕರಾಚಾರ್ಯರವರ ಅಪ್ಪನ ಹೆಸರು ಹೇಳಿ. ಇವಾಗ ನೀವು ಶಂಕರಾಚಾರ್ಯರ ಅವರ ಪ್ರತಿಮೆ ಇಡಬೇಕು ಅಂತ ಹೇಳಿ ವಾದಿಸ್ತಾ ಇದ್ದೀರಲ್ಲ, ಅವರ ಅಪ್ಪನ ಹೆಸರು ಹೇಳಿ. ನೀವು ನೋಡಿ, ಶಂಕರಾಚಾರ್ಯರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ ನಾನು. ಯಾರೇ ಹಿಂದೂ ಧರ್ಮದಲ್ಲಿ ಒಳ್ಳೆಯವರು, ಅರ್ಥ ಆಯ್ತಾ? ಅತ್ಯುನ್ನತವಾದ ಸಾಧನೆಯನ್ನ ಮಾಡಿದ್ದಾರೆ. ಎಷ್ಟು ಶಕ್ತಿಪೀಠಗಳನ್ನು ಮಾಡಿದ್ದಾರೆ, ಎಲ್ಲೆಲ್ಲಿದೆ ಅಂತ ಹೇಳಿ. ಶಕ್ತಿಪೀಠಗಳನ್ನ ಮಾಡಿದ್ದಾರೆ ಮೇಡಮ್, ಅಷ್ಟಮಠಗಳನ್ನು ಸ್ಥಾಪಿಸಿದ್ದಾರೆ. ಸರಿ ಮೇಡಮ್, ಸರಿ. ಇಲ್ಲ ಮೇಡಮ್, ಈಗ ತಮ್ಮ ಪ್ರಕಾರ ಹಾಗಾದ್ರೆ ಈ ನಡೆ ಏನಿದೆ, ಕೇಂದ್ರ ಸರ್ಕಾರದ ನಡೆ ಸರಿಯಾಗಿದೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಗುರುವಿಗೆ ಅವಮಾನ ಆಗಿಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಅವಮಾನ ಅಂತ ಇಲ್ಲಿ ಹೇಳುದೇ ಫಸ್ಟ್ ಆಫ್ ಆಲ್ ನಾವು ತಪ್ಪು ಮಾಡೋದು. ಅವಮಾನ ಅಂತ ಇಲ್ಲಿ ಹೇಳಿದ್ರೆ ಅದು ಒಂದು ಜಾತಿಯನ್ನ ನಾವು ಕೆಣಕಿದಾಗೆ, ಅವರನ್ನು ಕೋಪಭರಿಸಿದಾಗೆ, ಅವರನ್ನ ನಾವು ಪ್ರೇರೇಪಿಸಿದಾಗೆ, ಜಗಳಕ್ಕೆ ಪ್ರೇರೇಪಿಸಿದಾಗೆ ನಾವು ಮೇಡಮ್, ಇಲ್ಲಿ ಜಾತಿಯಲ್ಲಿ ಬರುತ್ತೆ ಮೇಡಮ್, ಜಾತಿಯಲ್ಲಿ ಬರುತ್ತೆ. ಇಲ್ಲಿ ನಾವೆಲ್ಲ ಹಿಂದೂ ಒಂದಲ್ವಾ? ಜಾತಿ ಅಂತಲೇ ನೀವು ಅಲ್ಲಿ ಮಾತಾಡ್ತಾ ಇದ್ದೀರಲ್ಲ ಸ್ವಾಮಿ. ಸರಿ. ಮೇಡಮ್, 1 ಮಿನಿಟ್ ಮೇಡಮ್, ಒಂದು ಮಿನಿಟ್ ಮೇಡಮ್, ಇಲ್ಲಿ ಕೇಳಿ. ಸಮಾಜದಲ್ಲಿ ಏನು ಪರ ಮತ್ತು ವಿರೋಧವಾಗಿರುವ ಚರ್ಚೆಗಳು ಕೇಳಿ, ಈಗ ಅವ್ರಿಗೊಂದು ಕನ್ಕ್ಲೂಷನ್ ಕೊಡ್ಬೇಕು. ಗೀತಾ ಅವರನ್ನ ಕಾಲ್ ಅಲ್ಲಿ ನಿಲ್ಲಿಸಿದ್ದೇನೆ, ಯಾಕಂದ್ರೆ ಸತ್ಯ ವಿಮರ್ಶೆ ಆಗಿ. ಮೇಡಮ್, ಈಗ ನಾವು ಯಾವುದೇ ರಾಜಕೀಯ ಪಕ್ಷದಿಲ್ಲ, ಯಾವುದ್ರಲ್ಲಿಲ್ಲ, ಸಾಮಾನ್ಯ ಜನರ ಧ್ವನಿಯಾಗಿದ್ದೇನೆ. ನಾನೀಗ ನಿಮ್ಮಲ್ಲಿ ಎಂತ ಕೇಳುದು, ಯಾವುದೇ ಪೊಲಿಟಿಕಲ್ ಪಾರ್ಟಿ ನನ್ಗಿಲ್ಲ. ಅದೇ ಮನೋಭಾವನೆಯಲ್ಲಿ ನೀವು ಕೂಡ ನನಗೆ ಆನ್ಸರ್ ಕೊಡ್ಬೇಕು. ಈಗ ನಾರಾಯಣ ಗುರುಗಳದ್ದು ಒಂದು ಇದನ್ನು ಕಳಿಸಿದ್ದಾರೆ ಟ್ಯಾಬ್ಲೋ, ಅಲ್ಲಿ ಕಳಿಸಿ ಆ ಟ್ಯಾಬ್ಲೋ ಎಲ್ಲ ಸರಿ ಇದೆ, ಆ ನಾರಾಯಣ ಗುರುವನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬರನ್ನ ಹಾಕಿ ಅಂತ ಹೇಳಿದ್ರೆ ಸರಿಯಾ? ನೀವು ಅಷ್ಟಕ್ಕೆ ಆನ್ಸರ್ ಕೊಡಿ ಫಸ್ಟಿಗೆ. ಸಮಿತಿಗಳು ಒಂದು ಸಮಿತಿ ಅಂತ ಅಲ್ಲ, ನೀವು ಸಮಿತಿ ಗಿಮಿತಿ ಬಿಟ್ಟಾಕಿ. ಸಮಿತಿ ಅಂತ ಹೇಳಿದಾಗ ಅಲ್ಲಿ ನೀವು ಹೇಳಿದ ರಾಜಕೀಯ ವ್ಯಕ್ತಿಗಳು ಬರ್ತಾರೆ. ಇಲ್ಲಿ ನಾನು ಆಸ್ ಎ ಹ್ಯೂಮನ್ ಬೀಯಿಂಗ್, ನೀವು ಹೇಳಿದ್ರಿ ಮಾನವ ಅಂತ ಹೇಳಿದ್ರಲ್ಲ, ಅದೇ ಮನುಷ್ಯನ ಇದ್ರಲ್ಲಿ ಹೇಳ್ತಿದ್ದೀನಿ. ಸಮಿತಿಯಲ್ಲಿರುವವರು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರು. ಅದರಿಂದ ಹೊರಗೆ ಬಂದು ನೀವು ಮಾತಾಡಿ ಇದನ್ನು ರಿಜೆಕ್ಟ್ ಮಾಡಿದ್ದು ಸರಿಯಾ? ಅದು ಪಕ್ಷ ಬಿಟ್ಟಾಕಿ, ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ನಮ್ಗೆ ಬೇಡ. ಒಬ್ಬ ಮಹಾನ್ ವ್ಯಕ್ತಿಯನ್ನು ರಿಜೆಕ್ಟ್ ಮಾಡಿದ್ದು ಸರಿಯಾ? ಫಸ್ಟ್ ಅದನ್ನ ಹೇಳಿ. ನಮ್ಗೆ ಇಲ್ಲಿ ಆಯ್ಕೆಗಳೇ ಸ್ವಲ್ಪ ಅಲ್ಲ ಸರ್. ನೋಡಿ ದೀಪು ಶೆಟ್ಟಿಗಾರ್ ಅವರೇ, ಈಗ ನಾವು ನಾರ್ಮಲಿ ಈಗ ಚುನಾವಣೆಗೆ ಯಾರಾದ್ರೂ ನಿಂತರು ಇಲ್ಲ, ಚುನಾವಣೆ ಬೇಡ, ಇಲೆಕ್ಷನ್ ಬೇಡ, ಎಂತ ಬೇಡ. ನಾನಿಲ್ಲಿ ನೀವು ಮ್ಯಾಟ್ರಿ ಮೇಡಮ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಮಾತಾಡ್ತಾ ಇದ್ದೇನೆ. ಎರಡೇ ಆನ್ಸರ್, ನಾರಾಯಣ ಗುರುಗಳ ಇದನ್ನು ರಿಜೆಕ್ಟ್ ಮಾಡಿ ಸರಿಯಾ? ಸಿಂಪಲ್ ಆನ್ಸರ್ ಮೇಡಮ್, ಯಾಕಂದ್ರೆ ಎಷ್ಟು ಒನ್ ವರ್ಡ್ ಅಲ್ಲಿ ದಯಮಾಡಿ ನಿಮ್ಗೆ ನಾನು ಒನ್ ವರ್ಡ್ ಅಲ್ಲಿ ದಯಮಾಡಿ ಮೇಡಮ್ ಹೇಳಿ. ಒನ್ ವರ್ಡ್, ಅದೇ ನಾರಾಯಣ ಗುರುಗಳ ಶಬ್ದ ಚಿತ್ರವನ್ನು ಕಳಿಸಿದ್ದೇವೆ, ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬರದ್ದು ಹಾಕಿ ಅಂತ ಹೇಳಿದ್ದು ಸರಿಯಾ? ಇಬ್ರು ಮಹಾನ್ ವ್ಯಕ್ತಿಗಳೇ, ನಾವು ಶಂಕರಾಚಾರ್ಯನ ದೂರ ಇರುದಿಲ್ಲ, ಅವರ ಕಾಲಿಗೆ ಅಡ್ಡ ಬಿದ್ದು ನಮ್ಮ ಗುರುಗಳು. ನಾನು ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಜಾತಿಯ ಗುರುಗಳು, ನಾನು ಅವರನ್ನು ಬಿಟ್ಟು ಕೊಡುದಿಲ್ಲ. ಅವರು ನಮ್ಮ ಜಾತಿಯ ಗುರುಗಳೇ, ಒಳ್ಳೆ ವ್ಯಕ್ತಿಗಳು, ಅವರ ಕಾಲಿಗೂ ನಾವು ಸಮ ಇಲ್ಲ. ಆದ್ರೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಅಲ್ಲಿ ಕಳಿಸಿ ಸಮಾಜದಲ್ಲಿ ಎಲ್ಲರನ್ನು ಸಮಾನವಾಗಿ ಕಂಡಂತ ವ್ಯಕ್ತಿಯನ್ನು ಅವಮಾನ ಮಾಡಿದ್ದಲ್ವಾ?
ಈಗ ನೀವು ಇನ್ನೊಬ್ಬರ ಮನೆಗೆ ಹೋದಾಗ ಅವಮಾನ ಮಾಡಿದ್ದು ಅಂತ ಹೇಳಿ ನಾವೇ ಹೇಳಿಕೊಳ್ಳುವಂತ ಅಲ್ಲ ಮತ್ತೆಂತ ನಿಮ್ಮ ಪ್ರಕಾರದಲ್ಲಿ ಎಂತ? ಹಾಗಾದ್ರೆ ಈಗ ಒಬ್ಬ ವ್ಯಕ್ತಿ, ಈಗ ನೀವು ನನ್ನ ಮನೆಗೆ ನೀವು ನನ್ನ ಮನೆಗೆ ಬರ್ತೀರಾ, ನಾವು ಬರ್ಬೇಡಿ ಅಂತ ಹೇಳಿ ಮತ್ತೊಬ್ಬರನ್ನು ಕಲಿಸಿ ಅಂತ ನಿಮ್ಮ ಮನೆಯಿಂದ ಹೇಳಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ಅವಮಾನ ಅಲ್ವಾ ಅದು? ಸನ್ಮಾನವಾ? ಅಲ್ಲ, ಈಗ ಒಬ್ಬರನ್ನು ರಿಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ರೀಸನ್ ಬೇಕು, ಕಾರಣ ಬೇಕು. ಕಾರಣ ಇಲ್ಲದೆ ರಿಜೆಕ್ಟ್ ಮಾಡ್ಬೇಕಿಲ್ಲ ಅಲ್ಲ. ಯಾಕಂತ ಹೇಳಿದ್ರೆ ಈಗ ನಾನು ದೀಪು ಶೆಟ್ಟಿಗಾರ್ ಹೋದಾಗ ರಿಜೆಕ್ಟ್ ಮಾಡಿದ್ರೆ ಸಾಯ್ಲಿ, ಯಾಕಂತ ಹೇಳಿದ್ರೆ ನಮ್ಮ ಕೊಡುಗೆ 0 ಇರಬಹುದು, ಬಟ್ ಅವರ ಕೊಡುಗೆ ಎಷ್ಟಿದೆ ಸಮಾಜಕ್ಕೆ. ಇವತ್ತು ನಾವು ಸಾಮಾನ್ಯ ವರ್ಗದ ಜನರು ಧ್ವನಿ ಎತ್ತಿದ್ದೇವೆ ಅಂತ ಹೇಳಿದ್ರೆ ಕಾರಣ ಅವರು. ಮೊದಲ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ ಅಷ್ಟೇ. ಮೊದಲ ಪ್ರಾಶಸ್ತ್ಯ ನೋಡಿ, ನೀವು ಇಲ್ಲಿ ಭೇದ ಭಾವ ಮಾಡ್ತಿದ್ರ. ಮೊದಲ ಪ್ರಾಶಸ್ತ್ಯ ಅದ್ರ ಅರ್ಥ ಏನು? ಮೊದಲ ಪ್ರಾಶಸ್ತ್ಯ ಮೊದಲ ಪ್ರಾಶಸ್ತ್ಯ ಒನ್ಸ್ ಅಗೇನ್ ಈ ಮೊದಲ ಪ್ರಾಶಸ್ತ್ಯ ಅನ್ನುವಂಥದ್ದು ನೋಡಿ, ಇದೇ ನಮ್ಮ ಸಮಾಜದಲ್ಲಿ ತುಳಿಯುವಂತಹ ವಿಚಾರ. ಮೊದಲ ಪ್ರಾಶಸ್ತ್ಯ ಇಲ್ಲ 33 ವರ್ಷಗಳ ಕಾಲ ಬದುಕಿದ್ದಾರೆ. ಬೇಡ ಮೊದಲ ಪ್ರಾಶಸ್ತ್ಯ ಈ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು 80-90 ವರ್ಷಗಳ ಕಾಲ ಬದುಕಿದ್ದಾರೆ ನಾರಾಯಣ ಗುರು ಅವರು. ಅವರ ಟೈಮ್ ಪೀರಿಯಡ್ ನ ಸಾಧನೆ ಏನ್ ಮಾಡಿದ್ದಾರೆ, ಇವರ ಟೈಮ್ ಪೀರಿಯಡ್ ನ ಮೇಡಮ್ ತಾವು ಎಲ್ಲ ಸಾಧನೆಗಳನ್ನ ತಾವು ಅಳಿದು ತೂಗಿದ್ದೀರಾ ಈಗಾಗಲೇ ತಕ್ಕಡಿಯಲ್ಲಿ ಹಾಕಿ ಕಮ್ಯುನಿಟಿಯಲ್ಲಿ ಸಾಧನೆ ಮಾಡಿದ್ದಾರೆ. ಅವರಿಗಿಂತ ಬೇರೆಯವರು ಮೇಲು ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತೆ ಸಮಾಜವನ್ನು ವಿಭಜನೆ ಮಾಡ್ತಾ ಇದ್ದೀರಿ. ಮೇಲು ಕೆಳಗೆ ಅಂತ ಹೇಳುವಂತದ್ದು ಮೊದಲ ಪ್ರಾಶಸ್ತ್ಯ ಅರ್ಥ ನಿಮ್ಮ ಹತ್ರ ನಾನು ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಮೇಡಮ್, ನನಗೆ ಮಾತಾಡ್ಲಿಕ್ಕಿದೆ ನಿಮ್ಮ ಹತ್ರ. ಒಂದೇ ಸಿಂಪಲ್ ಕ್ವೆಶ್ಚನ್ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಮೇಡಮ್. ನೀವು ಯು ಆರ್ ಆನ್ಸರೇಬಲ್, ನಿಮ್ಮ ಆನ್ಸರ್ ಮಾಡ್ಬೇಕು ನನ್ಗೆ. ಈ ದೇವಸ್ಥಾನಗಳಲ್ಲಿ ಹಿಂದುಳಿದ ವರ್ಗಗಳನ್ನು ಅಥವಾ ಬೇರೆ ಜಾತಿಯವರನ್ನು ಮೇಲ್ವರ್ಗದವರೊಟ್ಟಿಗೆ ಊಟಕ್ಕೆ ಕುತ್ಕೊಳ್ಳಿಸುದಿಲ್ವಾ? ಕುತ್ಕೊಳ್ಳಿಸುದಿಲ್ಲ. ಅದು ಸರಿಯಾ ತಪ್ಪಾ? ಅದು ಸರಿಯಾ ತಪ್ಪಾ? ಅದು ಸರಿಯಾ ತಪ್ಪಾ? ಅದು ಸರಿಯಾ ತಪ್ಪಾ ಅಂತ ನೀವು ಹೇಳ್ಬೇಕು. ಸರಿ ಹೇಳ್ಬೇಕು, ತಪ್ಪಾದ್ರೆ ತಪ್ಪ ಅಂತ ಹೇಳ್ಬೇಕು. ಮೇಡಮ್, ಒಂದು ಮೊದಲ ಪ್ರಾಶಸ್ತ್ಯ ತಾವು ಹೇಳಿದ್ರಿ, ತಾವು ಹೇಳಿರುವಂತದ್ದು ಅವರವರ ಸಾಧನೆಗಳ ಮೇಲೆ ಅಳೆದು ತೂಗಿ ಮೊದಲ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಾ. ಹೌದು. ಹಾಗಾದ್ರೆ ಅವರವರ ಸಾಧನೆಯ ಮೇಲೆ ಅಳೆದು ತೂಗಿ ಮೊದಲ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅಂತ ಬಂದಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಲ್ಲಿ ಅವಮಾನ ಆಗಿದೆ ಅಂತ ಅರ್ಥ ಆಗಲ್ವಾ ಮೇಡಮ್? ಅದನ್ನ ಅವಮಾನ ಅಂತ ಹೇಳಿ, ಯಾಕಂದ್ರೆ ಇವರ ಸಾಧನೆ ಏನೂ ಇಲ್ಲ, ಅವರ ಸಾಧನೆ ಇದೆ. ಮೊದಲು ಅವರು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇಲ್ಲ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ನನಗೆ. ಸರಿಯಾ ತಪ್ಪ? ಈಗ ನಮ್ಮನ್ನೆಲ್ಲ ಒಟ್ಟಿಗೆ ಕೂತ್ಕೊಳಿಸಿ ಊಟ ಮಾಡಿಸೋದಲ್ಲ, ದೇವಸ್ಥಾನದಲ್ಲಿ ಮಾಡೋದಿಲ್ಲ, ನಮ್ಗೆ ಅವಕಾಶ ಇಲ್ಲ. ಸೊ ಅದು ಸರಿಯಾ ತಪ್ಪ ಅಂತ ಹೇಳ್ಬೇಕು ಅವ್ರ ಬಾಯಲ್ಲಿ. ಮೇಡಮ್, ನಾನು ಅದರ ವಿಚಾರದ ಬಗ್ಗೆ ಮಾತಾಡ್ತಿದ್ದೆ, ನೀವು ಬಹುಶಃ ನೀವು ಕೂಡ ಅದರ ಮಧ್ಯೆ ಮಾತಾಡ್ತಿದ್ರಿ. ಅಲ್ಲ, ಜಸ್ಟ್ ಆನ್ಸರ್ ಅವ್ರು ಸರಿಯಾ ತಪ್ಪು ಹೇಳಿದ್ದಾರೆ. ನಾನು ಬರೀ ಒಂದು ಸಿಂಪಲ್ ಸಾಮಾಜಿಕ ಪ್ರಶ್ನೆ ಕೇಳಿದ್ದೇನೆ. ಸರಿಯಾ ತಪ್ಪು ಹೇಳಿ ಮೇಡಮ್, ಅಲ್ಲಿಗೆ ಹೋಗಿಸಲ್ಲ. ಸರಿಯಾ ತಪ್ಪು ಹೇಳಿಲ್ಲ. ಥ್ಯಾಂಕ್ ಯು ಗೀತಾ ಮೇಡಮ್. ಎಸ್, ಇಷ್ಟು ಹೊತ್ತು ತಾವು ಕೇಳಿರುವಂತಹ ಏನು ಪ್ರಶ್ನೆಗಳಿಗೆ ನಾವು ಏನು ತಾಳ್ಮೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಯಾಕೆ ಉತ್ತರ ಕೊಡ್ತಾ ಇದ್ವಿ, ಅಥವಾ ತಮ್ಮ ಕಾಲ್ ಇನ್ನೂ ಕೂಡ ಲೈನಲ್ಲಿ ಇತ್ತು ಅನೇಕ ಕರೆಗಳ ನಡುವೆ ಅಂತ ಬಂದಾಗ, ಈ ಒಂದು ಪೋಸ್ಟ್ ವೈರಲ್ ಆದಾಗ, ಅಂದ್ರೆ ಈ ಕಾರ್ಯಕ್ರಮ ಗುರುವಿಗೆ ಅವಮಾನ ಅಂತ ನಾವು ಪೋಸ್ಟ್ಗಳು ವೈರಲ್ ಆದಾಗ ಅನೇಕ ಜನರು ಈ ರೀತಿಯ ಪರ ವಿರೋಧವಾಗಿರುವಂತಹ ಕಮೆಂಟ್ಸ್ ಗಳನ್ನ ಕೂಡ ಹಾಕಿದ್ದಾರೆ. ಇದು ಸರಿ ಅನ್ನುವಂಥದ್ದು ಹೇಳುವವರು ಕೂಡ ಇದ್ದಾರೆ, ಇದು ತಪ್ಪು ಅನ್ನುವಂಥದ್ದು ಹೇಳುವವರು ಕೂಡ ಇದ್ದಾರೆ. ಒಟ್ಟಲ್ಲಿ ಚಿಂತನ ಮಂಥನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೀತಾ ಅವ್ರ ಜೊತೆ ನಾವು ಮಾತನಾಡಿದ್ದೇವೆ. ಜೊತೆಗೆ ಅವರು ಹೇಳಿರುವಂತಹ ವಿಚಾರ ತಾವು ಗಮನಿಸಿದ್ದೀರಾ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಟ್ಲದಿಂದ. ತಮ್ಮ ಹೆಸರು? ರಾಕೇಶ್ ಅವರು. ಎಸ್ ರಾಕೇಶ್ ಅವರು, ಮಾತಾಡಿ ಸರ್. ಈಗ ನಾನು ಆಗದಿಂದ ಡಿಬೇಟ್ ನೋಡ್ತಾ ಇದ್ದೀನಿ, ಆದ್ರೆ ಒಂದಂತೂ ಮಿಸ್ಲೀಡಿಂಗ್ ಆಗ್ತಾ ಇದೆ. ಏನು ಅಂದ್ರೆ ಅಲ್ಲಿ ಬಿಜೆಪಿ ಪಕ್ಷದ ವಕ್ತಾರರು ಕೂತ್ಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮುದ್ದೆ ಪ್ರಸ್ತಾವನೆ ಕಳಿಸುತ್ತೆ ಯಾವ ರೀತಿ ಶಂಕರಾಚರಣೆ ಆಗ್ಬೇಕು ಅಂತ. ಆದ್ರೆ ಒಂದು ಅವ್ರು ಇಷ್ಟರವರೆಗೆ ಅವರ ಇಡೀ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಎಲ್ಲರನ್ನು ಮಿಸ್ಲೀಡಿಂಗ್ ಮಾಡಿದ್ದೇ ಆಯ್ತು. ಇವತ್ತಿನ ವಿಚಾರದಲ್ಲೂ ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ. ಕೇಂದ್ರ ಆಯಾಯ ರಾಜ್ಯ ಸರ್ಕಾರಗಳು ಮೊದಲು ಅದರೊಂದು ಪ್ರಸ್ತಾವನೆ ಕಳಿಸ್ತವೆ, ಅದನ್ನು ರಿಜೆಕ್ಟ್ ಮಾಡಿರೋದು. ಹೌದು.
ಅರ್ಥ ಆಯ್ತಲ್ಲ. ಕೇಂದ್ರ ಸರ್ಕಾರ ಮೊದ್ಲೇ ಹೇಳುದಿಲ್ಲ ನೀವು ಇಂಥದ್ದನ್ನು ಮಾಡಿ ಇಂತ ರಾಜ್ಯ ಸರ್ಕಾರಕ್ಕೆ ಅಂತ ಮಿಸ್ಲೀಡಿಂಗ್ ಅನ್ನು ಅಲ್ಲಿನ ಕೂತ್ಕೊಂಡಿರುವ ಬಿಜೆಪಿ ವಕ್ತಾರರು ಇದನ್ನ ಹೇಳಿದ್ದೇವೆ. ಎಸ್, ಕನ್ಫರ್ಮ್ ಆಯ್ತು. ಎಸ್ ಎಸ್ ಯಾಕೆ ಗೊತ್ತಾ, ಅಲ್ಲಿ ನಾನೊಬ್ಬ ಬಿಲ್ಲವ ಕಮ್ಯುನಿಟಿನ ಅಲ್ಲ, ಅಥವಾ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ, ಬಿಜೆಪಿ ಕಾರ್ಯಕರ್ತ, ಆದ್ರೆ ಮಿಸ್ಲೀಡಿಂಗ್ ಮಾಡಬಾರದು. ಸರಿ ಸರಿ, ಓಕೆ ಸರ್, ಥ್ಯಾಂಕ್ ಯು. ಎಸ್, ಈ ಒಂದು ವಿಚಾರವನ್ನ ಗಮನಕ್ಕೆ ತಂದಿದ್ದೇವೆ ಬಹುಶಃ ಬಿಜೆಪಿ ವಕ್ತಾರರಿಗೆ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಹೇಳಲ್ಲ, ಆಯಾಯ ರಾಜ್ಯದವರು ಕಳಿಸಿರುವಂತಹ ಒಂದು ಪ್ರಸ್ತಾವನೆ, ನಮ್ಮ ರಾಜ್ಯದಲ್ಲಿ ಯಾವುದು ಪ್ರಮುಖವಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರು? ಎಲ್ಲ ಕೂತವರಿಗೆಲ್ಲ ನನ್ನ ಸ್ವಾಗತ. ಮತ್ತೆ ನಾನು ಒಂದು ಹೇಳ್ತೇನೆ, ಎಲ್ಲಾ ಕಾರ್ಯಕ್ರಮ ಮಾಡ್ತೇನೆ, ಒಳ್ಳೆಯದೇ ಕಾರ್ಯಕ್ರಮ. ಆದ್ರೆ ನಾನು ಈ ಮಟ್ಟದಿಂದ ನಾನು ಹೇಳುದು, ನಾನೊಂದು ಬಿಲ್ಲವ ಅಥವಾ ನಮ್ಗೆ ಜಾತಿ ಪಕ್ಷ ಅದು ಯಾವುದು ಇಲ್ಲ. ಆದ್ರೆ ನಾರಾಯಣ ಗುರುಸ್ವಾಮಿ ಅವರು ಏನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಇವತ್ತು ಪಾಠ ಶಾಲೆಯಲ್ಲಿ ಹೇಳಿಕೊಡ್ತಾರೆ. ಆದ್ರೆ ಇಂಥ ಡಿಬೇಟ್ ಮಾಡಿಕೊಂಡು ನಾರಾಯಣ ಗುರುಸ್ವಾಮಿ ಅವರಿಗೆ ನೋಡಿ, ಡೆಲ್ಲಿಯಲ್ಲಿ ಅವರು ತಿರಸ್ಕಾರ ಮಾಡ್ಲಿ, ರಾಜ್ಯದಲ್ಲಿ ತಿರಸ್ಕಾರ ಮಾಡ್ಲಿ, ಎಲ್ಲಿ ತಿರಸ್ಕಾರ ಮಾಡ್ಲಿ, ಆದ್ರೆ ನಾರಾಯಣ ಗುರುಸ್ವಾಮಿ ಅವರ ಹೆಸರು ಎಲ್ಲಿಯೂ ಹಾಳಾಗುದಿಲ್ಲ. ಅಥವಾ ಅವರು ಮಾಡಿದ ಕೆಲಸ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅಂತ ಹೇಳಿ ಅವರು ಎಲ್ಲಿ ಹೋಗಿದಾರ, ಇಷ್ಟರ ತನಕ ಮಕ್ಕಳಲ್ಲಿ ಎಲ್ಲ ಇದರಲ್ಲಿ ಉಂಟು, ಆದ್ರೆ ಶಾಲೆಯಲ್ಲಿ ಸಹ ಉಂಟು. ಆದ್ರೆ ಇಲ್ಲಿ ಕೂತುಕೊಂಡು ರಾಜ್ಯಕ್ಕೋಸ್ಕರ ಎಲ್ರು ಬಂದು ಕೂತ್ಕೊಂಡು ರಾಜಕೀಯಕ್ಕೋಸ್ಕರ ಅವರದ್ದು ಹೆಸರನ್ನು ಹಾಳು ಮಾಡಿದ್ದಾರೆ, ಅಲ್ಲಿ ಹಿಂದೆ ಕಳಿಸಿದ್ದಾರೆ, ಅಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿ ಇದು ಮಾಡಿಕೊಂಡು ನಾರಾಯಣ ಗುರುಸ್ವಾಮಿ ಅವರ ಹೆಸರನ್ನು ಹಾಳು ಮಾಡುವುದು ಬೇಡ. ಮತ್ತೆ ಬೇರೆ ಯಾರದ್ದು ಹೆಸರು ಬಂದ್ರು ಅದಕ್ಕೆ ಸ್ವಾಗತ, ಯಾರನ್ನ ಇದು ಮಾಡ್ಲಿ. ಆದ್ರೆ ರಾಜಕೀಯಕ್ಕೋಸ್ಕರ ಮಾಡಿಕೊಂಡು ನಾರಾಯಣ ಗುರುಸ್ವಾಮಿ ಅವರದ್ದು ಹೆಸರು ಹಾಳು ಮಾಡುದು ಬೇಡ. ಒಂದು ವೇಳೆ ಅವರು ತಿರಸ್ಕಾರ ಮಾಡಿದ್ರು ನಾರಾಯಣ ಗುರುಸ್ವಾಮಿ ಅವರ ಹೆಸರು ಹಾಳಾಗುವುದಿಲ್ಲ, ಅವರು ಮಾಡಿದ ಕೆಲಸ ಹಿಂದೆ ಬರುವುದಿಲ್ಲ. ಅಷ್ಟೇ ಇದ್ರೆ ನಾನು ಹೇಳ್ತೇನೆ, ಯಾರು ಡಿಬೇಟ್ ಮಾಡುವವರು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಡಿಬೇಟ್ ಮಾಡುವುದಾದ್ರೆ ಮಾಡುವುದೇ ಬೇಡ. ನಾರಾಯಣ ಗುರುಸ್ವಾಮಿ ಅವರ ಹೆಸರಿಗೆ ಮಸಿ ಬಳಿಯುವುದೇ ಬೇಡ. ಓಕೆ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾರಾಯಣ ಗುರುಗಳ ಸರಿ ಇಲ್ಲ, ರಾಜಕೀಯಕ್ಕೋಸ್ಕರ ಮಾಡುದು ಇವರೆಲ್ಲ, ರಾಜಕೀಯಕ್ಕೋಸ್ಕರ ಹೋಗುದಲ್ಲದೆ ಏನಿಲ್ಲ. ಸರಿ, ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಈ ರಾಜಕೀಯದಿಂದಲೇ ತಿರಸ್ಕಾರ ಆಗಿದೆ ಅಂತ ಬಂದಾಗ ಸರ್ ಲೈನ್ ಅಲ್ಲಿ ಓಕೆ, ಕರೆ ಕಟ್ ಮಾಡಿದ್ರೆ ನನಗೆ ನಿಮ್ಮ ಹತ್ರ ಮಾತನಾಡ್ಲಿಕ್ಕಿತ್ತು. ಎಸ್, ಕರೆ ಕಟ್ ಮಾಡಿದ್ರಿ. ರಾಜಕೀಯಕ್ಕೋಸ್ಕರ ಈ ತಿರಸ್ಕಾರ ಆಗಿದೆ ಅಂತ ಬಂದಾಗ ರಾಜಕೀಯದವರು ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗಾದ್ರೆ ನಾವುಗಳು ಧ್ವನಿಯನ್ನ ಎತ್ತಬಾರ್ದು, ನಾವುಗಳು ವಾಯ್ಸ್ ಗಳನ್ನ ರೈಸ್ ಮಾಡಬಾರ್ದು, ನಾವುಗಳು ಇದು ತಪ್ಪು ಅನ್ನೋದು ಹೇಳಬಾರ್ದು. ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ಈ ಹಿಂದೆ ಆಗಿರುವಂತದ್ದಿದೆ, ಮೇಲ್ಜಾತಿಯವರು, ಮೇಲ್ವರ್ಗದವರು ಹಿಂದುಳಿದ ವರ್ಗದವರನ್ನ ಶೋಷಣೆ ಮಾಡ್ತಾ ಇದ್ರು. ಅದೇ ವಿಚಾರವನ್ನ ತಾವುಗಳು ಕೂಡ ಅನುಭವಿಸ್ತಾ ಇರಿ ಅನ್ನುವಂತಹ ವಿಚಾರವನ್ನ ಕಾಲರ್ ಹೇಳಿರುವಂತಹ ರೀತಿಯಲ್ಲಿತ್ತು, ಆ ದಾಟಿಯಲ್ಲಿತ್ತು. ಎಸ್ ಸರ್, ಪದ್ಮರಾಜ್ ಸರ್, ಇದೇ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇರುವಂತದ್ದು, ಏನ್ ಹೇಳ್ತೀರಾ ಸರ್? ಹೌದಾ, ಇಲ್ಲಿ ಪಾಲಿಟಿಕ್ಸ್ ಎಂಟರ್ ಆಗಿದ್ಯಾ, ಇಲ್ಲಿ ರಾಜಕೀಯ ಎಂಟರ್ ಆಗಿದ್ಯಾ? ತಾವು ಬಹುಶಃ ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ. ರಾಜಕೀಯ ಪಕ್ಷದಲ್ಲಿಲ್ಲ. ಆದ್ರೆ ಇವತ್ತು ರಾಜಕೀಯ ನಾರಾಯಣ ಗುರುಗಳನ್ನು ಯಾವುದೇ ರಾಜಕೀಯ ಪಕ್ಷಗಳಿಗೆ ಒತ್ತೆಯನ್ನು ಕೂಡ ಇಟ್ಟಿರುವಂತದ್ದು. ಎಸ್, ಆದ್ರೆ ರಾಜಕೀಯ ಪಕ್ಷ ಇಲ್ಲಿ ಹಾಗಾದ್ರೆ ನಾರಾಯಣ ಗುರು ಅಂತ ಬಂದಾಗ ಜಾತಿ ವ್ಯವಸ್ಥೆ ಕಾಣುತ್ತಾ ಸರ್? ಯಾವುದೋ ಒಂದು ಜಾತಿಗೆ ಸೀಮಿತವಾಗ್ತಾರೆ? ಯಾಕಂದ್ರೆ ಗೀತಾ ಅವರು ಹೇಳಿದಾಗೆ ಅದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಅಲ್ಲ, ನಾರಾಯಣ ಗುರುಗಳು ಯಾವುದೇ ಒಂದು ಜಾತಿಗೆ ಸೀಮಿತರಾಗಿದವರು ನಾನು ಎಲ್ಲಿ ಹೇಳ್ತಿಲ್ಲ, ಸಮಸ್ತ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಗುರುಗಳವರು, ಜಗದ್ಗುರುಗಳು, ಹಿಂದುಳಿದ ವರ್ಗದವರ ಮೇಲೆ ನಡೀತಿದ್ದಂತಹ ಶೋಷಣೆಗಳ ವಿರುದ್ಧ ಧ್ವನಿ ಎತ್ತಿದಂತ ಜಗದ್ಗುರುಗಳವರು. ಇವತ್ತು ನಾವೇನು ಪ್ರತಿಭಾ ಮೇಡಮ್ ಅವರು ಹೇಳಿದ್ರು, ನಾವು ಇವತ್ತು ಏನು ಒಂದು ಇಲ್ಲಿ ಬಂದು ಕೂತ್ಕೊಂಡು ಮಾತನಾಡ್ಬೇಕು ಅಂತ ಇದ್ರೆ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕಾರಣ. ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರು ಅವರು ಏನ್ ಮಾಡಿದ್ರು, ಈ ಹಿಂದೂಗಳಲ್ಲಿ ಆಗ್ತಿರುವಂತಹ ಅಸ್ಪೃಶ್ಯತೆ, ಮೇಲ್ಜಾತಿ ಕೀಳ್ಜಾತಿ ಇದರ ಇಂತಹ ಸಮಯದಲ್ಲಿ ಅವರೇನು ಈ ಧರ್ಮವನ್ನು ತೊರೆದು ಹೊರಗಡೆ ಹೋಗ್ಲಿಲ್ಲ, ಇಲ್ಲೇ ಇದ್ದು ಈ ಅಸ್ಪೃಶ್ಯತೆ ವಿರುದ್ಧ ಸಂಘರ್ಷ ರಹಿತವಾಗಿ ಕ್ರಾಂತಿಯನ್ನು ಮಾಡಿರುವಂತವ್ರು. ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ಆ ಸಮಯದಲ್ಲಿ ಇವರು ಜಗಳಕ್ಕೆ ಕೂತ್ಕೊಳ್ಳಿಲ್ಲ, ಯಾರತ್ರ ಗಲಾಟೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವರೇ ತಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಹಿಂದುಳಿದ ವರ್ಗದವರಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, ದೇವಸ್ಥಾನಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದ್ರ ನಂತರ ಅದೆಷ್ಟೋ ವಿದ್ಯಾಸಂಸ್ಥೆಗಳನ್ನ ಆರಂಭ ಮಾಡ್ಲಿಕ್ಕೆ ಕಾರಣಕರ್ತರಾದ್ರು. ಅದರಿಂದ ಈ ಹಿಂದುಳಿದ ವರ್ಗದವರು ವಿದ್ಯಾವಂತರಾದ್ರು, ಸಮಾಜದಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಈ ದಿವಸದಲ್ಲೂ ಕೂಡ ಈ ಹೊತ್ತಿನವರೆಗೆ ಈ ಅಸ್ಪೃಶ್ಯತೆ ಅನ್ನೋದು ಪೂರ್ಣವಾಗಿ ಹೋಗಿದೆಯಾ ಅನ್ನೋದು ನಾವು ಇದರ ಬಗ್ಗೆ ಚಿಂತಿಸುವ ಸಮಯ ಬಂದಿದೆ. ಯಾಕೆಂತ ಹೇಳಿದ್ರೆ ನಾವು ಧಾರ್ಮಿಕ ಕೇಂದ್ರಗಳಲ್ಲಿ ಇರ್ಬೋದು, ಈ ಹಿಂದುಳಿದ ವರ್ಗದವರು ಎಷ್ಟೋ ಮಂದಿ ಇವರು ಅರ್ಚಕರು ಅವರು ಪರಿಣಿತಿ ಹೊಂದಿದ್ದಾರೆ. ಅವರನ್ನು ಎಷ್ಟು ಧಾರ್ಮಿಕ ಕೇಂದ್ರಗಳಲ್ಲಿ ಅರ್ಚಕರಾಗಿ ನೇಮಿಸಿಕೊಂಡಿದ್ದೇವೆ ನಾವು ಹಿಂದೂ ದೇವಾಲಯಗಳಲ್ಲಿ. ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಎಷ್ಟು ದೇವಸ್ಥಾನದಲ್ಲಿ ಇವತ್ತು ನಾವು ಅನ್ನ ಸಂತರ್ಪಣೆ ನಡೆಯುತ್ತೆ, ಎಲ್ಲರೂ ಒಂದೇ ಸಮುದಾಯದವರು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರಿಸ್ತಾರೆ. ಇದು ಯಾಕೆ? ಇದು ಹಿಂದೂ ಸಮಾಜ, ನಾವು ಹಿಂದೂ ಸಮಾಜವನ್ನು ಯಾರು ಹೊಡಿತಿರುವಂತದ್ದು?
ನಿಜ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಮ್ಮ ಯುವಕರು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಸಮಸ್ತ ಯುವಕರು ಈಗೀಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಈ ಆಟ ಇನ್ನು ಜಾತಿ ದಿವಸ ಖಂಡಿತವಾಗಿ ನಡೀಲಿಕ್ಕೆ ಬಿಡುವುದಿಲ್ಲ. ಯಾರು ಇದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಒಂದು ವಾರ್ನಿಂಗ್. ಓಕೆ, ಎಸ್ ಸರ್. ದೀಪು ಶೆಟ್ಟಿಕರ್ ಅವರು, ಎಸ್ ಸರ್, ಜಾತಿಗೆ ಸೀಮಿತರಾದ್ರ ನಾರಾಯಣ ಗುರುಗಳು ಅನ್ನುವಂತಹ ವಿಚಾರಗಳು ಬರುತ್ತೆ ಇಲ್ಲಿ. ಜೊತೆಗೆ ಶಂಕರಾಚಾರ್ಯರ ಬಗ್ಗೆ ತಾವು ಕೂಡ ಹೇಳಿದ್ದೀರಾ, ಎಲ್ಲರೂ ಕೂಡ ಗುರುಸಾಮಾನ್ಯರು, ನೋ ಡೌಟ್ ಅದರಲ್ಲಿ. ಆದ್ರೆ ಆಗ್ತಾ ಇರೋದು ಡಿವೈಡ್ ಅಂಡ್ ರೂಲ್. ಜೊತೆಗೆ ಇಲ್ಲಿ ರಾಜಕೀಯ ಪ್ರವೇಶ ಆಗಿದೆಯಾ ಅನ್ನುವಂಥ ಪ್ರಶ್ನೆ. ತಾವು ಕೂಡ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳಿಗೆ ಸೀಮಿತರಾದವರಲ್ಲ. ದಟ್ಸ್ ವೈ. ಎಸ್ ನೋಡಿ, ಈಗ ಒಂದು ಮಂಗಳೂರಲ್ಲಿ ನಾನು ಎಕ್ಸಾಂಪಲ್ ಹೇಳಿದ್ರೆ ನಾರಾಯಣ ಗುರುಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾರಾಯಣ ಗುರುಗಳ ವೇದವಾಕ್ಯವನ್ನು ಪಾಲಿಸಿಕೊಂಡು ಒಂದು ಟೀಮ್ ಇದೆ. ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು, ಬಿರುವೇರ್ ಕುಡ್ಲ ಅಂತ ಟೀಮ್ ಇದೆ. ಎಲ್ಲರೂ ಬಿರುವೇರ್ ಅಂತ ಹೇಳ್ತಾರೆ. ಬಟ್ ಅದ್ರಲ್ಲಿ ನಾನು ವಕ್ತಾರನಾಗಿದ್ದೇನೆ. ಅವರ ಜಾತಿಗೆ ಸೀಮಿತ ಆಗ್ತಿದ್ರೆ ನನ್ನನ್ನಲ್ಲಿ ಕರ್ಕೊಂಡೋಗಿ ನನ್ನನ್ನು ಇವತ್ತು ಇಷ್ಟು ಬೆಳೆಸುವಂತ ಮನಸ್ಥಿತಿ ಅವರಲ್ಲಿ ಇರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಬಿಲ್ಲವರ ಬಗ್ಗೆ ನಾನು ಮತ್ತೆ ಪ್ರತಿ ಕ್ಷಣ ಹೇಳ್ತಾ ಇದ್ದೇನೆ, ಅವರ ಬಗ್ಗೆ ನಮಗೆ ಗೌರವ ಇದೆ. ಯಾಕಂತ ಹೇಳಿದ್ರೆ ಅವರು ಜಾತಿಯನ್ನು ನೋಡ್ತಿದ್ರೆ ಇವತ್ತು ಬೇರೆ ಜಾತಿಯವ ರಾಜಕೀಯ ಪಕ್ಷಕ್ಕೆ ಎಂಟ್ರಿ ಆಗ್ತಿರ್ಲಿಲ್ಲ. ಬೇರೆ ಜಾತಿಯವರದ್ದು ಕಾರ್ಬಾರು ಕೂಡ ಇಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಅವರು ಜಾತಿ ನೋಡುದಿಲ್ಲ. ಅವರು ಯಾಕೆ ಜಾತಿ ನೋಡುದಿಲ್ಲ ಅಂತ ಹೇಳಿದ್ರೆ ಅವರ ಗುರುಗಳು ಕಲಿಸಿದನ್ನು ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವರ ಗುರುಗಳ ಬಗ್ಗೆ ಅವರಿಗೆ ಗೌರವ ಇದೆ, ಅವರ ಗುರುವನ್ನು ಪೂಜಿಸುತ್ತಿದ್ದಾರೆ ಎಂಬ ಕಾರಣ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜಕೀಯ ತೆಗೆದಾಕಿ ಇವತ್ತು ಎಲ್ಲಾದ್ರೆ ಇವರು ಎಕ್ಸಾಂಪಲ್ ಹೇಳುದಂತ ಹೇಳಿದ್ರೆ, ಮಂಗಳೂರಲ್ಲಿ ಬಿಲ್ಲವರು ಪವರ್ಫುಲ್ ಇದ್ದಾಗ ಸೀಟ್ ಬೇರೆಯವರಿಗೆ ಕೊಟ್ಟಾಗ ಯಾವತ್ತಾದ್ರೂ ಬೀದಿಗಿಳಿದು ಗಲಾಟೆ ಮಾಡಿದ್ರ? ಹಿಂದುತ್ವ ಅಂತ ಹೇಳಿ ಒಂದಾಗ್ಲಿಲ್ವಾ? ಅಂತ ಮನೋಭಾವನೆ ಅವರಲ್ಲಿದೆ. ಯಾಕೆ? ಅದು ಎಲ್ಲಿಂದ ಬಂತು? ಆ ಭಾವನೆ ಬರ್ಲಿಕ್ಕೆ ಕಾರಣ ಯಾರು? ಒಬ್ಬ ವ್ಯಕ್ತಿ ಇರ್ಬೇಕಲ್ಲ. ಒಂದು ಮನೆಯಲ್ಲಿ ಕಲಿಸಿದ ಒಬ್ಬ ಮಗು ಫಾಲೋ ಅಪ್ ಮಾಡ್ತಾನೆ, ಇಡೀ ಸಮಾಜವೇ ಫಾಲೋ ಅಪ್ ಮಾಡ್ತದೆ ಅಂತ ಹೇಳಿ ಇದಕ್ಕೆ ಕಾರಣ ಯಾರು? ಒಬ್ಬರೇ ವ್ಯಕ್ತಿ. ಯಾರು? ನಾರಾಯಣ ಗುರುಗಳು. ಕ್ಲೀನ್ ಆಗಿ ಕಾಣ್ತಿದೆ ಅಲ್ಲ? ನಾರಾಯಣ ಗುರುಗಳಾಗಿರ್ಬೋದು, ಮತ್ತೆ ಅವರ ವೇದವಾಕ್ಯ ಆಗಿರ್ಬೋದು, ಆ ಗುರುವನ್ನು ಇಟ್ಕೊಂಡು ಯಾರು ಇಲ್ಲಿ ತನಕ ರಾಜಕೀಯ ಮಾಡ್ಲಿಲ್ಲ. ಮತ್ತೆ ಆ ಗುರುವನ್ನು ಇಟ್ಕೊಂಡು ಇನ್ನೊಬ್ಬರನ್ನು ಕೀಳಾಗಿ ಕೂಡ ನೋಡ್ಲಿಲ್ಲ. ನಾವು ಕೂಡ ಇವತ್ತು ಗೌರವ ಕೊಡ್ತೇವೆ. ಕಾರಣ ಯಾಕೆ? ನಮ್ಮನ್ನು ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಇದು ಮಾಡಿದ ಕಾರಣ ಆ ಗುರುಗಳ ಬಗ್ಗೆ ನಮಗೂ ಗೌರವ ಬಂದಿದೆ. ಯಾಕಂದ್ರೆ ಇನ್ನೊಬ್ರು ನಮ್ಮನ್ನು ಗೌರವವಾಗಿ ಕಾಣ್ತಾರೆ, ಅದಕ್ಕೆ ಕಾರಣ ಆ ಗುರು ಅಲ್ಲ. ಇಲ್ಲಿ ಪ್ರಶ್ನೆ ಅಷ್ಟೇ. ಮತ್ತೊಬ್ರು ಎಂತ ಹೇಳಿದೆ ಅಂತ ಹೇಳಿದ್ರೆ, ಡಿಬೇಟ್ ಅಲ್ಲಿ ನೀವು ಕುತ್ಕೊಂಡು ನಾರಾಯಣ ಗುರುಗಳ ಹೆಸರನ್ನ ಹಾಳು ಮಾಡ್ತಿದ್ದೀರಾ ಅಂತ. ನಾವು ಹಿಂದುಳಿದವರ ಆಳದದ್ದಿದ್ರಲ್ಲಿ ಯಾವಾಗ ನಾವು ವಾಯ್ಸ್ ರೈಸ್ ಮಾಡಲ್ವಾ, ಅದೇ ಇವತ್ತು ಇವರದಾಯ್ತು, ನಾಳೆ ಮತ್ತೊಬ್ಬರದಾಗ್ತದೆ. ಇಲ್ಲಿ ಕಾರಣ ಬೇಕು. ಈಗ ಕಾರಣ ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಎಂತ ಹೇಳ್ಬೇಕಲ್ಲ. ಹೇಳದೆ ಇವರು ಕಾರಣ ಹೇಳದೆ ಏಕಾಏಕಿ ಚೇಂಜ್ ಮಾಡ್ಬೇಕು, ಇನ್ನೊಬ್ಬರದ್ದು ಹಾಕ್ಬೇಕು, ಅದು ರೀಸನ್ ಅಲ್ಲ ನನ್ನ ಪ್ರಕಾರದಲ್ಲಿ. ಮತ್ತೆ ಒಂದು ಸಮಾಜದಲ್ಲಿರುವವರಲ್ಲಿ ಹೇಳೋದು ಕೂಡ ಅಷ್ಟೇ. ನಾನು ಏನಂತ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ವಾಯ್ಸ್ ರೈಸ್ ಮಾಡ್ಬೇಕು. ಯಾಕಂದ್ರೆ ಇಂಥ ಘಟನೆಗಳು ನಡೆದಾಗ ವಾಯ್ಸ್ ರೈಸ್ ಮಾಡ್ಬೇಕು. ಡಿಬೇಟ್ಗಳು ಬರುದು ಯಾಕೆ? ಜನರಿಗೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಏನಾಗ್ತಿದೆ ಅಂತ. ಆಗ ಜನಗಳಿಗೂ ಕೂಡ ಮನೋಭಾವನೆಗಳು ಬರ್ತದೆ ಏನಾಗ್ತಿದೆ ಅಂತ. ಇವತ್ತು ಏನಿಲ್ಲ, ಒಂದು ಡಿಬೇಟ್ ಮಾಡಿದ ಕೂಡಲೇ ರಾಜಕೀಯ ಲಾಭ ಪಡಿತಾರೆ, ಅದು ಲಾಭ ಪಡಿತಾರೆ, ಇದು ಲಾಭ ಪಡಿತಾರೆ ಎಂಬುದು ಹೇಳುದಾಯ್ತು. ಅದೇ ಬೇರೆ ವಿಷಯದಲ್ಲಿ ಆಗುದಿಲ್ಲ. ಹಿಂದೂ ಮುಸ್ಲಿಂ ಕರೆದಾಗ ಡಿಬೇಟ್ ನಡೆಯುವಾಗ ರಾಜಕೀಯ ಲಾಭ ಆಗುದಿಲ್ಲ, ಅದು ನಾರ್ಮಲ್ ಡಿಬೇಟ್. ಅದೇ ನಿಮ್ಮನ್ನು ಇಲ್ಲಿ ಒಂದು ಗುರುವಿಗೆ ಅವಮಾನ ಮಾಡಿದಾಗ ಅಲ್ಲಿ ರಾಜಕೀಯ ಡಿಬೇಟ್ಗಳಾಗ್ತದೆ. ಯಾಕೆ? ಇಂಥ ವಿಷಯಗಳು ನೋಡಿ, ಇದು ನಾನು ತುಂಬಾ ಸಮಯದಿಂದ ಯೋಚಿಸ್ತಾ ಇದ್ದೇನೆ. ಮತ್ತೆ ಇಲ್ಲಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಗುರುಗಳ ಬಗ್ಗೆ ಕೆಲವರಿಗೆ ಪ್ರೀತಿ ಬರ್ತದೆ. ಯಾವಾಗ ಹೇಳಿ, ಅಲ್ಲಿ ಕಮ್ಯುನಲ್ ಬಂದ ಕೂಡಲೇ ಗುರುಗಳ ಬಗ್ಗೆ ಪ್ರೀತಿ ಬಂದದ್ದು ನಾನು ಇಲ್ಲಿ ನೋಡಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ಕಮ್ಯುನಲ್ ವಿಷಯ, ಅಲ್ಲಿ ಗುರುವಿನ ಅಗೇನ್ಸ್ಟ್ ಮತ್ತೊಂದು ಕಮ್ಯುನಲ್ ಅವರಿದ್ದ ಕೂಡಲೇ ಪ್ರೀತಿ. ಗುರುಗಳು ಭಯಂಕರ, ಹಾಗೆ ಹೀಗೆ. ಇವತ್ತು ನೋಡಿದಾಗ ಗುರುಗಳದು ಅದು ಸೆಂಟ್ರಲ್ ಮೊದಲೇ ಸೂಚಿಸಿತ್ತು ಆಂಟಿ ರೀಸನ್ಸ್. ಇದು ನಾವು ಹೇಳುದು ರಾಜಕೀಯ ಅಂತ ಹೇಳುದು ಇದು. ಎರಡೆರಡು ವೇಷಗಳನ್ನು ಹಾಕೊಂಡು ಹೋಗ್ತಾರಲ್ಲ, ಯಾವುದೇ ಪಕ್ಷ ಇರಲಿ ಎರಡೆರಡು ವೇಷ ಹಾಕ್ಬೇಡಿ. ಯಾಕಂತ ಹೇಳಿದ್ರೆ ಪಕ್ಷದವರು ಮೆಚ್ಚಬಹುದು, ಅದರಲ್ಲಿ ಬಕೆಟ್ ಹಿಡಿಯುವವರು ಮೆಚ್ಚಬಹುದು. ಬಟ್ ನಮ್ಮಂತ ಸಾಮಾನ್ಯ ಜನರು ಅಬ್ಸರ್ವ್ ಮಾಡ್ತಾ ಇರ್ತೇವೆ ಪ್ರತಿಯೊಂದನ್ನು. ನಾವೇನು ನಮ್ಮ ಓಟನ್ನು ಮಾರಿಕೊಂಡಿಲ್ಲ, ಅಥವಾ ನಮ್ಮ ಜೀವನವನ್ನು, ನಮ್ಮ ಮಾತನ್ನು, ನಮ್ಮ ಬಾಯನ್ನು ಯಾವುದೇ ರಾಜಕೀಯ ಪಕ್ಷಕ್ಕೆ ಮಾರಿಲ್ಲ. ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಬಟ್ ಇಲ್ಲಿ ಯೋಚಿಸ್ಕೋಬೇಕು. ತಪ್ಪಾಗಿದೆ, ಸರಿ ಮಾಡಬಹುದಲ್ಲ, ಅವಕಾಶ ಇದೆ ಅಲ್ಲ. ಎಂತಾಗಿದೆ ಹೇಳುದು, ಸರಿ ಮಾಡುದು, ಅದನ್ನು ಸಮರ್ಥಿಸಿಕೊಂಡು ಹೋಗುದಲ್ಲ. ಮತ್ತೊಂದು ಹೇಳ್ತೇನೆ, ಯಾವಾಗ ಒಬ್ಬ ನಾಯಕ ಯಾರೇ ಆಗಿರ್ಲಿ, ಸಮಾಜದಲ್ಲಿ ಒಬ್ಬ ನಮ್ಮ ಒಂದಿದ್ರಲ್ಲಿ ಒಬ್ಬ ನಾಯಕ ಅಂತ ಇರ್ತಾನೆ ಅಂತ ಯೋಚಿಸ್ಕೊಳ್ಳಿ. ಅವ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಆ ನಾಯಕನನ್ನು ಒಟ್ಟಿಗಿರುವ ಸದಸ್ಯರು ಸ್ವಲ್ಪ ತಿಳಿಸಬೇಕು, ನೀನ್ ತಪ್ಪು ಮಾಡ್ತಿದ್ಯಾ, ದಾರಿ ತಪ್ಪಿದ್ಯಾ ಅಂತ. ಇಲ್ಲದಿದ್ರೆ ಅವನೇ ಮಾಡಿದ್ದು ಸರಿ ಅಂತ ಹಿಟ್ಲರ್ ತರ ಮೇರಿತಾನೆ. ಹಿಟ್ಲರ್ ತರ ಮೇರಿದಾಗ ಸಾಮಾನ್ಯ ಜನರು ಸಮಸ್ಯೆಗೆ ಒಳಗಾಗಿ ನಾಳೆ ಆ ನಾಯಕನನ್ನು ಕಾಲು ಹಿಡಿದು ಎಳ್ದಾಗ್ತಾರೆ. ಇದು ನಿಜವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಸತ್ಯ, ಧರ್ಮ, ನ್ಯಾಯಕ್ಕೆ ಬೆಲೆ ಇರುವುದು ಸಮಾಜದಲ್ಲಿ. ದೇವರಿಗೆ ಹೆಚ್ಚು ಹೊತ್ತಿಲ್ಲ. ಯಾರು ಅನ್ಯಾಯವಾಗಿ ಹೋಗ್ತಿದ್ದಾರೆ ಅಂತವರ ಕಾಲೆಳಿಲಿಕ್ಕೆ ಹೆಚ್ಚು ವ್ಯಕ್ತಿ ಇಲ್ಲ. ಎಷ್ಟು ಮಂದಿ ಬಕೆಟ್ ಇರಲಿ, ಎಂತ ಮಾಡ್ಲಿ, ಅಲ್ಲಿ ಸತ್ಯ ಯಾವುದಿದೆ ಪರಾಮರ್ಶಿಸಿ ನಾವು ಬದುಕಬೇಕು. ಆಗ ಖಂಡಿತ ಇಲ್ಲಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಓಕೆ ಓಕೆ, ಎಸ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಸರ್ ತಮ್ಮ ಹೆಸರು? ಓಕೆ, ನಂದನ ಕುಲಶೇಖರಿಂದ. ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ.
slogan was sent by. ಓಕೆ ಸರ್, ತಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ, ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ದಯಮಾಡಿ ಕ್ಷಮಿಸಬೇಕು. ಸಾರಿ. ಎಸ್, ನೆಕ್ಸ್ಟ್ ಕಾಲ್. ಎಸ್ ಸರ್. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ಎಸ್ ಸರ್. ಬಿಜೆಪಿ ವಕ್ತಾರರು ರಾಜಕೀಯ ಆಗ್ತಾ ಇದೆ, ಡಿವೈಡ್ ಅಂಡ್ ರೂಲ್ ಆಗ್ತಾ ಇದೆ, ಅನೇಕ ಪ್ರಶ್ನೆಗಳ ನಡುವೆ ತಾವೇ ಉತ್ತರವನ್ನ ಕೊಡಬೇಕು, ನೇರವಾಗಿ ಕೇಂದ್ರ ಸರ್ಕಾರ ಸೂಚಿಸಿಲ್ಲ, ಕೇರಳವೇ ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿರುವಂತದ್ದು, ವೈ ರಿಜೆಕ್ಟ್ ಆಯ್ತು ಅನ್ನುವಂಥ ಪ್ರಶ್ನೆ ಒಂದ್ ಸೆಕೆಂಡ್ ಬರ್ತಾ ಇರುವಂತದ್ದು. ಇಲ್ಲಿ ಮತ್ತೊಮ್ಮೆ ಶೋಷಿತರು, ದಮನಿತರು ಜೊತೆಗೆ ಮೇಲ್ವರ್ಗದವರು ಅನ್ನುವಂಥ ಆಟ ನಡೀತಾ ಇದೆ. ಹೌದಾ ಪ್ರಶ್ನೆ? ಖಂಡಿತ ಇಲ್ಲ. ಈಗ ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ದು ಕೇರಳ ಸರ್ಕಾರ ಮತ್ತು ಕೆಲವು ಸೆಕ್ಯುಲರ್ ಪಕ್ಷದ ಅಂತೇಳಿ ಹೇಳ್ತಾರೆ, ಅದರ ನಾಯಕರು. ಈಗ ನರೇಂದ್ರ ಮೋದಿಯವರ ಕೆಂಪುಕೋಟೆಯಲ್ಲಿ ಭಾಷಣವನ್ನು ಮಾಡುವಾಗ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಿದ್ದು ಇಷ್ಟು ವರ್ಷದಲ್ಲಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದಲ್ಲಿ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಕೆಂಪುಕೋಟೆಯಲ್ಲಿ ನರೇಂದ್ರ ಮೋದಿಯವರ ತತ್ವ ಬಗ್ಗೆ ಮಾತಾಡಿ. ಸರ್, ಯಾಕೆ ಈಗ ರಿಜೆಕ್ಟ್ ಮಾಡಿದ್ರು? ಅಲ್ಲ, ಅವಕಾಶ ಇದೆ, ನಿರಾಶಾವಾದಿಗಳಲ್ಲ ನಾವು. ಮಾಡಿದ್ರು ಅಲ್ಲ, ಅದರಲ್ಲಿ ಹಿರಿತನ ಅಂತ ಏನೋ ಅವರು ಕನ್ಸಿಡರ್ ಮಾಡಬಹುದು. ಮೊದಲ ಪ್ರಾಶಸ್ತ್ಯ ಅಲ್ಲ, ಹಿರಿತನ ಅಂತ. ಮೊದಲ ಪ್ರಾಶಸ್ತ್ಯ ಅನ್ನುವಂಥದ್ದು ಅದು ತಪ್ಪು, ನಾನು ಹೇಳುವುದಿಲ್ಲ. ಹಿರಿತನಕ್ಕೆ ಬೆಲೆ ಇರ್ತದೆ ಯಾವುದೇ ರೀತಿಯಲ್ಲಿ. ಅದು ಆಧ್ಯಾತ್ಮ ಇರಬಹುದು, ವಯಸ್ಸು ಇರಬಹುದು, ಅವರ ಜ್ಞಾನ ಇರಬಹುದು, ಅವರ ಯೋಗ್ಯತೆ ಇರಬಹುದು. ಸಮಾನವಾಗಿ ಯೋಗ್ಯತೆ ಇರತಕ್ಕಂಥ ನಾರಾಯಣ ಗುರುಗಳು ಮತ್ತು ಶಂಕರಾಚಾರ್ಯರು. ಕಾರಣ ಇಷ್ಟೇ ಆಗಿರಬಹುದು, ಅವರು 8ನೇ ಶತಮಾನದವರು. ಈಗ ನಾನು ಒಂದು ವೇಳೆ ನಾಥ ಪಂಥದವರು ನರೇಂದ್ರ ಮೋದಿ ಅವರ ಬಗ್ಗೆ ಭಾಷಣಗಳನ್ನ ಹೇಳಿದ್ದಾರೆ, ಮಾತನಾಡಿದ್ದಾರೆ ಅನ್ನುವಂಥದ್ದು, ಹಾಗಾದ್ರೆ ವೈ ರಿಜೆಕ್ಟ್ ಮಾಡಿದ್ರು ಅನ್ನುವಂಥ ವಿಚಾರ ಬರುತ್ತೆ. ಅಲ್ಲ, ಅವಕಾಶ ಕೊಡುವುದಿಲ್ಲ ಅಂತೇಳಿ, ಮುಂದಿನ ದಿನಗಳಲ್ಲಿ ಕೊಡುವುದಿಲ್ಲ ಅಂತೇಳಿ ಯಾವತ್ತೂ ಹೇಳಿಲ್ಲ. ಅದನ್ನು ಕೊಡಬಹುದು, ಇಷ್ಟರವರೆಗೆ ಯಾರು ಕೊಟ್ಟಿಲ್ಲ. ಒಂದು ಬಂದಿರುವಂತಹ ಚಿತ್ರವನ್ನು ರಿಜೆಕ್ಟ್ ಮಾಡಿರುವಂತದ್ದು ಪ್ರಶ್ನೆ ಇಲ್ಲಿ ಮುಂದಿನ ಭಾಗದಲ್ಲಿ. ಅಲ್ಲ, ಇಷ್ಟೆಲ್ಲ ಡಿವೈಡ್ ಅಂಡ್ ರೂಲ್ ಮಾಡುವವರು, ಇಷ್ಟೆಲ್ಲ ಮಾತಾಡುವವರು ಇಷ್ಟರವರೆಗೆ ಕೊಟ್ಟಿಲ್ಲ. ಈಗ ರಿಜೆಕ್ಟ್ ಮಾಡಿದಕ್ಕೆ ಮಾತ್ರ ಮಾತಾಡುವಂತದ್ದು. ಮುಂದಿನ ವರ್ಷದಲ್ಲಿ ಇಲ್ಲ. ಅಲ್ಲ, ನೀವು ಮಾತಾಡುವಾಗ ನಾ ಮಾತಾಡಲಿಲ್ಲ. ಅಲ್ಲ, ಸೀನಿಯಾರಿಟಿ ಯಾವಾಗ ಬರ್ತದೆ ನಾರಾಯಣ ಗುರುಗಳಿಗೆ? ಇವಾಗ ಸೀನಿಯಾರಿಟಿ ಇಲ್ಲ ಅಲ್ಲ, ಇನ್ ನೆಕ್ಸ್ಟ್ ಯಾವಾಗ ಬರೋದು? ಎಷ್ಟು ವರ್ಷದ ನಂತರ? ಅಲ್ಲ, ಸೀನಿಯಾರಿಟಿ ಅವರೇ ಇರುವುದು. ಮಹಾನ್ ವ್ಯಕ್ತಿಗಳಲ್ಲಿ ಕೇರಳದಲ್ಲಿ ಇರುವಂತದ್ದು ಶಂಕರಾಚಾರ್ಯರು ಬಿಟ್ರೆ ನಾರಾಯಣ ಗುರುಗಳೇ. ಮತ್ತೆ ಇರುವಂತದ್ದು ನಾಥ ಪಂಥದ ಸುಂದರನಾಥರು ದೀಕ್ಷೆ ಕೊಟ್ಟವರು. ಏನು, ನಾರಾಯಣ ಗುರುಗಳಿಗೆ ದೀಕ್ಷೆ ಕೊಟ್ಟವರು ನಾಥ ಪಂಥದವರು. ಇಲ್ಲ, ಖಂಡಿತ ಇಲ್ಲ. ಸುಂದರನಾಥರು ಅಲ್ಲಿದ್ದಾರೆ, ಅಲ್ಲಿರುವಂತವರು ಬಂದು ದೀಕ್ಷೆಯನ್ನು ಕೊಟ್ಟಿರುವಂತದ್ದು. ಈ ಆಧ್ಯಾತ್ಮದ ವಿಚಾರ ನಮ್ಗೆ ಅಷ್ಟು ಸೂಕ್ಷ್ಮವಾಗಿ ಗೊತ್ತಿರ್ಲಿಕ್ಕಿಲ್ಲ ನೋಡಿ. ಇದೆಲ್ಲ ಈಗ ಸುಂದರನಾಥರು ನಾರಾಯಣ ಗುರುಗಳಿಗೆ ದೀಕ್ಷೆ ಕೊಡಬೇಕಾದ್ರೆ ಸುಂದರನಾಥರು ಯಾವಾಗಿನವರು? ಅವರು ಪರಕಾಯ ಪ್ರವೇಶ ಮಾಡಿ ಅವರು ಇದ್ರು. ಆ ಯೋಗಿಗಳ ಮನದಲ್ಲಿ ಮಾತಾಡುವಾಗ ಅಲ್ಲಿಂದ ಬಂದು ದೀಕ್ಷೆ ಕೊಟ್ಟು ಹೋದ್ರು. ಸೇಮ್ ಶಂಕರಾಚಾರ್ಯರು, ನಾನು ಹಾಗೆ ಹೇಳಿದೆ, ತಾಯಿ ಸತ್ತಾಗ ಅವರು ಬದರಿಯಲ್ಲಿ ಇದ್ರು. ಕಾಲಡಿಗೆ ಯಾವ ರೀತಿಯಲ್ಲಿ ಬಂದು ಅಂತ ಹೇಳಿದ್ರೆ ಮನೋವೇಗದಲ್ಲಿ ಪದ್ಮಾಸನದಲ್ಲಿ ಹಾಕಿ ಗಾಳಿಯಲ್ಲಿ ಬಂದು. ಅಂತ ಯೋಗ್ಯತೆ ಅವರಿಗೆ ಇತ್ತು, ಎಲ್ಲರಿಗೂ ಆ ಕಾಲದಲ್ಲಿ, ನಾಥ ಪಂಥದವರಿಗೂ ಇತ್ತು. ಅದನ್ನ ನಾವು ಹೇಳಿರುವಂತದ್ದಲ್ಲ. ಹಿಂದೂಗಳು ಹೇಳಿದ್ರೆ ಅದು ವಿಜೃಂಭಣೆ ಅಂತ, ಏನೋ ವೈಭವೀಕರಣ ಅಂತ ಹೇಳ್ಬಹುದು. ಫ್ರಾನ್ಸ್ನ ಒಬ್ಬ ಇತಿಹಾಸಕಾರ ಹೇಳಿರುವಂತದ್ದು, ಅವ ಬುಕ್ ಬರೆದಿದ್ದಾನೆ, ಫ್ಲೈಯಿಂಗ್ ಸೈನ್ಸ್ ಅಂತೇಳಿ. ಫ್ಲೈಯಿಂಗ್ ಸೈನ್ಸ್ ಅಂತ ಹೇಳಿ ಅವ್ರ ಕಣ್ಣಿನಲ್ಲಿ ನೋಡಿದ್ದಾರೆ. ಅವರ ಕಣ್ಣಿನಲ್ಲಿ ನೋಡಿ ಫ್ಲೈಯಿಂಗ್ ಸೈನ್ಸ್, ಹಾರುವ ಸಂತರು ಅಂತೇಳಿ ಬರೆದದ್ದು. ಅಂಥ ವ್ಯಕ್ತಿಗಳಲ್ಲಿ ನಾರಾಯಣ ಗುರುಗಳು ಇದ್ದಾರೆ, ಮನೋವೇಗದಲ್ಲಿ ಹೋಗತಕ್ಕಂಥವರು ಶಂಕರಾಚಾರ್ಯರು ಇದ್ದಾರೆ, ನಾಥಪಂಥವೂ ಇದೆ. ಈ ದೇಶದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅದು ಶೈವ ಇರ್ಬೋದು, ವೈಷ್ಣವ ಇರ್ಬೋದು, ಶಾಕ್ತೇಯ ಇರ್ಬೋದು, ಗಣಪತಿ ಇರ್ಬೋದು, ಇವರೆಲ್ಲರೂ ಯೋಗ್ಯರೇ. ಸರಿ, ಎಲ್ಲರಿಗೂ ಯೋಗ್ಯತೆ ಇದೆ, ಎಲ್ಲರನ್ನೂ ಗೌರವಿಸಬೇಕಾದ್ರೆ ನಮ್ಮ ಕರ್ತವ್ಯ. ಗೌರವ ಆಗಿಲ್ಲ ಅಲ್ಲ, ಗೌರವ ಆಗಿದೆ, ಎಲ್ಲೂ ಅಗೌರವ ಆಗಿಲ್ಲ. ಈಗ ಅಗೌರವ ಆಗಿರುವಂತದ್ದು ಡಿವೈಡ್ ಅಂಡ್ ರೂಲ್ ಏನು ಕೇರಳ ಸರ್ಕಾರ ಮಾಡಿದೆ, ಅದರಿಂದ ಅಲ್ಲ, ತಿರಸ್ಕಾರ ಅಂತೇಳಿ ಎಲ್ಲೂ ಇಲ್ಲ. ನಾವು ತಿರಸ್ಕಾರ ಅಗೌರವ ಎಲ್ಲಿ ಆಯ್ತು ಅಂತ ಹೇಳಿದ್ರೆ, ಇಂಥ ಆಗ ಒಬ್ರು ಫೋನ್ ಮಾಡಿದ್ರಲ್ಲ, ಅದರ ಬಗ್ಗೆ ವಿಸ್ತೃತವಾದಂತ ಚರ್ಚೆ. ನಾರಾಯಣ ಗುರುಗಳಿಗೆ ಅವಮಾನ ಅಂತೇಳಿ 10 ಸಾರಿ ಹೇಳಿದಾಗ ಅದೇ ಅವಮಾನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವಾಗ ಮಾತ್ರ ಅವಮಾನ ಅಲ್ಲ, ಅದು ಅವಮಾನ ಸೃಷ್ಟಿಸಿದವರು. ಇಷ್ಟು ವರ್ಷ ಯಾಕೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಸಹ ಅಲ್ಲಿ ಉದ್ಭವ ಆಗ್ತದೆ. ನಾರಾಯಣ ಗುರುಗಳನ್ನು ಇಷ್ಟು ವರ್ಷ ಎಲ್ಲಿ ಮಾಡಲಿಲ್ಲ, ಎಲ್ಲಿ ಮಾಡಿದೆ? ಇಷ್ಟು ವರ್ಷದ ಟ್ಯಾಬ್ಲೋಸ್ ಹೋಗಿ ತೆಗೆದು ನೋಡಿ, ನಾನು ಬೇಕಿದ್ರೆ ನಿಮಗೆ ತೆಗೆದು ಪ್ರತಿಭೆಗಳು. ಇದು ಅವಮಾನವೆಲ್ಲ, ಅವಮಾನವನ್ನ ಹುಟ್ಟು ಹಾಕಿದವರು ತಾವುಗಳು. ಹೌದೌದು, ನಾವೇ. ಏನ್ ಹೇಳ್ತೇವೆ? ಏನ್ ಮಾತಾಡುದು ಇಂಥವ್ರ ಹತ್ರ? ನಾವ್ ಏನ್ ಮಾತಾಡುದು ಹೇಳಿ? ರಾಜಕೀಯ ಬೇಯಿಸ್ಬೇಕಲ್ಲ. ನಾನು ನನ್ನ ಸಮಾಜ ಬಾಂಧವರ ಹತ್ರ ಒಂದೇ ವಿಷಯ ಹೇಳೋದು. ಇವಾಗ ನಾರಾಯಣ ಗುರು ಎಲ್ಲೂ ಹೇಳಿಲ್ಲ
ನನ್ನನ್ನು ಮೂರ್ತಿ ಪ್ರತಿಷ್ಠೆ ಮಾಡಿ, ನನ್ನ ಮೂರ್ತಿ ಪ್ರತಿಷ್ಠೆ ಮಾಡಿ ಈ ಆಡಂಬರಗಳನ್ನು ಮಾಡಿ ನನಗೆ ಪೂಜೆ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳೇನು ಅದನ್ನು ನೀವು ಪಾಲಿಸಿ, ನೀವು ಅದನ್ನು ಪಾಲಿಸಿದ್ರೆ ನಿಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳ್ಕೊಂಡವರು. ಈಗ ನಮ್ಮದೇ ಸಮುದಾಯದವರು ಎಷ್ಟೋ ಕಡೆ ಎಲ್ಲಾ ಕಡೆ ಸಮಾಜ ಸೇವಾ ಸಂಘ ಅಂತ ಹೇಳ್ಕೊಂಡು ಮಾಡ್ತಾರೆ, ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ, ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಎಷ್ಟು ಸಮಾಜ ಉದ್ಧಾರವಾದ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಎಜೆಂಡಾ ಏನಿರ್ತದೆ, ಒಂದು ಹಾಲ್ ಕಟ್ಟಬೇಕಂತ ಇರ್ತದೆ, ಅದೇ ಒಂದಿರ್ತದೆ ಎಜೆಂಡಾ. ನಾನೇನು ಹೇಳೋದು ಗೊತ್ತಾ, ಅಟ್ಲೀಸ್ಟ್ ಇಂಥ ಸಂದರ್ಭಗಳಲ್ಲಿ ವಾಯ್ಸ್ ಅಪ್ ಮಾಡಿ ನಿಮ್ಮ ಯೂನಿಟಿಯನ್ನು ತೋರಿಸಿ. ಯಾವುದೇ ಪಕ್ಷದವರಿರ್ಲಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಯಾವುದೇ ಸಮುದಾಯದವರಿಗೆ ಅವರ ಮನಸ್ಸಿಗೆ ಧಕ್ಕೆ ತಂದಾಗ, ಅವರ ಆಧ್ಯಾತ್ಮಿಕ ವಿಚಾರಗಳಿಗೆ ಧಕ್ಕೆ ತಂದಾಗ ನೀವೆಲ್ಲ ಒಟ್ಟಾಗಿ ಅಟ್ಲೀಸ್ಟ್ ನಿಮ್ಮ ಗುರುಗಳಿಗೆ ಬೇಕಾಗಿ ನೀವು. ಸರಿ, ಈಗ ಕರೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಸರ್, ನಾನು ಪುಸ್ತಕದಿಂದ ನಮಸ್ತೆ, ಮಾತಾಡಿ ಸರ್. ಸರ್, ನಾನು ಹೇಳುದೇನಂದ್ರೆ, ಒಂದು ಸ್ಲೋಗನ್ ಉಂಟು, ಒನ್ ಕಾಸ್ಟ್ ಒನ್ ಗಾಡ್ ಒನ್ ರಿಲಿಜನ್. ಓಕೆ. ಮತ್ತೆ ಒಂದು ನಾನು ಹೇಳುದಂದ್ರೆ, ಈಗ ನಾವು ಕುದ್ರೋಳಿ ಟೆಂಪಲ್ ಹೋಗುವಾಗ ಅದು ಸ್ಲೋಗನ್ ನಮ್ಗೆ ಎದುರಿಗೆ ಸಿಗ್ತದೆ. ಮತ್ತೆ ಏನಂದ್ರೆ ನೋಡಿ, ಇದರಲ್ಲಿ 100% ಗವರ್ಮೆಂಟ್ ಮಿಸ್ಲೀಡ್ ಮಾಡ್ತಾ ಉಂಟು. ನಾನು ಯಾವ ಪಾರ್ಟಿಗೆ ಸಹ ರೆಪ್ರೆಸೆಂಟ್ ಮಾಡ್ಲಿಲ್ಲ, ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ. ಆದ್ರೆ ಮೆಜಾರಿಟಿ ಕಮ್ಯುನಿಟಿಗೆ ಗವರ್ಮೆಂಟ್ ಮಿಸ್ಲೈಡ್ 100% ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು 100% ಅನ್ನೋ ಒಂದು ವಿಚಾರ. ಯಾಕಂದ್ರೆ ಒಂದು ಪವರಿಗೆ ಬರುವ ಸಮಾಜವೇ ಆ ಗುರುದ ಮಾರ್ಗದರ್ಶನದಲ್ಲಿ ಬಂದಿದೆ ಸಮಾಜ. ಅದೇ ಸಮಾಜಕ್ಕೆ ಇವತ್ತು ಮಿಸ್ಲೀಡ್ ಮಾಡ್ತಾ ಉಂಟು ಗವರ್ಮೆಂಟ್. ಅದು ನನ್ನೊಂದು ಒಪಿನಿಯನ್. ಮತ್ತೆ ನಾನು ಯಾವ ಪಾರ್ಟಿಗೂ ಕೂಡ ನಾನು ರೆಪ್ರೆಸೆಂಟ್ ಮಾಡ್ತಿಲ್ಲ. ಅಲ್ಲ ಸರ್, ಯಾವ ಸಮಾಜ ಮಿಸ್ಲೀಡ್ ಮಾಡ್ತಾ ಇದೆ ಅರ್ಥ ಆಗಿಲ್ಲ. ಅಲ್ಲ, ಈಗ ನೋಡಿ, ಈಗ ಇದು ಇವರು ಬಿಜೆಪಿನವರು ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಇದು ಆಕ್ಚುಲಿ ಐ ಸೇ ದಟ್ ಇಫ್ ನಾರಾಯಣ್ ಗುರು ಶುಡ್ ಬಿ ಕನ್ಸಿಡರ್ಡ್ ಆಸ್ ದಿ ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಅವರದ್ದು ಸರಿ. ಈಗ ಸರ್, ಯಾರು ರಾಜಕೀಯ ಮಾಡ್ತಾ ಇದ್ದಾವೆ, ಯಾವ ಸಮಾಜ ಅಂತ ತಾವು ಹೇಳಿದ್ರಲ್ಲ ಸರ್, ನೇರವಾಗಿ ಹೇಳಿ, ಮುಕ್ತವಾಗಿ ಅವಕಾಶ. ನಾವುಗಳು ಯಾಕೆ ತಮ್ಗಳಿಗೆ ಫೋನ್ ಕಾಲ್ ಕೊಡ್ತೇವೆ ಅಂತ ಬಂದಾಗ ತಮ್ಮ ಹೆಸರು ರಿವೀಲ್ ಆಗಲ್ಲ, ತಮ್ಮ ಮುಖಚಹರೆ ರಿವೀಲ್ ಆಗಲ್ಲ, ತಮ್ಗಳಿಗೆ ಬೇಕಿರುವಂತದ್ದು ಗೊತ್ತಿರುವಂತದ್ದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಕ್ತವಾಗಿ ಹಂಚ್ಕೊಳ್ಬಹುದು. ಇಲ್ಲಿ ಮುಚ್ಚುಮರೆ ಬೇಡ, ನೇರವಾಗಿ ಹೇಳಿ ಸರ್. ನಾರಾಯಣ ಗುರು ಸ್ವಾಮಿದ್ದು ಅದು ಟ್ರೆಂಡಿಸ್ಟಿಗೆ ಆಪರ್ಚುನಿಟಿ ಕೊಡಬೇಕು, ಗವರ್ಮೆಂಟ್ ಅದನ್ನು ಕನ್ಸಿಡರ್ ಮಾಡ್ಬೇಕಂತ ನಾನು ಹೇಳುದು. ನಾನು ಆಸ್ ನನ್ನ ಒಪಿನಿಯನ್. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ಪಾತಿಲ್ಲ ಸರ್. ಇತ್ತ ಎಂಕ ಅರ್ನ ಒಂದು ಬಾರಿ ಶೋಕ್ ಆರು ದೀಪು ಶೆಟ್ಟಿಗೆ ಆರ್ ಬಾರಿ ಶೋಕ್ ಒಂದು ಪಾತರ ಪಂಡಿರ್ದು ಅದ ಬಂದಾಗ ಶಾಯದ್ ನೆಟ ಏರ್ಲ ಇದ ಮುಟ್ಟ ಅಂಚ ಆಪ್ ಥಿಂಕ್ ಮಲ್ದಿದೆ ಆರ್ ಬಾರಿ ಒಂದು ಶೋಕದ ಪಾತ್ರ ಈ ಆ ಕಮ್ಯುನಿಟಿ ಪಿಲಿ ಒಟ್ಟು ಸೇರಿ ಎರಡ ಬೇತಾಗಲೇನು ಏರ್ಲ ಲೀಡರ್ ಆಗಿರೋ ಸಾಧ್ಯತೆ ಅಂಚಿತ್ ಅಂಚಿನದಾದ ಒಂದು ಎಡ್ಡ ಪಾತ್ರ ಬಂದಿರ ಬಾರಿ ಶೋಕ ಇದ ಮುಟ್ಟ ಎಲ್ಲ ಅಂಚ ಪಾತಿರ್ತಿದ್ದೆ ಮಾತ್ರ ಎನ್ನ ಒಂದು ವಿಚಾರದ ಅದೇ ಬಂದಾಗ ನೆಟ ಅಂದು ಆ ಕಮ್ಯುನಿಟಿಗೆ ಒಂಚೂರು ನೆಟ ಪ್ರತಿಯೊಂದು ಫೀಲ್ಡ್ ಇಲ್ಲ, ಆ ಕಮ್ಯುನಿಟಿಗೆ ಒಂಚೂರು ಪೂರಾಗೆಲ್ಲ ಒಂಚೂರು ಜಾತಿ ದೃಷ್ಟಿ ಒಂಚೂರು ಎತ್ತೇ ಇಜ್ಜಿ ಪನಾಡು ಜಾತಿದ ಇಜ್ಜಿ ಪನಾಡು ಮಾತ್ರ ಪೂಜಾರ್ಲು ಬಂಡಿಗೂಲೆ ಅಂಚರ ಎಂಕಲ ಮಸ್ತ್ ಅನುಭವ ಆತಂಡು ಯಾ ನಾವೇ ಕಮ್ಯುನಿಟಿಗೆ ಎಂಕ ಮಸ್ತ್ ಕೋಡಿಡ ಆತಂಡು ಮಾತ್ರ ಆರ್ ದೀಪ ಆರ್ ಪನ್ನ ಅದ್ರ ಬೇಗ ತಗ್ಗದು ಬಗ್ಗದು ಕುಡಿಯೋದು ರೆಸ್ಪೆಕ್ಟ್ ಕೊಡ್ದು ಆ ಗುರುಕುಲ್ನ ಪಾತ್ರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಹಿಂದೂ ಸಮಾಜ ಪೂರಗಳನ್ನ ಒತ್ತಿಗೆ ತಗೊಂಡು ಲೀಡರ್ ಆಡಲ್ಲ ಮಲ್ಲಜ್ಜಿ ತನ್ಕಲೆಗೆ ಲೀಡರ್ ಕೊಡ್ಜಿಡ್ಲ ಮಲ್ಲಜ್ಜಿ ಅದನ್ನೊಟ್ಟು ಸಹಕರಿಸೋರ ಆರ್ ದೀಪು ಆರ್ ತನ್ನ ಪಾತ್ರ ಬಾರಿ ಮೆಚ್ಚಿನ ಪಾತ್ರ ಬಾರಿ ರಿಯಲಿ ಮಸ್ತ್ ಬ್ಯೂಟಿಫುಲ್ ಎಂಕ ಯಾರಿಗೆ ಸರೆಂಡರ್ ಆದ ಪಂತ ಇಲ್ಲಿ ಪಾತ್ರ ಏ ಬಂದಾಗ ಮಸ್ತ್ ಖುಷಿ ಆಡರ್ ನಾ ಪಾತ್ರ ಈಗ ಕುಳಂದು ವಿಷಯದ ಅದೇ ಬಂದಾಗ ಅವ್ ಕೇರಳದ ಮ್ಯಾಟರ್ ಕೇರಳದ ರಾಜ್ಯ ಆಯ್ತಾ ಹಿಂದುಲೆಗ್ ಪೊಲಿಟಿಕಲ್ ಆದ ಟಾರ್ಗೆಟ್ ಮಲ್ಪಿಯರು ಆಯ್ತಾ ಅಂತ ಅದು ಹಿಂದುತ್ವದ ಒಂದಿನ ಭಾವನೆ ಇಜ್ಜಿ ಬಂದದು ಈ ಮೊಗಲು ನಾರಾಯಣ ಗುರು ಪೂರ ಒಂದೇ ಎಂದು ಬಂತಾರೆ ಹಿಂದೂ ಅಂಚ ಅದು ಬ್ಯಾಕ ಶಂಕರಾಚಾರ್ಯ ಅರ್ನಾದಿಲ್ಲಿ ಹಿಂದುತ್ವ ಭಾವನೆ ಪುಟ್ಟದ ಬಂದಿನ ಉದ್ದೇಶ ಶಾಯದಾಗಲೆಲ್ಲ ಸೆಂಟ್ರಲ್ದಾಗ ಬಿಜೆಪಿದಾಗ ಅಂಚ ಮಲ್ತಿರೋದಾನೆ ಗೊತ್ತು ಜಂಗೆ ಎನ್ನ ಒಂದು ಅನಿಸಿಕೆ ಆಯ್ತಾ ಸರಿ
ಓಕೆ, ಇದಕ್ಕೆ ನಾವು ಜನರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತದ್ದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೈನ್. ಶಂಕರಾಚಾರ್ಯರು ಹಿಂದೂಗಳನ್ನ ಪ್ರತಿಪಾದಿಸ್ತಾರೆ, ನಾರಾಯಣ ಗುರುಗಳು ಬಹುಶಃ ಹಿಂದೂಗಳನ್ನ ಪ್ರತಿಪಾದಿಸ್ತಾ ಇಲ್ವಾ? ಆ ಒಂದು ವಿಚಾರವನ್ನ ಹೇಳಿರುವಂತದ್ದಲ್ಲ, ಅರ್ಥ ಆಗ್ತಾ ಇಲ್ಲ ಇದೇ ಒಂದು ವಿಚಾರವನ್ನ. ಏನ್ ಸರ್, ಏನ್ ಹೇಳಿದ್ದಾರೆ ಅವರು? ರಾಧಾಕೃಷ್ಣ ಅವರು ಕೇಳಿರಬಹುದು, ಏನ್ ಹೇಳಿದ್ದಾರೆ? ಇದು ಜನರ ಅಭಿಪ್ರಾಯಗಳು, ಈ ರೀತಿ ಅಭಿಪ್ರಾಯ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದು ಅವರು ಮಾತಾಡ್ಬೋದು. ಈಗ ನಾವು ಪಿಲ್ಲವರ್ಸ ಮಂಕುತಿಮ್ಮನೊಂದು ಇದಿದೆ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ. ಈಗ ಕಷ್ಟ ಬಂದಿದೆ, ಕಲ್ಲಾಗು ಕಷ್ಟಗಳ, ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗಿ, ದಿನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗಿ ಬಾಳು ಮಂಕುತಿಮ್ಮ ಅಂತೇಳಿ. ಈಗ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕೋಟಿ ಚೆನ್ನಯರ ಕಾಲಾವಧಿ ನಂತರ, ಅದಕ್ಕಿಂತ ಮುಂಚೆ ಬಿಲ್ಲವರಿಗೆ ಬಹಳವಾದಂತಹ ಸ್ಥಾನಮಾನಗಳು ಇತ್ತು. ಅವರು ಮಂತ್ರಿ ಆಗಿದ್ರು, ಸೈನ್ಯದಲ್ಲಿದ್ರು, ವೈದ್ಯಕೀಯದಲ್ಲಿದ್ರು, ಪೂಜಾರಿಗಳಂತ ಅನ್ನಿಸ್ಕೊಂಡವರು. ಇದು ಎಲ್ಲಿ ಆಯಿತು ಅಂತ ಹೇಳಿದ್ರೆ, ಅವರು ಯಾವಾಗ ಒಂದು ಏನು ರಾಜ್ಯ ಬೇಕು ಅಂತ ಕೇಳಿದಾಗ ಅವರ ಕಾಲಾವಧಿ ನಂತರ ಎಲ್ಲರೂ ಒಟ್ಟಾದರು, ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಸಾಮಾಜಿಕವಾದಂಥ ಬಹಿಷ್ಕಾರ. ಆಗ ನಾನು ಹೇಳುವಂಥದ್ದು ಇಷ್ಟೇ, ನಾವು ಬಿಲ್ಲವರು ಆದರೆ ನಾವು ಏನು ನೆರೆ ಅಂತ ಹೇಳ್ತೇವೆ, ನೆರೆಗೆ ಎದುರಾಗಿ ಈಜಬಾರದು ಯಾವುದೇ ವಿಚಾರದಲ್ಲಿ. ಅಲ್ಲ, ನಾವು ಬೇರೆ ವಿಚಾರದಲ್ಲಿ, ಸಮಾಜದಲ್ಲಿ ಈ ವಿಚಾರ ಅಲ್ಲ. ಆ ಕಾಲರ್ಸ್ ಗಳು ಏನಿರುವಂತ ವಿಚಾರ, ದೀಪು ಅವರು ಹೇಳಿದಂತ ವಿಚಾರವನ್ನ ಆ ಕಾಲರ್ ಪ್ರೆಸ್ ಮಾಡಿರುವಂತದಲ್ಲಿ ತಾವು ಹೇಳ್ತಾರೆ ನೆರೆಗೆ ವಿರುದ್ಧವಾಗಿ ನಾವುಗಳು ಈಜಬಾರದು. ನಾವು ಸಮಾಜದ ತಮ್ಮ ಪಕ್ಷದ ನಾಯಕರು ಅದನ್ನೇ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಾಣ್ತಾ ಇದೆ. ಸಮಾಜದ ವಿರುದ್ಧವಾಗಿ ಈಜ್ತಾ ಇಲ್ಲ, ಹಾಗಾಗಿ ಯಾರೊಬ್ರು ಕೂಡ ಈ ಬಗ್ಗೆ ಮಾತುಗಳನ್ನ ಆಡ್ತಾ ಇಲ್ಲ. ನಾನು ಬಿಲ್ಲವರಿಗೆ ಕಿವಿ ಮಾತು ಇಲ್ಲ ಸರ್, ಇದು ಆಗ್ತಾ ಇರುವಂತದ್ದು ನೆರೆಗೆ ಅವರೇನು ಹೇಳಿದ್ದಾರೆ ಅದಲ್ಲ, ನಾನು ಕಿವಿ ಮಾತು. ನಾನು ನೇರವಾಗಿ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬಿಜೆಪಿ ಕರ್ನಾಟಕವು ಕೂಡ ಹೇಳಿದೆ, ಏನ್ ಹೇಳಿದ್ದಾರೆ ನೋಡ್ಕೊಂಡ. ರಾಜಪಥದಲ್ಲಿ ಚಲಿಸುವ ಟ್ಯಾಬ್ಲೋಗಳಿಗೆ ಮಾರ್ಗದರ್ಶಿ ಸೂತ್ರಗಳಿವೆ. ನಳಿನ್ ಗಣರಾಜ್ಯೋತ್ಸವಕ್ಕೆ ಕೇರಳ ಸರ್ಕಾರ ಕಳುಹಿಸಿದ್ದ ನಾರಾಯಣಗುರು ಸ್ತಬ್ಧಚಿತ್ರ ಪ್ರಸ್ತಾವನೆ ತಿರಸ್ಕಾರದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಪ್ರಜಾಪ್ರಭುತ್ವ ದಿನದಂದು ದೆಹಲಿಯ ರಾಜಪಥದಲ್ಲಿ ಚಲಿಸುವ ಟ್ಯಾಬ್ಲೋಗಳಿಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ. ಕೇಂದ್ರ ಕಳುಹಿಸಿದ ಮಾರ್ಗದರ್ಶಿ ಸೂತ್ರಗಳನ್ನು ಕೇರಳ ನಿರ್ಲಕ್ಷ್ಯ ಮಾಡಿದೆ. ಕೇರಳ ಸರ್ಕಾರದ ಧೋರಣೆಯಿಂದ ಇದು ರದ್ದಾಗಿದೆ ವಿನಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧಚಿತ್ರ ಎನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರ ರದ್ದು ಮಾಡಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಗುರು ಸ್ತಬ್ಧಚಿತ್ರ ಪ್ರಸ್ತಾವನೆ ತಿರಸ್ಕಾರ ವಿವಾದವೇ ಅಲ್ಲ, ಬಿಜೆಪಿ ಕರ್ನಾಟಕ. ಗಣರಾಜ್ಯೋತ್ಸವಕ್ಕೆ ಕೇರಳ ಸರ್ಕಾರ ಕಳುಹಿಸಿದ್ದ ನಾರಾಯಣಗುರು ಸ್ತಬ್ಧಚಿತ್ರ ಪ್ರಸ್ತಾವನೆ ತಿರಸ್ಕಾರ ವಿವಾದವೇ ಅಲ್ಲ ಎಂದಿದೆ. ಈ ಬಗ್ಗೆ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿ, ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರು ವಿವಾದವೇ ಅಲ್ಲದ ವಿಚಾರವನ್ನ ವಿವಾದಗೊಳಿಸಲು ಹೊರಟಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಬಿಜೆಪಿ ಪಕ್ಷ ಅಪಾರ ಗೌರವ ಹೊಂದಿದೆ. ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಪ್ರತಿ ವರ್ಷ ನಾರಾಯಣ ಗುರು ಜಯಂತಿ ಆಚರಿಸಿ ಮಹಾನ್ ಸಮಾಜ ಸುಧಾರಕರಿಗೆ ಹೃದಯಪೂರ್ವಕ ಗೌರವ ನೀಡುತ್ತಿದ್ದೇವೆ. ಸಂಸದರು ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿರುವಂತಹ ಮಾತುಗಳು ತಾವು ಕೇಳ್ಪಟ್ರಿ. ರಾಜಪಥದಲ್ಲಿ ಚಲಿಸುವಂತಹ ಟ್ಯಾಬ್ಲೋಗಳಿಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ, ಅದನ್ನ ಕೇರಳ ಸರ್ಕಾರ ರಿಜೆಕ್ಟ್ ಮಾಡಿದೆ, ಹಾಗಾಗಿ ತಿರಸ್ಕಾರ ಆಗಿರಬಹುದು ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಆದ್ರೆ ಮಾರ್ಗಸೂಚಿಗಳು ಹೇಗಿರುತ್ತೆ ಅನ್ನೋದು ಕೇರಳ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಬಂದಾಗ 5 ಬಾರಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಕೇರಳ ಸರ್ಕಾರ, ಆದ್ರೆ ಅವರುಗಳಿಗೆ ಗೊತ್ತಿಲ್ಲ ಮಾರ್ಗದರ್ಶಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಅವುಗಳು ವ್ಯತಿರಿಕ್ತವಾಗಿರುವಂತಹ ಮಾರ್ಗದರ್ಶಿಗಳನ್ನ ಕೊಟ್ಟಿದ್ದಾರೆ ಕೇರಳ ಸರ್ಕಾರ ಅಂತ ವಿಚಾರವನ್ನ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಜೊತೆಗೆ ಇನ್ನೊಂದ್ ಕಡೆ ಬಿಜೆಪಿ ಕರ್ನಾಟಕ ಹೇಳಿರುವಂತೆ ಇದು ವಿವಾದವೇ ಅಲ್ಲ, ಸುಮ್ಮನೆ ವಿವಾದ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಕುಮಾರಸ್ವಾಮಿ ಅವರ, ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಎಸ್ ಸರ್, ಈ ಒಂದು ವಿಚಾರವನ್ನು ತಮ್ಮಲ್ಲೇ ನಾನು ಕೇಳ್ತೇನೆ ಸರ್. ಕೇರಳ ಸರ್ಕಾರ ಕೆಲವು ವಿಚಾರಗಳನ್ನ ಕೇಂದ್ರ ಕಳುಹಿಸಿದಂತಹ ಮಾರ್ಗದರ್ಶಿ ಸೂತ್ರಗಳನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನೋ ವಿಚಾರ, 5 ಬಾರಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಒಂದು ಕೇರಳ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಮಾಡುತ್ತಾ ಅವ್ರಿಗೆ ಗೊತ್ತಿಲ್ವಾ ಮಾರ್ಗದರ್ಶನ ಅಂತ ವಿಚಾರ ಬರುತ್ತೆ. ಎಸ್ ಸರ್, ನೋಡಿ, ಕೇಂದ್ರ ಸರ್ಕಾರದ ಏನು ರಕ್ಷಣಾ ಸಚಿವಾಲಯ, ಅದಕ್ಕೆ ಇರುವಂತ ಅಧಿಕಾರ, ಅದನ್ನು ಅದು ಬಳಸಿಕೊಂಡಿದೆ. ಇನ್ನು ನಾಳೆಯೂ ಅವಕಾಶವನ್ನು ಕೊಡುವುದಿಲ್ಲ ಅಂತ ಹೇಳಿಲ್ಲ, ಕೊಡಬಹುದು.
ಎಷ್ಟು ಬಾರಿ ಸಹ ಕೊಡ್ಬೋದು, ಒಂದೇ ಬಾರಿ ವಿವಾದವೇ ಅಲ್ಲ, ವಿವಾದ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರದವರು ಯಾವಾಗ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಪ್ರಯಾರಿಟೀಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಒಂದು ವಿವಾದ ಮಾಡ್ತಾ ಇಲ್ಲ, ಸೃಷ್ಟಿ ಮಾಡಿದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಜನ ಹಿಂದುಳಿದ ವರ್ಗದವರಿದ್ದಾರೆ. ಸೊ ನಮ್ಗೆಲ್ರಿಗೆ ಮನಸ್ಸಿಗೆ ತುಂಬಾ ನೋವು ಉಂಟಾಗಿದೆ. ಸೊ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿ ಆರ್ ಪಾರ್ಟ್ ಆಫ್ ದಿಸ್ ಚಳುವಳಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ಬಿಜೆಪಿ ಪಕ್ಷದವರು ಯಾರು MLAs ಇದ್ದಾರೆ, MPs ಇದ್ದಾರೆ, ಇವರೆಲ್ಲ ಎಷ್ಟೋ ಜನ ನಮ್ಮ ಕಮ್ಯುನಿಟಿಯಲ್ಲಿ ಇದ್ದು, ನಮ್ಮ ಕಮ್ಯುನಿಟಿ ವಿ ಆರ್ ದ ಡಿಸೈಡರ್ಸ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ವಿ ಆರ್ ದ ಡಿಸೈಡರ್ಸ್, ವೋಟರ್ಸ್ ನಾವು. ಸೊ ವಿ ಹ್ಯಾವ್ ಡಿಸೈಡೆಡ್ ಹೂಮ್ ಟು ಸೆಲೆಕ್ಟ್. ಅಂಡ್ ನಾವು ಎಷ್ಟೋ ಜನರನ್ನು ವಿಧಾನಸಭೆಗೆ ಕಳಿಸಿದ್ದೇವೆ. ಸೊ ಅವ್ರದ್ದು ಜವಾಬ್ದಾರಿ ಇರ್ತದೆ, ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಬಿಜೆಪಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆನ್ಸರಬಲ್ ಟು ದ ಲೋಕಲ್ ಜನರಲ್ ಪಬ್ಲಿಕ್. ಸೊ ಅವರು ಆನ್ಸರಬಲ್, ದೇ ಹ್ಯಾವ್ ಟು ಆನ್ಸರ್, ದೇ ಹ್ಯಾವ್ ಟು ಟಾಕ್. ಅಟ್ಲೀಸ್ಟ್ ಏನು ಬೇಡ, ಕನಿಷ್ಠ ಪಕ್ಷ ಅವರು ಒಂದು ರಾಷ್ಟ್ರಪತಿಗೆ ಒಂದು ಮನವಿ ಮಾಡಿದ್ರು ಓಕೆ, ಒಂದು ಲೆಟರ್ ಬರೆದ್ರು ಓಕೆ, ಮಾಡಿದ್ದೇವೆ, ಈ ರೀತಿ ಇದೆ, ನಮ್ಮ ಜನರ ಬೇಡಿಕೆ ಇದೆ, ಈ ರೀತಿ ನಮ್ಮ ಜನರ ಮನಸ್ಸಿಗೆ ನೋವುಂಟು ಮಾಡಿದೆ, ನಾವು ಆ ಕಮ್ಯುನಿಟಿಯಲ್ಲಿ ಇದ್ದೇವೆ, ನಮಗೆ ಜನರು ಆ ಡಿಸೈಡರ್ಸ್, ಅವರು ಬಿಲ್ಲವ ಕಮ್ಯುನಿಟಿ ಇರ್ಬೋದು ಅಥವಾ ಹಿಂದುಳಿದ ವರ್ಗ ಇರ್ಬೋದು, ದೇ ಆರ್ ಅವರ್ ವೋಟರ್ಸ್. ಅಟ್ಲೀಸ್ಟ್ ಅವರ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ಹೇಳಿ ಒಂದು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಷ್ಟಾದ್ರೂ ಮಾಡಿದ್ರೆ ಸಾಕು. ಬೇರೆ ಜಾಸ್ತಿ ಏನ್ ಮಾಡ್ಬೇಕಂತ ಸರ್, ಒಂದು ತಮ್ಮಲ್ಲಿ ಒಂದು ಜವಾಬ್ದಾರಿ ಇದೆ ಸರ್. ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಹೇಳಿದ್ದಾರೆ, ಕೇಂದ್ರ ಕಳುಹಿಸಿದಂತ ಮಾರ್ಗದರ್ಶಿ ಸೂತ್ರಗಳನ್ನ ಕೇರಳ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ, ಕರಾವಳಿ ಭಾಗದ ಜನರಿಗೆ, ಕರ್ನಾಟಕದ ಜನರಿಗೆ ಆ ಒಂದು ಕೇರಳ ನಿರ್ಲಕ್ಷ್ಯ ಮಾಡಿರುವಂತಹ ಮಾರ್ಗದರ್ಶಿಗಳು ಏನು, ಕೇಂದ್ರ ಕಳುಹಿಸಿದಂತಹ ಮಾರ್ಗದರ್ಶಿ ಏನು, ಅದರಲ್ಲಿ ಏನಿರ್ಬೇಕಾಗಿತ್ತು, ಇಲ್ಲಿ ಕೇರಳ ಸರ್ಕಾರ ಯಾವುದನ್ನ ಎಡವಟ್ಟು ಮಾಡಿಕೊಂಡಿದೆ, ಈ ಒಂದು ವಿಚಾರವನ್ನ ಜನತೆಯ ಮುಂದೆ ಇಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಹೇಳಿರುವಂತಹ ಮಾತು. ಕೇರಳ ಸರ್ಕಾರ ಕೇಂದ್ರದ ಮಾರ್ಗದರ್ಶಿಗಳನ್ನ ನಿರ್ಲಕ್ಷ್ಯ ಮಾಡಿದೆ. ಕೇಂದ್ರದ ಮಾರ್ಗದರ್ಶಿಗಳು ಏನು ಅನ್ನೋಂಥದ್ದು ಸಾಮಾನ್ಯ ಜನರಿಗೆ, ನಮ್ಗಳಿಗೆ ಬೇಕು, ಸ್ವಲ್ಪ ನೋಡಬೇಕು ಅನ್ನೋದು. ಅದು ಮುಂದಿನ ದಿನದಲ್ಲಿ ಜನರ ಮುಂದೆ ಇಡುವಂತ ಆಗುತ್ತೆ. ಓಕೆ, ನಳಿನ್ ಕುಮಾರ್ ಕಟೀಲ್ ನೋಡಿ, ಇಲ್ಲಿ ಯಾರನ್ನ ನಾನು ದೂಷಿಸ್ತೇನೆ, ರಾಜಕೀಯ ವ್ಯಕ್ತಿಗಳಿಗೆ ನಾನು ಮಾತು ಹೇಳ್ತೇನೆ. ನೀವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ. ನಿಮಗೆ ಎಲೆಕ್ಷನ್ ಬಂದು ಸೀಟ್ ಕೊಡುವಾಗ, ನಾಮಿನೇಷನ್ ಮಾಡುವಾಗ ನೀವು ಬರ್ತೀರಿ, ದೇವಸ್ಥಾನಕ್ಕೆ ಬರ್ತೀರಿ, ನಾರಾಯಣ ಗುರುಗಳ ಮಂದಿರಕ್ಕೆ ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಭಾರಿ ಗೌರವ ತೋರಿಸ್ತೀರಿ. ಇದನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳಿ. ಅವರ ತತ್ವ ಸಂದೇಶ ಅದನ್ನು ಇಟ್ಕೊಂಡು ನೀವು ಕೆಲಸ ಮಾಡಿ. ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ನಮಗೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರು, ಅವರು ಅನುಕರಣೀಯರು ಕೂಡ. ಯಾಕೆಂತ ಹೇಳಿದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ಇಲ್ಲಿ ಯಾವುದೇ ಮತ ಪಂಥ ಭೇದ ಯಾವುದೂ ಇಲ್ಲ. ಎಲ್ಲರೂ ಹಿಂದುಳಿದ ವರ್ಗದಗಳು ಅರ್ಚಕರು ಕೂಡ ಇದ್ದಾರೆ. ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕೂಡಿಸುವಂಥದ್ದು. ಅದಲ್ಲದೆ ಒಂದು ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯ ಪಾದ ಪೂಜೆ ಮಾಡಿದಂಥದ್ದು. ಆದರೆ ಇಂದಿನ ರಾಜಕಾರಣಿಗಳು ನಾವೇನ್ ಮಾಡ್ತೇವೆ, ಮಾತಿನಲ್ಲಿ ಮಾತಾಡ್ತೇವೆ, ದೊಡ್ಡ ದೊಡ್ಡ ಆತ್ಮಲ್ಲಿ ನಮ್ದು ಬೇರೆನೇ ನಡೀತಾ ಇರುತ್ತೆ. ಬಹಳ ಬೇಸರ ಆಯ್ತು, ಬಹಳ ದುಃಖ ಆಯ್ತು. ನಮ್ಮಲ್ಲಿ ಇಷ್ಟು ರಾಜಕಾರಣಿಗಳಿದ್ದಾರೆ, ನಮ್ಮ ಸಂಸದರಿದ್ದಾರೆ. ಸಂಸದರದ್ದು ಈಗ ಏನೋ ಒಂದು ಅವರು ತುಟಿ ಬಿಚ್ಚಿದಾಗ ಆಯಿತು. ಅದೆಷ್ಟೋ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ ಇಲ್ಲಿಂದ ಆರಿಸುವುದವರು. ಇವರಿಗೆ ಒಂದು ಮಾತಾಡ್ಲಿಕ್ಕೆ ಒಂದು ಮಾತು ಅವರ ಬಾಯಿಂದ ಬರಲಿಲ್ಲ. ಬಹಳ ಬೇಸರ ಆಯಿತು. ನೀವು ನಾರಾಯಣ ಗುರುಗಳ ನಿಜವಾಗಿ ಅವರ ಬಗ್ಗೆ ಕಳಕಳಿ ಇದೆ. ಒಂದು ಮಾತು ಏನಾದರೂ ಒಂದು ಜನಗಳಿಗೆ, ಅವರ ಯಾರು ಅನುಯಾಯಿಗಳಿದ್ದಾರೆ ಅವರಿಗೆ ಹೇಳ್ಬೋದಿತ್ತು, ಅವರಿಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಅದು ಬಿಟ್ಟು ಈ ಜನಗಳನ್ನು ತಪ್ಪು ದಾರಿಗೆ ಎಳೆಯುವಂಥದ್ದು ಕೆಲಸವನ್ನು ಖಂಡಿತವಾಗ್ಲೂ ಮಾಡಬೇಡಿ. ನಿಮಗೆ ಏನು ಅವರ ಸರ್ಕಾರದ ಬಗ್ಗೆ ಅವ್ರು ಏನೇ ಹೇಳಿದ್ರು, ಕೇಂದ್ರ ಸರ್ಕಾರ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಲಿಕ್ಕೆ ತಿಳಿಸಿತ್ತು. ಇಂಥ ಸುಳ್ಳುಗಳನ್ನೆಲ್ಲ ನೀವು ಈಗ ನಮ್ಮ ಈ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಬುದ್ಧಿವಂತರಿದ್ದಾರೆ, ಅವರಿಗೆ ಅರ್ಥ ಆಗುತ್ತೆ. ಇಂಥದ್ದನ್ನೆಲ್ಲ ಕೇಳಿ ನೋಡಿ, ಅನೇಕ ನಿದರ್ಶನಗಳಿದೆ. ನಾನು ಹೇಳಲಿಕ್ಕೆ ಹೋದ್ರೆ, ಕೋಟಿ ಚೆನ್ನಯ್ಯ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತ ಆಯ್ತು, ಇಲ್ಲಿ ಕೂಡ ಜನಗಳನ್ನು ದಾರಿ ತಪ್ಪಿಸಿದ್ರು. ಇಲ್ಲಿ ಕೂಡ ಏನಾಯ್ತು, ಇವತ್ತಿನವರೆಗೆ ಆಗಿದ್ಯಾ? ಏನ್ ಮಾಡಿದ್ರು ದಾರಿ ತಪ್ಪಿಸುವಂತ ಕೆಲಸ. ಇಂಥದ್ದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಈ ಆಟ ಇನ್ನು ಎಲ್ಲ ಪಕ್ಷದವರಿಗೂ, ನಾನು ಪಕ್ಷ ಭೇದ ಮರೆತು ಇಲ್ಲಿ ಹೇಳ್ತಿದ್ದೇನೆ, ರಾಜಕಾರಣಿಗಳೇ ದಯವಿಟ್ಟು ತಮ್ಮ ಆತ್ಮವನ್ನು ಶುದ್ಧ ಮಾಡಿಟ್ಕೊಳ್ಳಿ. ಜನಗಳ ದಾರಿ ತಪ್ಪಿಸುವ ಕೆಲಸ ಇನ್ನು ಹೆಚ್ಚಿನ ದಿನಗಳಲ್ಲಿ ನಡೆಯುವುದಿಲ್ಲ. ಯುವಕರು ಕೂಡ ಎಚ್ಚೆತ್ತಿದ್ದಾರೆ, ಅವರು ಕೂಡ ವಿದ್ಯಾವಂತರಾಗಿದ್ದಾರೆ. ನೀವು ನಾರಾಯಣ ಗುರುಗಳಾಗಿರ್ಬೋದು ಅಥವಾ ಯಾರು ಒಂದು ಆದರ್ಶಗಳಿದೆ, ನಮ್ಮ ಆದರ್ಶ ವ್ಯಕ್ತಿಗಳಂತ ಇದ್ದಾರೆ, ಅವರ ಬಗ್ಗೆ ಬರೀ ಭಾಷಣ ಮಾಡಿ ಹೋದರೆ ನಮ್ಮನ್ನು ಜನಗಳ ಬೆಳಗ್ಗೆ ಒಂದು ಸಲ ಚಪ್ಪಳೆ ತಟ್ಟಿ ಮತ್ತೆ ನಮ್ಮನ್ನು ಹಾಗೆ ನಿಲ್ಲಿಸ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ, ಇದು ಖಂಡಿತ ನಿಮಗೆ ಅಪಾಯ ಮುಂದಿನ ದಿನಗಳಲ್ಲಿ ಕಾದಿದೆ ಅಂತ ಇವತ್ತಿನಲ್ಲಿ ನಾನು ಹೇಳಲಿಕ್ಕೆ. ಎಸ್, ಇದು ಪದ್ಮರಾಜರ ಮಾತುಗಳು. ಎಸ್, ಕೊನೆಯದಾಗಿ ಅನೇಕ ಕರೆಗಳು ಬರ್ತದೆ, ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ.
ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಇದು ನಿಮ್ ಹತ್ರ ಒಂದು ಕ್ವಶನ್ ಕೇಳ್ಬೇಕಾಯ್ತು. ನಿತಿನ್ ಅವರೇ, ನೀವು ಆ ಪ್ಲೇಸ್ ಅಲ್ಲಿ ಕೂತಿದ್ದೀರಲ್ಲ, ನಾನೊಂದು ಕ್ವಶನ್ ಕೇಳ್ಬೇಕು. ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಆ ಬಗ್ಗೆ ಸಾರಿದ್ದಾರೆ ಅಂತ ನೀವು ಹೇಳಿದ್ದೀರಿ. ಆದ್ರೆ ನೀವು ಆ ಡಿಬೇಟ್ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದೀರಾ, ಅವರು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅದು ತಪ್ಪು. ಅವರು ಉದ್ಧಾರ ಮಾಡಿದ್ದು ಇಡೀ ಮನುಕುಲದ ಜಾತಿಯನ್ನು. ಒಂದೇ ಜಾತಿ ಒಂದೇ ಮತ ಅಂತ ಹೇಳಿದ್ರೆ ಏನು? ಹಿಂದೂ ಬಹುಶಃ ತಾವು ಅರ್ಧದಲ್ಲಿ ಡಿಬೇಟ್ ಅನ್ನ ತಾವು ವೀಕ್ಷಿಸಿದ್ದೀರಾ ಅನ್ನೋದು ನನ್ನ ಭಾವನೆ. ಅರ್ಧದಲ್ಲಿ ಒಬ್ರು ಕರೆ ಮಾಡಿದ್ರು, ಆ ಸಂದರ್ಭದಿಂದ ನಾನು ಈ ಮಾತುಗಳನ್ನ ನನ್ನ ಭಾವನೆಗೆ ಬಂದಿರುವಂತದ್ದು. ಆ ಮಾತು ಬರ್ಲೇಬಾರ್ದು. ಆಗ ನೀವು ಹೇಳಿದ್ದು ಇಡೀ ಹಿಂದೂ ಮುಸ್ಲಿಂ ವಿಶ್ವ ಮಾನವತೆಯ ಪ್ರತಿಪಾದಕರು ಅಂತ ಹೇಳಿರುವಂತದ್ದು ಗೊತ್ತಾಗ್ತದೆ ನಿಮ್ಗೆ. ಅಲ್ಲಿ ನಿಮ್ಮಂತವರು ಬೇಕು. ವಿಶ್ವ ಮಾನವತೆಯ ಪ್ರತಿಪಾದಕರು ಅಂತ ಹೇಳಿದ್ರೆ, ವಿಶ್ವ ಮಾನವತೆಯ ಪ್ರತಿಪಾದಕರು ಅಂತ ಹೇಳಿದ್ರೆ ಅರ್ಥ ಏನು? ನೀವು ವಿಶ್ವ ಮಾನವತೆಯ ಪ್ರತಿಪಾದಕರು ಅಂತ ಹೇಳಿದ್ರೆ ಅರ್ಥ ಏನು? ಹೇಳಿರ್ಬೋದು. ಈಗ ನೀವು ಹೇಳಿರ್ಬೋದು ನಿತಿನ್ ಅವರೇ. ನಾನು ಹೇಳ್ತೀನಿ, ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಅಂತ ಹೇಳಿದ್ರೆ ಇದಕ್ಕೆ ಮಾನವ ಇದಕ್ಕೆ ಅವರು ಒಂದೇ ಅಂತೂ ಸಾರಿದ್ದು. ಇನ್ನೊಂದನೇದಾಗಿ ನಾನು ಹೇಳ್ತಾ ಇದ್ದೇನೆ, ನಾವುಗಳು ಕೂಡ ಇದನ್ನೇ ಹೇಳಿರುವಂತದ್ದು. ಬಹುಶಃ ತಾವು ಅರ್ಧದಿಂದ ಡಿಬೇಟ್ ಕೇಳಿದ್ದೀರಾ. ಸೊ ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್. ಎಸ್ ಮೇಡಮ್, ಬನ್ನಿ ಮಾತಾಡಿ ಮೇಡಮ್. ಹಲೋ ಮಾತಾಡಿ ಮೇಡಮ್. ಹಲೋ ಮಾತಾಡಿ, ಕೇಳ್ತಾ ಇದೆ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದರ ಮುಂಚಿನ ಸಲ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಾವು ಟಿವಿಯಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಅಲ್ಲಿ ನಾವು ಇದು ಸಂಚಲನ ಮಾಡಿದ್ದನ್ನು ನಾವು ನೋಡಿದ್ದೇವೆ ಮೊದಲು. ಹಲೋ ಆದ್ರೆ ಈ ವರ್ಷ ಸ್ಪೆಷಲ್ ಆಗಿ ಒಂದು ಶಂಕರಾಚಾರ್ಯದು ಮಾಡಿದ್ರೆ ಏನಪ್ಪಾ ಆಯ್ತು? ಅದರಲ್ಲಿ ಏನನ್ನು ದೊಡ್ಡದು ಮಾಡುವ ವಿಷಯ? ಅವರೇನು ಬೇರೆಯವರಲ್ಲ, ಇವರೇನು ಬೇರೆಯವರಲ್ಲ, ಎಲ್ಲರೂ ಇವರಿಬ್ಬರು ಮಾಡಿದ್ದಾರೆ ಅಂತ ಒಪ್ಕೊಂಡ್ರು ಅವರು. ರಾಧಾಕೃಷ್ಣ ಹೇಳ್ತಾ ಇದ್ರೆ ಇಷ್ಟೊಳಗೆ ಕಾಂಗ್ರೆಸ್ ಗವರ್ಮೆಂಟ್ ಮಾಡ್ಲೇ ಇಲ್ಲ ಅಂತ ಹೇಳಿ. ನಾವು ನೋಡಿದ್ದೇವೆ, ನೋಡಿಯೇ ಹೇಳುದು ಕರೆಕ್ಟ್. ಹೇಳುದಂತ ಹೇಳಿದ್ರೆ, ಈ ವರ್ಷ ಒಂದು ಶಂಕರಾಚಾರ್ಯರು ಮಾಡಿದ್ರೆ ಏನಾಯ್ತು? ಕಳೆದ ವರ್ಷ ನೀವು ಮಾಡಿ ಯಾವುದೋ ಕಳೆದ ವರ್ಷವ ಅದರ ಹಿಂದಿನ ವರ್ಷವ ಮಾಡಿದ್ದೀರಲ್ಲ, ಈ ವರ್ಷವನ್ನು ಮಾಡಿದ್ರೆ ಏನಾಯ್ತು? ಅದರಲ್ಲಿ ಶಂಕರಾಚಾರ್ಯರವರು ಏನಾದ್ರೂ ವರ್ಷ ಇರ್ಬೋದು, ಅದಕ್ಕಾಗಿ ಅವರ ಮೂರ್ತಿಯನ್ನು ಸಹ ಸ್ಥಾಪನೆ ಮಾಡಿದ್ದೇವೆ, ನೀವೆಲ್ಲರೂ ನೋಡಿರ್ಬಹುದು. ಓಕೆ ತಾವು ನನಗೆ ಕೇಳಿರುವಂತಹ ಪ್ರಶ್ನೆಯ ಉತ್ತರ ನಿಮ್ಮಲ್ಲೇ ಇದೆ ಎರಡನೆಯ ಪ್ರಶ್ನೆಯಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಮನಸ್ಥಿತಿಗಳು, ಇದು ಬದಲಾಗಲ್ಲ. ಬದಲಾದ್ರೆ ಮಾತ್ರ ನಮ್ಮ ದೇಶ ಬದಲಾಗುತ್ತೆ, ನಮ್ಮ ರಾಜಕಾರಣಿಗಳು ಬದಲಾಗ್ತಾರೆ. ಜೊತೆಗೆ ಸರ್ ಒಂದು ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ಒಂದು ಕಮೆಂಟ್ಸ್ ಇಲ್ಲಿ ಕೇಳಿದ್ದಾರೆ, ಸೀನಿಯಾರಿಟಿ ಪ್ರಕಾರ ತಾವು ಹೇಳಿದ್ರಿ, ಸೀನಿಯಾರಿಟಿ ಪ್ರಕಾರ ಗುರುಗಳನ್ನ ಆಯ್ಕೆ ಮಾಡುವುದಾದ್ರೆ ಕೇಂದ್ರ ಸರ್ಕಾರ ಅಡ್ವಾಣಿಯನ್ನ ಬಿಟ್ಟು ಕೋವಿಂದ್ರನ್ನ ರಾಷ್ಟ್ರಪತಿ ಮಾಡಿದ್ದು ಯಾಕೆ ಅನ್ನುವಂತ ವಿಚಾರವನ್ನ ಕೇಳಿದ್ದಾರೆ. ಬಹುಶಃ ಇಂತಹ ವಿಚಾರಗಳು ಬರುತ್ತೆ. ಕೊನೆಯದಾಗಿ ದೀಪು ಶೆಟ್ಟಿಗರ್ ಕೊನೆಯದಾಗಿ ನೋಡಿ, ನಾನು ಹಿಂದೂಗಳಲ್ಲಿ ಮಾಡುವಂತ ಮನವಿ, ಪ್ರತಿ ಧರ್ಮ ಹಿಂದೂ ಧರ್ಮ ಅಂತ ಹೇಳಿದ್ರೆ ಬೇರೆಯವರನ್ನು ಕೀಳು ಮಾಡ್ಕೊಂಡು ಹೋಗುದಲ್ಲ. ಬಟ್ ನಾವು ಹಿಂದೂಗಳು ಯಾಕೆ ಏಳಿಗೆ ಆಗ್ತಾ ಇಲ್ಲ ಎಂಬುದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತ ಯಾವುದಾದ್ರೆ ಗುರುಗಳನ್ನು ಅವಮಾನ ಮಾಡಿದ್ರೆ ಅದರಲ್ಲಿ ಜಾತಿ ನೋಡುದು, ಅದರಲ್ಲಿ ಧರ್ಮ ನೋಡುದು, ಅವರು ನಮಗೆ ಸಂಬಂಧಪಟ್ಟದ್ದಲ್ಲ. ಅಥವಾ ಏನ್ ಗೊತ್ತಾ, ರಾಜಕೀಯ ಪಕ್ಷ, ನಮ್ಮ ರಾಜಕೀಯ ಪಕ್ಷದವ ಮಾಡಿದ್ದು ಅದು ಸರಿ, ಅವರು ಮಾಡಿದ್ದೆಲ್ಲ ಸರಿ, ಇದು ನಾವು ಹಾಳಾಗ್ತಾ ಇರೋದು. ಇದೇ ನಾನು ಹೇಳುದು. ಇವತ್ತು ಪ್ರತಿಯೊಬ್ರು ನಮ್ಮ ಧರ್ಮವನ್ನು ಪ್ರೀತಿಸುವವರು, ಪ್ರತಿಯೊಬ್ರು ನಿಮ್ಮ ಧರ್ಮಕ್ಕೆ ಅವಮಾನ ಆದಾಗ, ನಮ್ಮ ಧರ್ಮದಲ್ಲಿರುವಂತ ಎಷ್ಟು ಮಹಾನ್ ವ್ಯಕ್ತಿಗಳಿದ್ದಾರೆ, ಅವರ ಕಾಲಿನ ಧೂಳಿಗೂ ಸಮಯ ಇಲ್ಲ. ಈಗ ಇರುವಂತಹ ವ್ಯಕ್ತಿಗಳು ರಾಜಕೀಯವಾಗಿ ಯಾರನ್ನೇಳು ಮೇಲೆ ಇಡ್ಲಿ, ಬಟ್ ಅವರ ಕಾಲಿನ ಧೂಳಿಗೂ ಸಮಯ ಇಲ್ಲದಂತವರ ನಾವುಗಳು ಅಂತವರನ್ನು ಯಾರೇ ಆಗಿರ್ಲಿ, ಯಾವ ಪಕ್ಷದವಾಗಿರ್ಲಿ, ಯಾವ ವ್ಯಕ್ತಿ ಆಗಿರ್ಲಿ, ಕೀಳು ಮಾಡಿದಾಗ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಅದೇ ರೀತಿ ನಾರಾಯಣ ಗುರುಗಳು ಎಂತ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲಾ ಜಾತಿಯನ್ನು ಸಮಾನವಾಗಿ ಕಾಣಿ, ಎಲ್ಲರನ್ನು ಸಮಾನವಾಗಿ ಕಾಣಿ, ಭಗವಂತನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ಇವತ್ತು ನಮ್ದೇನಾಗ್ತಿದೆ, ದೇವಸ್ಥಾನಗಳಲ್ಲಿ ಹಲವಾರು ಸಮಸ್ಯೆಗಳಾಗ್ತಿದೆ, ಹಲವಾರು ವ್ಯಕ್ತಿಗಳಿಗೆ ಊಟ ಬೇರೆ ಕೊಡುದು, ಇದು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಎಷ್ಟೋ ಮಂದಿ ಕೆಲವರ ಜೊತೆ ಊಟಕ್ಕೆ ಕುತ್ಕೊಂಡಾಗ ಅವರನ್ನು ಎಬ್ಬಿಸಿದು ಕೂಡ ಇದೆ, ನೀನ್ ಜಾತಿ ಬೇರೆ ಅಂತ ಹೇಳಿ. ಹಲವಾರು ದೇವಸ್ಥಾನದಲ್ಲಿ ಇಂಥದ್ದು ನಡೆದಿದೆ. ಅದೇ ರೀತಿ ಕೆಲವು ದೇವಸ್ಥಾನದಲ್ಲಿ ಏನಾಗ್ತದೆ ನೋಡಿ, ಜಾತಿ ಕೆಲವು ಕಡೆ ಬರುದಿಲ್ಲ. ಎಲ್ಲಿ ಗೊತ್ತಾ, ಈಗ ಕೆಲವರು ಕಾಣಿಕೆಗೆ ಒಂದು 100 ರೂಪಾಯಿ ಭಟ್ರ ಇದಕ್ಕೆ ಹಾಕ್ತಾರೆ. ಯಾರೇ ಆಗಿರ್ಲಿ, ಪೂಜೆ ಮಾಡುವವನಿಗೆ 100 ರೂಪಾಯಿ ಹಾಕ್ತಾರೆ, ಭಟ್ರ ಅಂತ ಹೇಳಲ್ಲ, ಅದು ಜಾತಿ ಬರ್ಬೋದು. ಮತ್ತೆ ಯಾರಾದ್ರೆ ಪೂಜೆ ಮಾಡುವವನಿಗೆ 100 ರೂಪಾಯಿ ಹಾಕಿದ್ರೆ ಅಂತ ಇಸ್ಕೊಳ್ಳಿ, 100 ರೂಪಾಯಿ ಹಾಕಿದ ಕೂಡ ಅವನಿಗೆ ದೊಡ್ಡ ಮಾಲೆ ಹಾಕುದು, ಇದೆಲ್ಲ ನಿಜವಾಗಿ ನಾವು ಆಳದದ್ದು. ಇಲ್ಲಿ ದೇವರ ಮುಂದೆ ಎಲ್ಲ ಸಮಾನರು. ಒಬ್ಬ ದೊಡ್ಡ ವ್ಯಕ್ತಿ ಬಂದ ಕೂಡ ಅವನನ್ನು ಲೈನ್ ನಿಲ್ಲಿಕ್ಕಿಲ್ಲ, ಸೀದಾ ಒಳಗಿಂದ ಬಿಡುದು. ಅಥವಾ ಕೆಲವು ದೇವಸ್ಥಾನದಲ್ಲಿ 300 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ. ಇಲ್ಲಿ ನಾವು ಆಳದದ್ದು. ನಮ್ಮ ಧರ್ಮ ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಸಮಾನರಾಗಿ ಯಾವಾಗ ನೋಡ್ತೇವೆ, ಅಲ್ಲಿ ತನಕ ನಾವು ಉದ್ಧಾರ ಆಗುದಿಲ್ಲ. ದೇವಸ್ಥಾನದಲ್ಲಿ ಯಾರಾದ್ರೂ ಇದು ದೇವಸ್ಥಾನದ ಉದ್ಧಾರಕ್ಕೆ ದುಡ್ಡು ಕೊಟ್ರ ಅವರಿಗೆ ಸನ್ಮಾನ ಮಾಡಿ, ಶಾಲಾಕಿ ಏನು ಮಾಡಿ, ದೇವಸ್ಥಾನದ ಹೊರಗೆ ಮಾಡಿ.
ದೇವಸ್ಥಾನದ ಹೊರಗೆ ವೇದಿಕೆ ಸೃಷ್ಟಿಸಿ ಅದನ್ನು ಮಾಡಿ, ದೇವರ ಮುಂದೆ ಎಲ್ಲರನ್ನು ಸಾಮಾನ್ಯವಾಗಿ ಕಾಣುವಂತೆ ಮಾಡಿ. ಮತ್ತೊಂದು ಹೇಳ್ತಾರೆ ನಾರಾಯಣ ಗುರುಗಳು, ಈಗ ಕುದ್ರೋಳಿ ಬಗ್ಗೆ ಹೆಚ್ಚಿನವರಿಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಈಗ ಎಲ್ಲರಿಗೂ ಗೊತ್ತಾಗಿದೆ, ಒಂದು ಟೈಮಲ್ಲಿ ನಾನು ಸಣ್ಣದಿರುವಾಗ ನನಗೆ ಆದ ಅನುಭವ ಹೇಳ್ತೇನೆ. ಕುದ್ರೋಳಿ ದೇವಸ್ಥಾನಕ್ಕೆ ಹೋಗುವಾಗ ಅಂತ ಹೇಳಿ ಕಾಂಗ್ರೆಸ್ ತಕ್ಕನ ದೇವಸ್ಥಾನ ಅಂತ ಹೇಳ್ತಿದ್ರು. ಒಂದು ಟೈಮಲ್ಲಿ ನನಗೆ ಅನುಭವ ಇದೆ, ನಾನು ಸಣ್ಣದಿರುವಾಗ ಎಷ್ಟೋ ಮಂದಿ ಹೇಳಿದ್ರು ಅದು ಕಾಂಗ್ರೆಸ್ನವರ ದೇವಸ್ಥಾನ ಅಂತ. ಎಂತ ಕೀಳು ಮನೋಭಾವನೆ, ಎಂತ ಕೀಳು. ಇವತ್ತು ಪರಿಸ್ಥಿತಿ ಜನಾರ್ದನ ಪೂಜಾರನ್ನು ಇವತ್ತು ದೇವರು ಅಂತ ಹೇಳುವಂತ ಎಷ್ಟೋ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಅವರನ್ನು ಕೀಳು ಮಾಡಿದ್ದಾರೆ. ಆದ್ರೆ ಇಲ್ಲಿ ಬೇಜಾರೇನದ ಅಂತ ಹೇಳಿದ್ರೆ ಅವರ ಕಮ್ಯುನಿಟಿ ಅವರಿಗೆ ಅವರ ಬಗ್ಗೆ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಇದು ನಿಜವಾಗಿ ಬೇಜಾರು, ಯಾಕಂದ್ರೆ ನಾವು ಆ ಟೈಮಲ್ಲಿ ಕೂಡ ಅವರ ಬಗ್ಗೆ ಗೌರವ ಇಟ್ಕೊಂಡಿದ್ದೆವು. ಅದೇ ನಾನು ಹೇಳುದು, ನಮ್ಗೆ ನಮ್ಮಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಸರಿಯಾಗಿ ನಾವು ರಾಜಕೀಯ ಬಿಟ್ಟು ತಲೆಯಲ್ಲಿರುವ ಜಿಡ್ಡು ಬಿಟ್ಟು ಯೋಚಿಸಿದ್ರೆ ಯಾವುದು ಸರಿ ಯಾವುದು ತಪ್ಪಂತ ಗೊತ್ತಾಗ್ತದೆ. ಅದೇ ರೀತಿ ನಮ್ಮ ಧರ್ಮದ ಬಗ್ಗೆ ಕೂಡ ಯೋಚಿಸುವಾಗ ತಲೆಯಲ್ಲಿರುವ ಜಿಡ್ಡು, ರಾಜಕೀಯ ಅಸ್ಪೃಶ್ಯತೆ ಇದನ್ನೆಲ್ಲ ಬಿಟ್ಟು ಯೋಚಿಸಿದ್ರೆ ಖಂಡಿತ ಗೊತ್ತಾಗ್ತದೆ. ಆಗ ಮಾತ್ರ ಸಮಾಜ ಮತ್ತೆ ಹಿಂದೂ ಧರ್ಮ ಉದ್ಧಾರ ಆಗ್ತದೆ. ಹಿಂದೂ ಧರ್ಮ ಶ್ರೇಷ್ಠವೇ, ಬಟ್ ಅದನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಆ ಹಾಳು ಮಾಡುವಂತ ಕೆಲಸವನ್ನು ನಾವು ಇಲ್ಲಿಗೆ ಕೈ ಬಿಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಓಕೆ, ದೀಪು ಶೆಟ್ಟಿ ಅವರು ಕೊನೆಯದಾಗಿ ಮೇಡಮ್, ಪ್ರತಿಭಾ ಮೇಡಮ್ ಕೊನೆಯದಾಗಿ. ಎಸ್, ಲಾಸ್ಟ್ ರಿಯಾಕ್ಷನ್ ಎಲ್ಲ ಇದು ಆಕ್ಚುಲಿ ನೆಕ್ಸ್ಟ್ ಬರುವ 26 ಜಾನ್ವರಿ ಏನಿದೆ ಅದರಲ್ಲಿ ನಮ್ಮ ನಾರಾಯಣ್ ಗುರು ಅವರ ಸ್ತಬ್ಧ ಚಿತ್ರ ಅಲ್ಲಿ ಇರಬೇಕು. ಇಟ್ ಹ್ಯಾಸ್ ಟು ಬಿ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಅಷ್ಟೇ. ಅದು ಅಲ್ಲಿವರೆಗೆ ನಾವೆಲ್ಲ ಹೋರಾಟ ಮಾಡಬೇಕು. ಎಲ್ಲ ಸಮಾಜ ಬಾಂಧವರ ಹತ್ರ ಇಷ್ಟೇ ಹೇಳ್ಕೊಳ್ಳೋದು, ಎಲ್ಲ ನಿಮ್ಮ ಒಗ್ಗಟ್ಟುತನವನ್ನು ಇವಾಗ ತೋರಿಸಿ. ಬಿಕಾಸ್ ನಾರಾಯಣ ಗುರುಗಳು ನಮ್ಮ ಗುರು, ಅವರಿಗೆ ನಾವು ಅಪಮಾನ ಮಾಡಿದಾಗೆ ಆಗುತ್ತೆ. ಮತ್ತು ಐ ಆಲ್ಸೋ ಇನ್ ದಿಸ್ ಟೈಮ್, ಯಾಕೆಂದರೆ ನಾನು ಕಾಂಗ್ರೆಸ್ ವಕ್ತಾರರಾಗಿ ಕೂತ್ಕೊಳ್ಳೋದಕ್ಕೆ ನಾನು ನಮ್ಮ ಸರ್ಕಾರ ಇದಕ್ಕಿಂತ ಮೊದಲು ನಾರಾಯಣ ಗುರು ಜಯಂತಿಯನ್ನು ನ್ಯಾಷನಲ್ ಇದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡಿದೆ. ಆ್ಯಂಡ್ ಕಾಂಗ್ರೆಸ್ ಯಾವತ್ತು ಎವ್ರಿ ಟೈಮ್ ಇಟ್ ಹ್ಯಾಡ್ ಲುಕ್ಡ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ಕೊಂಡಿದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು, ಜನಗಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ನಾರಾಯಣ ಗುರುಗಳ ಪ್ರತಿಮೆಯನ್ನು ಈ ಒಂದು ಗಣರಾಜ್ಯೋತ್ಸವ ಪೆರೇಡಲ್ಲಿ ಅವರು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ದೇಶದ ಗೌರವ ಇನ್ನಷ್ಟು ಹೆಚ್ಚುತ್ತೆ. ಅದರಿಂದ ಅದನ್ನು ಖಂಡಿತವಾಗಿ ಮಾವತ್ತು ಈ ಸಲದ 2022 ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಇದು ಇರಬೇಕು ಅಂತ ಹೇಳಿ ನನ್ನ ಒತ್ತಾಯ. ಬಿಜೆಪಿ ವಕ್ತಾರರು ವಿವಾದವನ್ನು ಅನಾವಶ್ಯಕ ಸೃಷ್ಟಿಸಿ ನಾರಾಯಣ ಗುರುಗಳನ್ನು ಅವಮಾನ ಮಾಡುವಂಥ ಕೆಲಸ ಇವತ್ತೇ ಬಿಟ್ಟು ಬಿಡಲಿ. ಎಲ್ಲರೂ ಅವರಿಗೆ ಗೌರವ ಸೂಚಿಸುವಂಥ ಕೆಲಸಗಳಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಗೌರವ ಎಲ್ಲ ಪಕ್ಷಗಳು ಅವರಿಗೆ ಕೊಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದ್ ಕಡೆ ಸನಾತನ ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಸಾರಿದಂತಹ ಮಹಾನ್ ಸಂತರು, ಇನ್ನೊಂದ್ ಕಡೆ ಶೋಷಿತರು, ಧಮನಿತರು, ಅಸ್ಪೃಶ್ಯತೆಯ ಒಂದು ಪಿಡುಗು ಏನಿದೆ, ಈ ಕೊಳಕುತನ ತಾಂಡವಾಡ್ತಾ ಇದ್ದಾಗ ನಮ್ಮಂತಹ ಜನಸಾಮಾನ್ಯರು ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಾನ್ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ, ಮಹಾನ್ ಸಂತರು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಜೊತೆಗೆ ಆದಿ ಶಂಕರಾಚಾರ್ಯರು. ಇಬ್ಬರಲ್ಲೂ ಕೂಡ ಶ್ರೇಷ್ಠರು ಅಥವಾ ಕನಿಷ್ಠರು ಅನ್ನುವಂಥದ್ದು ಯಾರೂ ಕೂಡ ಇಲ್ಲ. ಆದ್ರೆ ಆಗಿರುವಂತಹ ಬೆಳವಣಿಗೆ ಮಾತ್ರ ಬಹಳ ಗಾಸಿ ತರುವಂತಹ ವಿಚಾರ. ಇಲ್ಲಿ ಒಂದು ಮಾತು, ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಏನಿದೆ, ಈ ತಿರಸ್ಕಾರದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅವಮಾನ ನಿಜವಾಗ್ಲೂ ಕೂಡ ಆಗಿಲ್ಲ. ಆದ್ರೆ ಒಂದು ಅವಮಾನ ಆಗಿರುವಂತದ್ದು ತಮ್ಗಳನ್ನ ಆ ಸ್ಥಾನದಲ್ಲಿ ಇಟ್ಟಿರುವಂತಹ ಒಂದು ಜನತೆ ಏನಿದ್ದಾರೆ, ಆ ಜನತೆಯ ಭಾವನೆಗಳಿಗೆ, ತಾವುಗಳು ಅವರ ನಂಬಿಕೆಗಳಿಗೆ, ಅವರಿಗೆ ನಂಬಿಕೆ ದ್ರೋಹವನ್ನ ಮಾಡಿದ್ದೀರಾ. ಅದಂತೂ ಮಾತ್ರ ನೇರವಾಗಿರುವಂತಹ ಸತ್ಯ. ಅನೇಕ ಪರ ವಿರೋಧವಾಗಿರುವಂತಹ ಚರ್ಚೆ ಇತ್ತು. ಯಾಕೆ ಕರೆಗಳನ್ನ ಇಟ್ಟಿದ್ವಿ ಅಂತ ಬಂದಾಗ, ಈ ಒಂದು ಪೋಸ್ಟ್ಗಳು ಹರಿದಾಡಿದಾಗ ಪರ ವಿರೋಧವಾಗಿರುವಂತಹ ಚರ್ಚೆ, ಸಮಾಜ ಅಂತ ಬಂದಾಗ ಅನೇಕ ಮನಸ್ಥಿತಿಗಳು ಬರುತ್ತೆ. ಹಾಗಾಗಿ ಅನೇಕ ಕರೆಗಳು ಬಂದಿತ್ತು, ಕರೆಗಳನ್ನ ಸ್ವೀಕಾರ ಮಾಡಿದ್ವಿ, ಅವಕಾಶವನ್ನ ಕೂಡ ಕೊಟ್ಟಿದ್ವಿ. ಇನ್ನೂ ಕೂಡ ಕರೆಗಳು ಬರ್ತಾ ಇದೆ, ಅದೇ ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು. ಆದ್ರೆ ಒಂದ್ ಕಡೆ ಈ ಒಂದು ವಿಚಾರವನ್ನ ಯಾವುದೇ ಮಾಧ್ಯಮಗಳು ಅಥವಾ ನಾವುಗಳು ಅಥವಾ ರಾಜಕೀಯ ಪಕ್ಷಗಳು ಏನು ವಿವಾದವನ್ನ ಮಾಡ್ತಾ ಇದೆ ಅನ್ನೋಂಥವ್ರಿಗೆ ನಾನು ನೇರವಾಗಿ ಹೇಳ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ನೇರವಾಗಿ ಓಕೆ ಅಂತ ಆಗ್ತಾ ಇದ್ರೆ, ಅಕ್ಸೆಪ್ಟೇಬಲ್ ಅಂತ ಆಗ್ತಾ ಇದ್ರೆ ಈ ಒಂದು ವಿವಾದವೇ ಆಗ್ತಾ ಇರ್ಲಿಲ್ಲ. ಈ ಒಂದು ಏನು ರಾಜಕೀಯ ಮಾಡ್ತಾರೆ ಅನ್ನುವಂತಹ ಪದಗಳೇ ಬರ್ತಾ ಇರ್ಲಿಲ್ಲ. ಇಲ್ಲಿ ರಾಜಕೀಯ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಮಹಾನ್ ಕ್ರಾಂತಿಯನ್ನ ಮಾಡಿರುವಂತಹ ಸಂತರು, ಅವರಿಗೆ ಅವಮಾನ ಆಗಿರುವಂತದ್ದು ಮಾತ್ರ ಸುಳ್ಳಲ್ಲ, ಇದು ನಿಜವೇ. ಅದು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರೋ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ಆಗಿರುವಂತದ್ದು ಮಾತ್ರ ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಆದ್ರೆ ಮುಂದಕ್ಕೆ ಯಾವ ರೀತಿಯ ವಿಚಾರಗಳು ನಡೆಯುತ್ತೆ, ಆದರೆ ಗಣರಾಜ್ಯ ದಿನ 26 ತಾರೀಕಿನಂದು, ಜನವರಿ 26 ತಾರೀಕಿನಂದು ಪರೇಡ್ ಯಾವ ರೀತಿ ಇರುತ್ತೆ, ಜೊತೆಗೆ ಕೇರಳ ಸರ್ಕಾರ ಯಾವ ರೀತಿಯ ಸ್ತಬ್ಧ ಚಿತ್ರವನ್ನ ಅಲ್ಲಿಗೆ ಹಾಕುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ಈಗಾಗಲೇ ಪಟ್ಟಿಗಳು ಬಂದಿದೆ. ಆದರೆ ಜನರು ಯಾವ ರೀತಿ ಪರಿಣಾಮವನ್ನು ಬೀಳ್ತಾರೆ ಎಂದು ಮುಂದಕ್ಕೆ, ಜೊತೆಗೆ ಕೋಟ್ಯಾಂತರ ಶೋಷಿತರ ಧಮನಿತರ ಪರವಾಗಿ ಮಾತನಾಡಿದಂತಹ ಮಹಾನ್ ಸಂತರಿಗೆ
ಈ ರೀತಿ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಈ ಒಂದು ವಿಚಾರವನ್ನ ನಾನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗಣ್ಯ ವ್ಯಕ್ತಿಗಳು ಕೋಶಾಧಿಕಾರಿ ಶ್ರೀ ಕ್ಷೇತ್ರ ಕುದ್ರೋಳಿ ಪದ್ಮರಾಜರವರು. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರೆ ಪ್ರತಿಭಾ ಕುಳಾಯ್ ಅವರು. ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅದೇ ರೀತಿ ದೀಪು ಶೆಟ್ಟಿಗರ್ ಅವರು ಸಾಮಾಜಿಕ ಕಾರ್ಯಕರ್ತರು. ಸರ್ ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ರಾಧಾಕೃಷ್ಣ ಅವರು. ಸರ್ ಥ್ಯಾಂಕ್ ಯು ಸೊ ಮಚ್. ಎಸ್, ಯಾರು ಶ್ರೇಷ್ಠರಲ್ಲ, ಯಾರು ಕನಿಷ್ಠರಲ್ಲ. ಕನಿಷ್ಠರಾಗಿರುವಂಥದ್ದು ಮಾತ್ರ ಕೇಂದ್ರ ಸರ್ಕಾರ, ಕನಿಷ್ಠರಾಗಿರುವಂಥದ್ದು ಮಾತ್ರ ಜನಸಾಮಾನ್ಯರು. ಇದಂತೂ ಸತ್ಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7. ಎಲ್ಲೇ ಮೀರಿದಂತಹ